ಹರೇ ಕೃಷ್ಣ. ಲೈವ್ ಹೋಗಿದೆ. ಹರೇ ಕೃಷ್ಣ. ಹರೇ ಎಲ್ರಿಗೂ ಕೃಷ್ಣ ಮಾತು. ಇಸ್ಕಾನ್ ಶ್ರೀ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತ 18 ದಿನಗಳಲ್ಲಿ ಭಗವದ್ಗೀತೆ ಕಲಿಯಿರಿ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ಸೊ ಇಂದಿನ ತರಗತಿಯನ್ನು ನಾವು ಶ್ರೀ ಶ್ರೀ ರಾಧಾ ಗೋವಿಂದರ ಪದಕಮಲಗಳಿಗೆ ಹಣೆ ಹಚ್ಚಿ ಶ್ರೀ ಶ್ರೀಮದೇಸಿ ಭಕ್ತಿ ವೇದಾಂತ ಪ್ರಭುಪಾದರ ಒಂದು ಆಶೀರ್ವಾದವನ್ನ ಬೇಡುತ್ತಾ, ನಮ್ಮ ಎಲ್ಲ ಗುರುವೃಂದ, ಇಲ್ಲಿ ನೆರೆದಿರುವಂತಹ ಎಲ್ಲ ಭಕ್ತ ವೃಂದರಿಂದ ನಾವು ಆಶೀರ್ವಾದವನ್ನ ಬಯಸುತ್ತಾ ನಾವು ಮತ್ತೆ ನೀವು ಪ್ರಾರ್ಥನೆಯನ್ನ ಮಾಡೋಣ. ಹೇಗೆ ಶ್ರೀಲ ಪ್ರಭುಪಾದರು ಯಥಾರೂಪವಾಗಿ ಭಗವದ್ಗೀತೆಯನ್ನ ಅವರ ಪ್ರವಚನವನ್ನ ನಮ್ಗೆ ಕೊಟ್ರು, ಅದೇ ರೀತಿಯಾಗಿ ನನ್ನ ಒಂದು ವಾಣಿ ಸೇವೆಯ ಮೂಲಕ ನಿಮ್ಮ ಮನಸ್ಸಲ್ಲಿ ಕೃಷ್ಣ ಪ್ರಜ್ಞೆಯ ಬೀಜವನ್ನ ಬಿತ್ತೋ ಹಾಗೆ ಆಗ್ಲಿ ಅಂತ ಆಶಿಸ್ತಾ ಎಲ್ರು ಕೂಡ ಪ್ರಾರ್ಥನೆಯನ್ನ ಮಾಡೋಣ. ಎಲ್ರು ಕೂಡ ನೀವು ಇದ್ದ ಒಂದು ಜಾಗದಲ್ಲೇ ಮ್ಯೂಟ್ ಮಾಡಿಕೊಂಡು ಪ್ರಾರ್ಥನೆಯನ್ನ ನನ್ನ ಜೊತೆಗೆ ಮಾಡಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಭಗವತೆ ವಾಸುದೇವಾಯ. ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿವೇದಾಂತ ಸ್ವಾಮನ್ಯತೆ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ನಮ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೇ ಶ್ರೀಮತೆ ಜಯಪತಾಕ ಸ್ವಾಮನ್ಯತೆ ನಾಮಿನೇ. ನಮ ಆಚಾರ್ಯ ಪಾದಾಯ ನಿತಾಯ ಕೃಪಾ ಪ್ರದಾಯಿನೇ ಗೌರಕಥಾ ದಾಮಧಯ ನಗರ ಗ್ರಾಮ ತಾರಿಣಿ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. इस्कॉन श्री श्री राधा गोविंद की जय, श्री श्री गौर निताय की जय, शिल प्रभुपाद की जय, शिल गुरुदेव की जय. ಎಲ್ಲ ಗುರುವೃಂದಕ್ಕೂ ಜೈ, ಎಲ್ಲ ದೀಕ್ಷಾ ಗುರುಗಳಿಗೂ ಜೈ, ಎಲ್ಲ ಮುಕ್ಕೋಟಿ ದೇವತೆಗಳಿಗೂ ಜೈ, ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ, ಶಿಲ ಪ್ರಭುಪಾದ್ ಕಿ ಜೈ, ಶಿಲ ಗುರುದೇವ್ ಕಿ ಜೈ. ಹರೇ ಕೃಷ್ಣ. ಸೊ ಇವತ್ತಿನ ತರಗತಿನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ, ಇವತ್ತಿನ ಅಧ್ಯಾಯವನ್ನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನಾವು ನಿನ್ನೆ ಅಧ್ಯಾಯದಲ್ಲಿ ಯಾವ್ದೆಲ್ಲ ವಿಷಯಗಳನ್ನ ತಿಳಿದುಕೊಂಡ್ವಿ ಅನ್ನೋದನ್ನ ಮನನವನ್ನ ಮಾಡಿಕೊಂಡು ಇವತ್ತಿನ ತರಗತಿನ ಪ್ರಾರಂಭ ಮಾಡೋಣ. ನಿನ್ನೆಯ ಒಂದು ಅಧ್ಯಾಯದಲ್ಲಿ 4 ಆಧಾರ ಸ್ತಂಭಗಳನ್ನ ನಾವು ತಿಳಿದುಕೊಂಡ್ವಿ. ಮೊದಲನೇದಾಗಿ ಕೃಷ್ಣನ ಒಂದು ಗೊಂದಲ. ಸೊ ಮನಸ್ಸು ಅನ್ನುವಂಥದ್ದು ಒಂದು ಶತ್ರು ಮತ್ತೆ ಮಿತ್ರ ಆಗಿದೆ ಅಂತ ಹೇಳಿ. ಸೊ ಮನಸ್ಸಿನ ದ್ವಂದ್ವ ಸ್ವಭಾವವನ್ನ ನಾವು ತಿಳಿದುಕೊಂಡ್ವಿ ಹೇಗಿದೆ ಅಂತ. ಆ ಮನಸ್ಸನ್ನ ನಿಯಂತ್ರಿಸಬೇಕು ಅಂತಂದ್ರೆ ಒಂದು ಮಾರ್ಗ ಇದೆ, ಅದೇ ಅಷ್ಟಾಂಗ ಯೋಗ ಮಾರ್ಗ. ಆದ್ರೆ ಈ ಒಂದು 8 ಮೆಟ್ಟಿಲುಗಳಿರುವಂತಹ ಮಾರ್ಗ ತುಂಬಾನೇ ಕಠಿಣಕರವಾಗಿರುವಂತದ್ದು. ಮತ್ತೆ ಯಾರು ಈ ಕಠಿಣ ಒಂದು ಮಾರ್ಗವನ್ನ ಅನುಸರಿಸ್ತಾರೋ ಅವ್ರಿಗೆ ಯೋಗ ಭ್ರಷ್ಟ ಅನ್ನುವಂಥದ್ದು ಇಲ್ಲ. ಸೊ ಆಧ್ಯಾತ್ಮಿಕ ಪ್ರಧಾನದಲ್ಲಿದ್ರೂ ಕೂಡ, ಪಥದಲ್ಲಿ ವಿಫಲನಾದ್ರೂ ಕೂಡ ಅವನ ಒಂದು ಗತಿ ಆ ಒಂದು ಭಕ್ತಿ ಮಾರ್ಗದ ಮುಂದುವರಿಕೆ ಆಗಿರುತ್ತೆ ಅನ್ನೋದನ್ನ ಭಗವಂತ ತಿಳಿಸಿದ್ರು. ಆದ್ರೆ ಇವೆಲ್ಲ ಯೋಗ ಮಾರ್ಗಕ್ಕಿಂತ ಕರ್ಮಯೋಗ, ಜ್ಞಾನ ಯೋಗ ಮತ್ತೆ ಈ ಅಷ್ಟಾಂಗ ಯೋಗ ಮಾರ್ಗಕ್ಕಿಂತ ಉತ್ತಮವಾಗಿರುವಂತದ್ದು ಒಂದು ಮಾರ್ಗ ಇದೆ, ಅದೇ ಭಕ್ತಿ ಯೋಗದ ಮಾರ್ಗ. ಸೊ ಒಬ್ಬ ಶ್ರೇಷ್ಠ ಯೋಗಿ ಆದಂಥವನು, ಆ ಯೋಗಿಗಳ ಪರಾಕಾಷ್ಠೆಯನ್ನು ಹೊಂದಿದಂಥವನು ಭಕ್ತಿ ಯೋಗವನ್ನ ಆಯ್ಕೆ ಮಾಡ್ಕೊಳ್ತಾನೆ. ಅದು ಒಂದು ಎಲಿವೇಟರ್ ಇದ್ದ ಹಾಗೆ, ಒಂದು ಲಿಫ್ಟ್ ಇದ್ದ ಹಾಗೆ. ಇತರ ಮಾರ್ಗಗಳು ತುಂಬಾನೇ ಕಠಿಣಕರವಾಗಿರುವಂತದ್ದು ಅನ್ನೋದನ್ನ ನಾವು ತಿಳಿದುಕೊಂಡ್ವಿ. ಮುಂದುವರಿಸ್ತಾ ಇವತ್ತಿನ ಒಂದು ಅಧ್ಯಾಯದಲ್ಲಿ ಭಗವಂತ ನಮಗೆ ಜ್ಞಾನ ವಿಜ್ಞಾನ ಯೋಗದ ಕುರಿತಾಗಿ ತಿಳಿಸುವವರಿದ್ದಾರೆ. ಇಲ್ಲಿವರೆಗೂ ಕೂಡ ನಾವು ಜ್ಞಾನ ಏನು ಅನ್ನೋದನ್ನ ತಿಳಿದುಕೊಂಡ್ವಿ.
ಸೊ ವಿಜ್ಞಾನ ಅನ್ನುವಂಥದ್ದು ಏನು ಅನ್ನೋದನ್ನ ನಾವು ನೋಡ್ತೇವೆ. ಸೊ ಈ ವಿಜ್ಞಾನ ಅನ್ನುವಂಥದ್ರಲ್ಲಿ ಪರಮಾತ್ಮ ಅಂದ್ರೆ ಭಗವಂತನ ಪರಿಚಯ, ಮತ್ತೆ ಈ ಭಗವಂತನಿಂದ ಒಂದು ಸೃಷ್ಟಿಸಲ್ಪಟ್ಟಂತಹ ಈ ಎಲ್ಲ ಪ್ರಕೃತಿಗಳ ಒಂದು ರಹಸ್ಯವನ್ನ ನಾವು ಇವತ್ತು ತಿಳಿದುಕೊಳ್ಳಿಕ್ಕಿದ್ದೇವೆ. ಈ ಒಂದು ಅಧ್ಯಾಯವನ್ನ ಹಿಂದಿನ ಒಂದು ಅಧ್ಯಾಯಗಳು 1ರಿಂದ 6ನೇ ಅಧ್ಯಾಯದವರೆಗೂ ನಾವು ಕರ್ಮಯೋಗದ ಕುರಿತಾಗಿ ಕರ್ಮಯೋಗ ಅಂತ ವಿಭಾಗೀಕರಣ ಮಾಡಲಾಗುತ್ತೆ. ಮುಂದೆ ಬರುವಂತಹ ಅಧ್ಯಾಯ ಅಂದ್ರೆ 7ನೇ ಅಧ್ಯಾಯದಿಂದ 12ನೇ ಅಧ್ಯಾಯವರೆಗೂ ಭಕ್ತಿ ಯೋಗದ ಅಧ್ಯಾಯ ಅಂತ ಕರೆಯಲಾಗುತ್ತೆ. ಹೀಗೆ ಈ ಒಂದು ಜೀವನದ ಸ್ವಪ್ರಯತ್ನ ಅನ್ನುವಂಥದ್ದು ಕರ್ಮ ಮತ್ತೆ ಧ್ಯಾನದಲ್ಲಿರುತ್ತೆ. ಕೇವಲ ನಮ್ಮ ಒಂದು ಸ್ವಂತ ಪ್ರಯತ್ನದಿಂದ ಆಗುವಂಥದ್ದು ಯಾವುದು ಈ ಒಂದು 1ರಿಂದ 6ನೇ ಅಧ್ಯಾಯ. ಮುಂದೆ ಇರುವಂತಹ 7ರಿಂದ 12ನೇ ಅಧ್ಯಾಯ ಈ ಒಂದು ಭಕ್ತಿ ಯೋಗ. ಇದರಲ್ಲಿ ಭಗವಂತನಿಗೆ ಹೇಗೆ ಶರಣ ಆಗಬೇಕು. ಸೊ ಭಗವಂತನಿಗೆ ಶರಣ ಆದ್ರೆ ಯಾವುದೇ ಕರ್ಮದ ಅವಶ್ಯಕತೆ ಇಲ್ಲ, ಯಾವುದೇ ಧ್ಯಾನದ ಅವಶ್ಯಕತೆ ಇಲ್ಲ ಅನ್ನೋದು ಕೂಡ ಗೊತ್ತಾಗತ್ತೆ. ಸೊ ಇಲ್ಲಿಂದ ಕೃಷ್ಣ ಕೇವಲ ಮಾರ್ಗದರ್ಶಕನಲ್ಲ, ಬದಲಾಗಿ ಅವನೇ ನಮ್ಮ ಪರಮ ಗುರಿಯಾಗಿ, ಇಲ್ಲಿವರೆಗೂ ಕೂಡ ಮಾರ್ಗದರ್ಶನ ಇತ್ತು, ಈಗ ಪರಮ ಗುರಿ ಅವನೇ ಅನ್ನುವಂಥದ್ದನ್ನ ನಾವು ಈ ಒಂದು ಅಧ್ಯಾಯದಲ್ಲಿ ತಿಳ್ಕೊಳ್ತೇವೆ. ಈ ಒಂದು ಅಧ್ಯಾಯದಲ್ಲಿ ನಾವು ತಿಳಿದುಕೊಳ್ಳುವಂತ ವಿಷಯ ಏನೇನು ಅಂತಂದ್ರೆ, ಈ ಭಗವಂತನ ಶಕ್ತಿಗಳು ಯಾವ್ಯಾವ್ದು ಅನ್ನೋದು ನಾವು ತಿಳ್ಕೊಳ್ತೇವೆ. ಈ ಒಂದು ಶ್ರವಣ ಪ್ರಕ್ರಿಯೆ ಮೂಲಕ ಕೃಷ್ಣನನ್ನ ಸಂಪೂರ್ಣವಾಗಿ ಹೇಗೆ ತಿಳ್ಕೊಳ್ಬಹುದು ಅನ್ನೋದನ್ನ ನಾವು 1ರಿಂದ 3ನೇ ಶ್ಲೋಕದಲ್ಲಿ ತಿಳ್ಕೊಳ್ತೇವೆ. ಸೊ ಕೃಷ್ಣನ ಒಂದು ಭೌತಿಕ ಆಧ್ಯಾತ್ಮಿಕ ಶಕ್ತಿಗಳು ಯಾವ್ಯಾವ್ದಿದೆ ಅನ್ನೋದನ್ನ ನಾವು ತಿಳ್ಕೊಳ್ತೇವೆ. ಮತ್ತೆ ಯಾರು ಈ ಒಂದು ಈ 3 ಗುಣಗಳಿಂದ ಯಾರು ಒಳಗಾಗ್ತಾರೋ, ಈ ಕೃಷ್ಣನಿಂದ ನಿಯಂತ್ರಿಸಲ್ಪಟ್ಟಂತ ಈ 3 ಗುಣಗಳು, ಸೊ ಇವುಗಳಿಂದ ಹೊರಗೆ ಬರ್ಬೇಕು ಅಂದ್ರೆ ಶರಣಾಗತಿ ಆಗ್ಬೇಕು. ಸೊ ಆ 3 ಗುಣಗಳು ಯಾವ್ಯಾವ್ದು, ಹೇಗೆ ನಾವು ಶರಣಾಗ್ಬೇಕು ಅನ್ನೋದನ್ನ, ಮತ್ತೆ ಯಾರ್ಯಾರೆಲ್ಲ ಶರಣ ಆಗ್ತಾರೆ, ಯಾರೆಲ್ಲ ಶರಣ ಆಗೋದಿಲ್ಲ, ಯಾರೆಲ್ಲ ಭಗವಂತನ ಒಂದು ಸನ್ನಿಧಿಗೆ ಬರ್ತಾರೆ, ಯಾರೆಲ್ಲ ಭಗವಂತನ ಸನ್ನಿಧಿಗೆ ಬರೋದಿಲ್ಲ ಅನ್ನೋದನ್ನ ನಾವು ತಿಳ್ಕೊಳ್ತೇವೆ. ಆಮೇಲೆ ಯಾರು ಜ್ಞಾನವಿರೋದಿಲ್ವೋ ಅವರು ಕೇವಲ ದೇವತೆಗಳಿಗೆ ಶರಣ ಆಗ್ತಾರೆ. ಯಾಕೆ ಶರಣ ಆಗ್ತಾರೆ, ಶರಣಾದರ ಒಂದು ಸ್ಥಿತಿಗತಿ ಏನು, ಮತ್ತೆ ಕೊನೆಯದಾಗಿ ಕೃಷ್ಣನ ಧ್ಯಾನದ ಮೂಲಕ ಹೇಗೆ ನಾವು ದಿಗ್ಭ್ರಮೆಯಿಂದ ಪಾರಾಗುವಂಥದ್ದು ಅನ್ನೋದನ್ನ ನಾವು ಕೊನೆಯದಾಗಿ, ಭ್ರಮೆಯಿಂದ ನಾವು ಭಕ್ತಿ ಅಡೆಗೆ ಹೋಗೋದು ಹೇಗೆ ಅನ್ನೋದನ್ನ ನಾವು ಮುಂದಿನ ಇದರಲ್ಲಿ ತಿಳ್ಕೊಳ್ತೇವೆ. ಈಗ ಈ ಒಂದು ಜ್ಞಾನ ವಿಜ್ಞಾನ ಅನ್ನುವಂಥದ್ದು ಏನಂತ ಭಗವಂತ ನಮ್ಗೆ ತಿಳಿಸ್ತಾ ಇದ್ದಾರೆ. ಶ್ರೀ ಭಗವಾನುವಾಚ ಮಯ್ಯಾಸಕ್ತ ಮನಃ ಪಾರ್ಥ ಯೋಗಂ ಯುಂಜನ್ಮದಾಶ್ರಯ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತಚ್ಛೃಣು. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ಪಾರ್ಥ, ನನ್ನಲ್ಲಿ ಅಸಕ್ತನಾದ ಮನಸ್ಸಿನಿಂದ ನನ್ನನ್ನೊಳಗೊಂಡ ಸಂಪೂರ್ಣ ಪ್ರಜ್ಞೆಯಲ್ಲಿ ಯೋಗ ಅಭ್ಯಾಸವನ್ನ ಮಾಡುವುದರಿಂದ ನೀನು ನನ್ನನ್ನು ಸಂಪೂರ್ಣವಾಗಿಯೂ ಸಂಶಯವಿಲ್ಲದಂತೆಯೂ ತಿಳಿದುಕೊಳ್ಳಬಹುದು. ಅದು ಹೇಗೆ ಎನ್ನುವುದನ್ನ ನನ್ನಿಂದ ಕೇಳು. ಸೊ ಇಲ್ಲಿ ಕೇಳು ಅನ್ನುವಂಥದ್ದು ಶ್ರವಣಕ್ಕೆ ತುಂಬಾನೇ ಮಹತ್ವವನ್ನ ಕೊಡ್ತಾ ಇರುವಂತದ್ದು ಇಲ್ಲಿ. ಸೊ ಈ ಮಹತ್ವವನ್ನ ತಿಳಿಸುವಾಗ ಈಗ ಜ್ಞಾನದ ಸಂಪಾದನೆಗೆ ಈಗ ವಿಭಿನ್ನ ಮಾರ್ಗಗಳನ್ನ ನಾವು ಕಾಣ್ತೇವೆ. ಶ್ರವಣಾನೇ ಉತ್ತಮವಾದಂತಹ ಮಾರ್ಗ. ಯಾರು ಕೇಳ್ತಾರೋ ಭಗವಂತನಲ್ಲಿ ಆಸಕ್ತಿ ಪ್ರೀತಿಯನ್ನ ಬೆಳೆಸ್ಕೊಳ್ತಾರೆ. ಎಷ್ಟೋ ಜನರು ಇರ್ಬೋದು ಇಲ್ಲಿ ಭಗವಂತನ ಒಂದು ಶ್ರವಣ, ಭಗವಂತನ ಲೀಲೆ, ನಾಮ ರೂಪ ಗುಣ ಲೀಲೆಗಳನ್ನ ಕೇಳಿ ಭಗವತ್ ಪ್ರಜ್ಞೆಗೆ ಬಂದಿರುವಂತವ್ರು. ಹಾಗಾಗಿ ಒಂದು ಶ್ರವಣಕ್ಕೆ ತುಂಬಾನೇ ಉತ್ತಮವಾದಂತಹ ಮಾರ್ಗವನ್ನ, ಶ್ರೇಷ್ಠವಾದಂತಹ ಮಾರ್ಗವನ್ನ ಹೇಳಿದ್ದಾರೆ. ಈ ಜ್ಞಾನ ಒಂದು ಸಂಪಾದನೆಗೆ ವಿಭಿನ್ನವಾದಂತಹ ಮಾರ್ಗಗಳನ್ನು ಕೂಡ ಹೇಳ್ತಾರೆ. ಇಲ್ಲಿ ಇರುವಂತಹ 2 ಮಾರ್ಗಗಳು ಯಾವ್ದಂದ್ರೆ ಆರೋಹಣ ಪದ್ಧತಿ, ಅವರೋಹಣ ಪದ್ಧತಿ. ಮತ್ತೆ ಜೊತೆಗೆ ಇತರ ನಂಬಿಕೆಗಳಿಗೆ ಅನುಗುಣವಾಗಿ ನಾವು ಜ್ಞಾನ ಸಂಪಾದನೆಯನ್ನ ಮಾಡ್ಕೊಳ್ತೇವೆ. ಈ ಒಂದು ಆರೋಹಣ ಪದ್ಧತಿ ಅನ್ನೋದನ್ನ ಏನನ್ನ ನೋಡೋಣ. ಆರೋಹಣ ಪದ್ಧತಿ ಅನ್ನುವಂಥದ್ರಲ್ಲಿ ವಿಧಾನ ಏನಿರ್ತದೆ, ಸೊ ನಮ್ಮ ಸ್ವಂತ ಇಂದ್ರಿಯಗಳನ್ನ ಒಂದು ವಿಷಯ ವಸ್ತುವಿಗೆ ಪ್ರಯತ್ನವನ್ನ ಮಾಡಿ ಸೊ ಆ ಒಂದು ಜ್ಞಾನವನ್ನ ಪಡ್ಕೊಳ್ಳುವಂಥದ್ದು. ಇಲ್ಲಿ ಭೌತಿಕ ಜಗತ್ತಿನ ಜ್ಞಾನ ಅಂತ ನಾವು ಹೇಳ್ಕೊಳ್ಬಹುದು. ಉದಾಹರಣೆಗೆ ಸಂಶೋಧನೆಯನ್ನ ಮಾಡ್ಬೇಕಾದ್ರೆ ಏನೆಲ್ಲ ಅವ್ರು ಪ್ರಯತ್ನವನ್ನ ಮಾಡ್ತಾರೆ, ಯಾವೆಲ್ಲ ಒಂದು ರಿಸರ್ಚ್ ಅನ್ನ ಮಾಡಲಾಗುತ್ತೆ, ಅದ ಆಧಾರದ ಮೇಲೆ ಅವ್ರು ಯಾವ್ದೆಲ್ಲ ಪ್ರತಿಪಾದನೆಗಳನ್ನ ಮಾಡ್ತಾರೆ. ಸೊ ಇವೆಲ್ಲವೂ ಕೂಡ ಒಂದು ಅವರೋಹಣ ಪದ್ಧತಿ ಅಂತ ಹೇಳ್ತಾರೆ. ಇದು ಆರೋಹಣ ಪದ್ಧತಿ ಅಂತ ಹೇಳ್ತಾರೆ. ಅಂದ್ರೆ ಕೆಳಗಿಂದ ಮೇಲ್ಗಡೆ ಹೋಗುವಂತಹ ಒಂದು ಪದ್ಧತಿ ನಾವು ಆರೋಹಣ ಪದ್ಧತಿ ಅಂತ ಹೇಳ್ತೇವೆ. ಆಮೇಲೆ ಉದಾಹರಣೆಗೆ ಈ ಆಧುನಿಕ ವಿಜ್ಞಾನಿಗಳು, ನೀವು ನ್ಯೂಟನ್ ಗುರುತ್ವಾಕರ್ಷಣೆ ಬಲವನ್ನ ಗುರುತ್ವಾಕರ್ಷಣೆ ಒಂದು ಪ್ರತಿಪಾದನೆಯನ್ನ ತಿಳ್ಕೋಬಹುದು. ಅವನು ಕಂಡುಹಿಡಿದಿದ್ದು ಸೇಬು ಕೆಳಗೆ ಬೀಳ್ಲಿಕ್ಕೆ ಕಾರಣ ಏನು ಅಂದ್ರೆ ಗುರುತ್ವಾಕರ್ಷಣೆ ಬಲ ಅಂತ ಅವನು ಹೇಳ್ದ. ಅದರ ಅರ್ಥ ಆ ಒಂದು ಸೇಬು ಈ ಒಂದು ಅವನು ಕಂಡುಹಿಡಿಯೋಕ್ಕಿಂತ ಮುಂಚೆ ಬೀಳ್ತಾ ಇರ್ಲಿಲ್ಲ ಅಂತ ಇಲ್ಲ, ಗುರುತ್ವಾಕರ್ಷಣೆ ಬಲ ಇಲ್ಲ ಅಂತ ಇರಲ್ಲ.
ಅಲ್ಲಿತ್ತಲ್ಲ. ಸೊ ಕೇವಲ ಆರೋಹಣ ಪದ್ಧತಿಯಿಂದ ಇವ್ರು ಕಂಡಿಡಿರುವಂತದ್ದು ಇದನ್ನ. ಫಲಿತಾಂಶ ಏನಾಗುತ್ತೆ, ನಿರಂತರವಾಗಿ ಇದು ಬದಲಾಗ್ತಾ ಇರುತ್ತೆ. ನೋಡಿ, ಪ್ರತಿಪಾದನೆಯನ್ನ ವಿರೋಧಿಸುವವರು ಬಂದಿರ್ತಾರೆ. ಒಂದು ಸಿದ್ಧಾಂತ ಕೊಟ್ರೆ ಅದನ್ನ ಅಲ್ಲಗಳೆಯವರು ಇನ್ನೊಬ್ರು ಬರ್ತಿದ್ದಾರೆ, ಕ್ರಿಟಿಸೈಸ್ ಮಾಡ್ತಾರೆ ಇನ್ನೊಬ್ರು ಇರ್ತಾರೆ ಅಲ್ಲ, ಪ್ರತಿಪಾದಿಸುವವರು ಇನ್ನೊಬ್ಬ. ಆದ್ರೆ ಭಗವಂತನ ಪ್ರತಿಪಾದನೆ ಹೇಗಿರುವಂತದ್ದು, ಅದನ್ನ ಬದಲಾಯಿಸುವಂತವ್ರು ಯಾರಿಗೂ ಸಾಧ್ಯ ಇಲ್ಲ. ಸಾಮಾನ್ಯವಾಗಿ ಊಹಾಪೋಹಗಳು ಇರ್ಬೋದು, ಆದ್ರೆ ಭಗವಂತನ ಪ್ರತಿಪಾದನೆ ಅನ್ನುವಂಥದ್ದು ನೈಜವಾಗಿರುವಂತಹ ಪ್ರತಿಪಾದನೆ ಆಗಿರುವಂತದ್ದು. ಈಗ ಅವರೋಹಣ ಪದ್ಧತಿಯಲ್ಲಿ ಹೇಗಿರುವಂತದ್ದು, ಡಿಸೆಂಡಿಂಗ್ ಪ್ರೋಸೆಸ್ ಅಂತ ಹೇಳ್ತಾರೆ ಇದಕ್ಕೆ. ಸೊ ಗುರುವಿನಿಂದ, ಗುರು ಪರಂಪರೆಯಿಂದ ಸತ್ಯವನ್ನ ಶ್ರವಣ ಮಾಡುವುದರ ಮೂಲಕ ಸ್ವೀಕರಿಸುವಂತದ್ದು. ಹಾಗಾಗಿ ಭಗವಂತ ಹೇಳಿರುವಂತದ್ದು ತಚ್ಛೃಣು, ಕೇಳು. ಸೊ ಈ ಜ್ಞಾನನ ಮಾರ್ಗವನ್ನ ನೀನು ಗುರುವಿನಿಂದ, ಗುರು ಪರಂಪರೆಯಿಂದ ಶ್ರವಣದ ಮೂಲಕ ಕೇಳು. ಹೇಗೆ ಇದು ಶ್ರೀಲ ಪ್ರಭುಪಾದರು ನಮ್ಗೆ ಗುರು ಪರಂಪರೆಯ ಮೂಲಕ ಕೊಡ್ತಾ ಇದ್ದಾರೋ, ನಿಮ್ಗೆ ಇದು ಅವರೋಹಣ ಪದ್ಧತಿ ಆಗಿದೆ ನಮ್ಮದು. ಸೊ ಆ ಒಂದು ಶ್ರವಣದ ಮೂಲಕ ನಾವು ಸ್ವೀಕರಿಸಿದ್ರೆ ಯಥಾ ಕಥಾವಾಗಿ, ಯಥಾರೂಪವಾಗಿ ನಾವು ಇದನ್ನ ಸ್ವೀಕರಿಸಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಉದಾಹರಣೆಗೆ ನಾವು ತಿಳ್ಕೊಬಹುದು, ವೇದಗಳಿದೆ, ಶಬ್ದ ಪ್ರಮಾಣ. ಶಬ್ದ ಪ್ರಮಾಣ ಅಂತಂದ್ರೆ ಒಬ್ಬ ತಾಯಿ ತನ್ನ ಮಗುವಿಗೆ ತಂದೆ ಯಾರು ಅಂತ ಹೇಳೋಳು ಅವಳೇ ತಾನೆ. ಸೊ ಶಬ್ದ ಪ್ರಮಾಣ ನೋಡಿ, ಆ ಮಗು ಒಪ್ಕೊಂಡ್ ಬಿಡುತ್ತಲ್ಲ ಇವರೇ ನನ್ನ ತಂದೆ ಅಂತ ಹೇಳಿ. ಸೊ ಇದು ಶಬ್ದ ಪ್ರಮಾಣ. ಹಾಗೆ ಗುರುವಿನ ಮೂಲಕ ಬಂದಿರುವಂತದ್ದು ನಮ್ಗೆ ಪ್ರವಚನಗಳ ಮೂಲಕ, ಅವರ ಒಂದು ಆತ್ಮ ಸಾಕ್ಷಾತ್ಕಾರದ ಮೂಲಕ, ಇವೆಲ್ಲವೂ ಕೂಡ ಶಬ್ದ ಪ್ರಮಾಣನೇ. ಸೊ ಇವು ಬೇಕು ನಮ್ಗೆ. ಆತ್ಮ ಸಾಕ್ಷಾತ್ಕರಿಸಿಕೊಂಡಂಥವ್ರು, ತತ್ವದರ್ಶಿಗಳಾಗಿರುವಂಥವ್ರು ಅಂತ ಗುರುಗಳು ನಮ್ಮ ಒಂದು ಜೀವನವನ್ನ ಬದಲಾಯಿಸಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ಈ ಒಂದು ಪ್ರಮಾಣಗಳು ನಮ್ಗೆ ಅವರೋಹಣ ಪದ್ಧತಿಯಿಂದ ಸಿಗುವಂತದ್ದು. ಸೊ ಇದರಿಂದ ಏನಾಗುತ್ತೆ, ಶ್ರವಣ ಮಾಡೋದ್ರಿಂದ ನಮ್ಮ ಒಂದು ಜೀವನದಲ್ಲಿ ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯ ಇದೆ. ಸರ್ವಕಾಲಿಕವಾದಂತಹ ಈ ಪರಮ ಸತ್ಯ ಭಗವಂತ ಏನಿದ್ದಾನ ಅವನ ಕುರಿತಾಗಿ ನಮ್ಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ಪರಮ ಸತ್ಯ ಯಾವ್ದು ಅನ್ನೋದ್ರಲ್ಲಿ ನಾವು ಗೊಂದಲದಲ್ಲಿರ್ತೇವೆ. ಯಾಕಂದ್ರೆ ನಮ್ಗೆ ಮುಕ್ಕೋಟಿ ದೇವತೆಗಳಂತ ನಾವು ನಂಬಿಟ್ಟಿದ್ದೇವೆ. ಆದ್ರೆ ಮುಕ್ಕೋಟಿ ದೇವತೆಗಳು ಯಾರು ಅನ್ನೋದನ್ನು ಕೂಡ ನಾವು ಇವತ್ತಿನ ತರಗತಿಯಲ್ಲಿ ತಿಳಿದುಕೊಳ್ಳಿಕ್ಕಿದ್ದೇವೆ. ಸೊ ಒಬ್ಬ ಸಾಮಾನ್ಯ ಮನುಷ್ಯರ ಮೇಲೆ ಇಷ್ಟೊಂದು ನಂಬಿಕೆ. ಸೊ ಇದು ನಾವು ಈ ಬ್ರಹ್ಮಾಂಡವನ್ನ ಮಾತ್ರ ನಾವು ಪ್ರಶ್ನಿಸ್ತೇವೆ ಬ್ರಹ್ಮಾಂಡವನ್ನ. ಆದ್ರೆ ಸಾಮಾನ್ಯವಾಗಿ ನಾವು ವಿಜ್ಞಾನಿಗಳನ್ನ ನಂಬುತ್ತೇವೆ, ಆದ್ರೆ ಬ್ರಹ್ಮಾಂಡದ ಸೃಷ್ಟಿಕರ್ತನನ್ನ ನಾವು ಅಲ್ಲಗಳಿತಾ ಇದ್ದೇವೆ, ಈ ಭಗವದ್ಗೀತೆಯನ್ನ ಅಲ್ಲಗಳಿದ್ದೇವೆ. ಸೊ ಕೇವಲ ನಮ್ಮ ಇಂದ್ರಿಯಗಳ ಆಧಾರದ ಮೇಲೆ ನಾವು ಈ ಬ್ರಹ್ಮಾಂಡದ ಅಂತಿಮ ಸತ್ಯವನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾದ್ರೆ ಯಾಕೆ ಈ ಇಂದ್ರಿಯಗಳಿಂದ ಸಾಧ್ಯ ಆಗೋದಿಲ್ಲ ಈ ಭಗವಂತನ ಸೃಷ್ಟಿಯನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ? ಯಾಕೆ ನಮ್ಗೆ ಈ ಬ್ರಹ್ಮಾಂಡಗಳೆಲ್ಲ ಕಣ್ಣಿಗೆ ಗೋಚರ ಆಗೋದಿಲ್ಲ? ಕೇವಲ ಈ ವಿಜ್ಞಾನಿಗಳು ಅದನ್ನ ನಮ್ಗೆ ಸಾಕ್ಷಾತ್ಕರಿಸಿದಾಗ, ವಿಜ್ಞಾನಿಗಳು ತೋರಿಸಿದಾಗ ಮಾತ್ರ ನಾವು ಅದನ್ನ ನಂಬ್ತೇವೆ ವಿನಃ ಯಾಕೆ ನಮ್ಗೆ ಅದನ್ನ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ? ಯಾಕಂದ್ರೆ ಈ ಸತ್ಯವನ್ನ ನಾವು ಗ್ರಹಿಸ್ಲಿಕ್ಕೆ ಆಗೋದಿಲ್ಲ. ಇದಕ್ಕೆ ನಾವು ಕೆಲವು 4 ಕಾರಣಗಳನ್ನ ನಾವು ನೋಡ್ತೇವೆ. ಈ ಪರಮ ಸತ್ಯವನ್ನ ಮಾನವ ಗ್ರಹಿಸ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಅಪರಿಪೂರ್ಣವಾದಂತಹ ಇಂದ್ರಿಯಗಳವನಲ್ಲಿದೆ. ಯಾಕಂದ್ರೆ ನಮ್ದೆಲ್ಲರೂ ಕೂಡ ಆ ಪಂಚ ಇಂದ್ರಿಯಗಳು ಸೀಮಿತವಾಗಿರುವಂತದ್ದು. ನಿನ್ನೆ ತರಗತಿಯಲ್ಲಿ ಹೇಳಿರುವಂತದ್ದು ನಿಮ್ಗೆ ಸೀಮಿತ ದೃಷ್ಟಿ ಇದೆ. ಅಲ್ಲ, ನಮ್ಗೆ ಈಗಂತೂ ಕೂಡ ತುಂಬಾ ಚಿಕ್ಕ ವಯಸ್ಸಿನಲ್ಲೇನೆ ಅವ್ರಿಗೆ ಸ್ಪೆಕ್ಟ್ ಬಂದಿರುತ್ತೆ. ಹಾಗಾದ್ರೆ ಸ್ಪೆಕ್ಟ್ ತೆಗೆದೇ ಏನು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಅವ್ರಿಗೆ, ಆತರ ಆಗೋಗಿದೆ. ಸೊ ದೃಷ್ಟಿ ಸೀಮಿತವಾಗಿರುವಂತದ್ದು, ಗ್ರಹಿಕೆ ಸೀಮಿತವಾಗಿರುವಂತದ್ದು. ಯಾಕೆಂದ್ರೆ ಕತ್ತಲಲ್ಲಿ ಬೆಳಕಿಲ್ದೆ ನಾವೇನು ನೋಡ್ಲಿಕ್ಕೆ ಆಗಲ್ಲ. ಲೈಟ್ ಹಚ್ಚಿದ್ಮೇಲೆ ನಮ್ಗೆ ಗೊತ್ತಾಗೋದು ಏನಿದೆ ಏನಿಲ್ಲ ಅಂತ ಹೇಳಿ. ಬೆಳಕು ಬಂದ್ಮೇಲೆ ನಮ್ಗೆ ಗೊತ್ತಾಗುವಂತದ್ದು ಏನಂದ್ರೆ ಸೀಮಿತವಾಗಿರೋದಲ್ಲ ಇದೆಲ್ಲ. ಇದು ಒಂದು ಚಿಕ್ಕ ಉದಾಹರಣೆ. ಆಮೇಲೆ ಇನ್ನೊಂದು ನಮ್ಗೆ ಗ್ರಹಿಸ್ಲಿಕ್ಕೆ ಸಾಧ್ಯವಲ್ಲದೆ ಇರುವಂತದ್ದು ಭ್ರಮೆಗೊಳ್ಳುವಿಕೆ. ಸೊ ಇರುವುದನ್ನ ಇಲ್ಲ ಅಂತ ತಿಳ್ಕೊಳ್ತೇವೆ, ಸೊ ಇಲ್ಲದಿರುವುದನ್ನ ಇದೆ ಅಂತ ಹೇಳಿ ನಂಬುವಂಥದ್ದು ನಾವೆಲ್ಲರೂ ಕೂಡ. ಸೊ ಉದಾಹರಣೆಗೆ ನೀವು ನಿಂತ ಒಂದು ರೈಲನ್ನ ಅದ್ರ ಮುಂದ್ಗಡೆ ಇನ್ನೊಂದು ರೈಲ್ ಹೋಗ್ತಾ ಇರುತ್ತೆ. ಒಂದು ರೈಲ್ ನಿಂತಿದೆ, ಒಂದು ರೈಲು ಹೋಗ್ತಾ ಇದೆ. ಅವಾಗ ನೀವ್ ಅದ್ರೊಳಗೆ ಕೂತಿದ್ದೀರಾ. ಅವಾಗ ನಿಮ್ಗೆ ಏನ್ ಅನ್ಸುತ್ತೆ? ನಿಮ್ ರೈಲ್ ನಿಂತಿದೆ, ಇನ್ನೊಂದ್ ರೈಲ್ ಹೋಗ್ತಾ ಇದೆ. ಅವಾಗ ಏನ್ ಅನ್ಸುತ್ತೆ ನಿಮ್ಗೆ? ನಿಮ್ಮ ರೈಲೇ ಹೋಗ್ತಾ ಇರೋದು ಅಂತ ಹೇಳಿ ಅನ್ಸುತ್ತೆ. ಸೊ ಇದೊಂಥರ ಭ್ರಮೆ ಅಲ್ಲ ನಮ್ಗೆ ಗೊತ್ತಾಗಲ್ಲ. ಇರುವುದನ್ನ ಇದೆ ಅಂತ, ಇಲ್ಲದನ್ನ ಇರುವುದನ್ನ ಇದೆ ಅಂತ, ಇಲ್ಲದನ್ನ ಇರುವುದನ್ನ ಇಲ್ಲ ಅಂತ ಹೇಳಿ ನಾವು ವಾದಿಸುವಂಥದ್ದು, ನಂಬುವಂಥದ್ದು ಅಂತ. ಮತ್ತೆ ತಪ್ಪು ಮಾಡುವಂತ ಒಂದು ಪ್ರವೃತ್ತಿ ಇದೆ. ಈಗ ಎಷ್ಟೇ ಒಂದು ಎಚ್ಚರವಿದ್ರೂ ಕೂಡ ತಪ್ಪುಗಳು ಸಹಜ ನಮ್ಮಲ್ಲಿ. ತಪ್ಪು ಮಾಡುವಂತ ಪ್ರವೃತ್ತಿ. ಎಷ್ಟೇ ಎಚ್ಚರವಾಗಿರ್ತೇವೆ ನಾವು ತಪ್ಪು ಮಾಡೇ ಮಾಡ್ತೇವೆ. ನೋಡಿ, ನಮ್ಗೆ ಗೊತ್ತಿರುತ್ತೆ ನಾನು ಚಿಕ್ಕವಳಿದ್ದಾಗ ಎಡವಿ ಬಿದ್ದೆ ಅಂತ ಹೇಳಿ. ಆದ್ರೂ ಕೂಡ ದೊಡ್ಡವಳಾದ್ಮೇಲೆ ಗೊತ್ತಿದ್ರು ಕೂಡ ನಾವು ಮತ್ತೆ ಎಡವಿ ಬೀಳ್ತೇವೆ. ಯಾಕೆಂದ್ರೆ ನಾವು ಅದನ್ನ ಮರ್ತು ಹೋಗ್ಬಿಡ್ತೇವೆ ಅಲ್ಲ. ತಪ್ಪು ಸಾಮಾನ್ಯವಾಗಿ ನಾನು ನಿನ್ನೆ ಮಾಡಿರೋ ತಪ್ಪನ್ನ ಇವತ್ತು ಮಾಡ್ತೇನೆ. ನಿನ್ನೆ ನಾನು ಯಾವ ಒಂದು ಬೈಬಾರ್ದು, ಸಿಟ್ಟಿಗೆದ್ದೆ, ನಾನು ಅನ್ಬಾರ್ದಿತ್ತು ಹೀಗೆ ಅಂತ ಅನ್ಕೊಳ್ತೇನೆ. ಮತ್ತೆ ಒಂದು 4-5 ದಿವಸ ಆದ್ಮೇಲೆ ಮತ್ತೆ ಅದೇ ತಪ್ಪು ಮಾಡ್ತೇವೆ. ಯಾಕೆ? ತಪ್ಪು ಮಾಡುವುದು ಸಾಮಾನ್ಯ ಪ್ರವೃತ್ತಿ ನಮ್ದು. ಮತ್ತೆ ಮೋಸ ಮಾಡುವಂತ ಪ್ರವೃತ್ತಿ. ಯಾಕಂದ್ರೆ ಈ ಅಜ್ಞಾನ ವಿದ್ರು ಎಲ್ಲವೂ ತಿಳಿದಿದೆ ನಮ್ಗೆ. ನಮ್ಮ ಹತ್ರ ಅಜ್ಞಾನ ಇದೆ. ಎಲ್ಲವೂ
ತಿಳಿದಿದೆ ಅಂತ ಹೇಳಿ ನಾವು ವಾದ ಮಾಡುವಂಥದ್ದು, ಎಲ್ಲ ತಿಳಿದಿದೆ ನಮ್ಗೆ ಅಂತ ಹೇಳಿ ನಾವು ಬಿಂಬಿಸುವಂಥದ್ದು, ಮೋಸ ಮಾಡುವ ಪ್ರವೃತ್ತಿ ಅಂತ ಹೇಳಿ. ಸಾಮಾನ್ಯವಾಗಿ ಮಕ್ಕಳು ನೋಡಿ ಎಕ್ಸಾಮ್ ನಲ್ಲಿ ಕಾಪಿ ಮಾಡುವಂಥದ್ದು, ಇತರರನ್ನ ಕೇಳಿ ಬರೆಯುವಂಥದ್ದು, ಮೋಸ ಮಾಡುವಂತ ಪ್ರವೃತ್ತಿ, ಸುಳ್ಳು ಹೇಳುವಂತ ಪ್ರವೃತ್ತಿ, ಸಾಮಾನ್ಯವಾಗಿ ನಾವು ಇದನ್ನ ಕಾಣ್ತೇವೆ. ಸೊ ಇದರಿಂದ ನಮಗೆ ಪರಮ ಸತ್ಯವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಗ್ರಹಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದು ಒಂದು ಕಾರಣ. ಇನ್ನೊಂದು ನೋಡ್ತೇವೆ, ಈ ಒಂದು ಆರೋಹಣ ಆಯ್ತು, ಅವರೋಹಣ ಆಯ್ತು, ಇನ್ನೊಂದು ನಂಬಿಕೆ. ನಂಬಿಕೆ ಅನ್ನುವಂಥದ್ದು ಕೂಡ ಒಂದು ಜ್ಞಾನವನ್ನ, ಒಂದು ತಳಹದಿ ಆಗಿದೆ. ಈಗ ನೋಡಿ, ನಮ್ಗೆ ಬೇಕು ಪರಮ ಸತ್ಯದ ಮೇಲೆ ನಂಬಿಕೆ ಬೇಕು. ಕೆಲವ್ರು ಅಂತಾರೆ, ನಾನು ಭಗವಂತನನ್ನ ನಂಬೋದಿಲ್ಲ. ಯಾಕೆ ನಂಬೇಕು ನಾವು? ಕಲ್ಲು ಅವನು, ಸೊ ಹಾಗೆ ನಾನು ನಂಬೋದಿಲ್ಲ, ನನ್ಗೆ ಎಷ್ಟು ಇದಾಗುತ್ತೋ, ಸಾಧ್ಯ ಆಗುತ್ತೋ ಅಷ್ಟು ನಾನು ನನ್ನ ಕೈಯಿಂದ ಪ್ರಯತ್ನ ಮಾಡ್ತೇನೆ, ನನ್ನ ಪ್ರಯತ್ನನೇ ಎಲ್ಲ ಇರುವಂತದ್ದು ಅಂತ ಹೇಳಿ ಕೆಲವೊಬ್ರು ಹೇಳೋದುಂಟು. ಹರಿ ಕೃಷ್ಣ. ಸೊ ಹೀಗೆ ಈ ದೈನಂದಿನ ಜೀವನದಲ್ಲಿಯೂ ಕೂಡ ನಮ್ಮ ನಂಬಿಕೆ ತಳಹದಿಯ ಮೇಲೆ ನಿಂತಿದೆ. ಆದ್ರೆ ಒಂದನ್ನ ನಾವು ನಂಬ್ತಾ ಇಲ್ಲ, ಉಳಿದುದೆಲ್ಲ ನಂಬ್ತೇವೆ. ಯಾವ್ದನ್ನ ನಂಬ್ತೇವೆ ನೋಡಿ, ಈಗ ಏನಾದ್ರೂ ಆದ್ರೆ ನಾನ್ ಡಾಕ್ಟರ್ ಹತ್ರ ಹೋಗ್ತೇನೆ. ಸೊ ಡಾಕ್ಟರ್ ನನ್ಗೆ ಟ್ಯಾಬ್ಲೆಟ್ ಕೊಡ್ತಾರೆ. ಆ ಟ್ಯಾಬ್ಲೆಟ್ ಕೊಟ್ಟ ತಕ್ಷಣ ನಮ್ಗೆ ಅನಿಸ್ಬಿಡುತ್ತೆ ನಾನು ಆರಾಮಾದೆ ಅಂತ ಹೇಳಿ. ಅದೊಂದು ಸೈಕಾಲಜಿಕಲ್ ಇಫೆಕ್ಟ್ ಅಂತೂ ಹೇಳ್ಬೋದು, ಟ್ಯಾಬ್ಲೆಟ್ ಎಫೆಕ್ಟ್ ಅಂತಾನು ಹೇಳ್ಬೋದು. ಕೆಲವೊಬ್ಬರಿಗೆ ಟ್ಯಾಬ್ಲೆಟ್ ಕೊಡ್ದೇನೆ ಅವ್ರಿಗೆ ಟ್ರೀಟ್ ಮಾಡ್ಬೋದು, ಸೈಕಾಲಜಿಕಲ್ ಇಫೆಕ್ಟ್ ಅಂತ ಹೇಳಿ ಹೇಳ್ತಾರೆ. ಸೊ ಔಷಧಿ ಏನಿದೆ ಅಂತ ತಿಳಿಯದೆ ನಾವು ಗುಳಿಗೆಯನ್ನ ನುಂಗುತ್ತೇವೆ. ಸೊ ಯಾರ ಮೇಲೆ ನಂಬಿಕೆ? ವೈದ್ಯರ ಮೇಲೆ ನಂಬಿಕೆ. ಈಗ ಒಬ್ಬ ಕ್ಷೌರಿಕ ನಮ್ಗೆ ಒಬ್ಬ ವ್ಯಕ್ತಿಗೆ ಶೇವ್ ಮಾಡ್ತಾನೆ ಅಂತ ಇಟ್ಕೊಳ್ಳಿ. ಸೊ ಅವನ ಹತ್ರ ಚೂಪಾದ ಒಂದು ಕತ್ತರಿ ಇದೆ. ಸೊ ನಾವೆಲ್ಲ ಕಣ್ಮುಚ್ಚಿ ಕೂಡ್ತೇವೆ, ಒಬ್ಬ ವ್ಯಕ್ತಿ ಕಣ್ಮುಚ್ಚಿ ಕೂಡ್ತಾನೆ. ಹಾಗಾದ್ರೆ ಆ ಕ್ಷೌರಿಕ ಮೇಲೆ ನಂಬಿಕೆ, ಅವನು ಏನು ನನ್ನ ಒಂದು ದೇಹಕ್ಕೆ ಕುಂದ್ ಮಾಡೋದಿಲ್ಲ ಅಂತ ಹೇಳಿ ಅಲ್ಲ. ಅದೇ ಯಾರಾದ್ರೂ ಕಳ್ಳನ ಹತ್ರ ನಾವು ಚಾಕು ನೋಡಿದ್ರೆ ಭಯದಿಂದ ಅಂಜಿ ಓಡೋಗ್ತೇವೆ. ಆದ್ರೆ ಕ್ಷೌರಿಕನ ಹತ್ರ ಕತ್ತರಿ ನೋಡಿದ್ರೆ ನಾವು ಅಂಜಲ್ಲ. ಯಾಕೆ? ಕ್ಷೌರಿಕನ ಮೇಲೆ ಇರುವಂತ ನಂಬಿಕೆ. ಒಂದು ಕಾರ್ನಲ್ಲಿ ಡ್ರೈವರ್ ಮುಂದೆ ಕೂತಿರ್ತಾನೆ, ನಾವ್ ಹಿಂದೆ ಕೂರ್ತೇವೆ, ಆರಾಮಾಗಿ ನಾವು ಹೋಗ್ತೇವೆ. ಒಂದ್ಮೇಲೆ ನಂಬಿಕೆ, ಗೊತ್ತಿದೆ ನಮ್ಗೆ ಆಕ್ಸಿಡೆಂಟ್ ಆಗಬಹುದು, ಆಗೋ ಚಾನ್ಸಸ್ ಇರುತ್ತೆ ಅಂತ, ಆದ್ರೂ ಕೂಡ ಡ್ರೈವರ್ ಮೇಲೆ ನಂಬಿಕೆ. ಅವನು ಅಪರಿಚಿತನಿದ್ದಾನೆ. ಹಾಗಾದ್ರೆ ಆ ಅಪರಿಚಿತನ ಕೈಯಲ್ಲಿ ನಮ್ಮ ಪ್ರಾಣವನ್ನ ಕೊಟ್ಟು ಕೂತಿದ್ದೇವೆ ನೋಡಿ. ಎಷ್ಟು ನಂಬ್ತೇವೆ ನಾವು. ಹಾಗಂತ ಹೇಳಿ ನಂಬಾರ್ದು ಅಂತ ಇಲ್ಲ, ನಂಬಿಕೆ ಬೇಕೇ ಬೇಕು ಅಲ್ಲ, ಇಲ್ಲಾಂದ್ರೆ ನಾವು ಸಂಸಾರವನ್ನ ಮಾಡ್ಲಿಕ್ಕೆ ಆಗಲ್ಲ. ಸೊ ನಮ್ದೆಲ್ಲ ಒಪ್ಪಿಸಿ ನಾವು ಪ್ರಯಾಣವನ್ನ ಮಾಡ್ತೇವೆ. ಆದ್ರೆ ಸಾಮಾನ್ಯ ಮನುಷ್ಯರಾಗಿ ನಾವೇನ್ ಮಾಡ್ತಾ ಇದ್ದೇವೆ? ಇಷ್ಟೊಂದು ನಂಬಿಕೆ ಇಡುವಂತಹ ನಾವು ಈ ಬ್ರಹ್ಮಾಂಡವನ್ನ ಸೃಷ್ಟಿಸಿದಂತ ಭಗವಂತನ ಆ ಭಗವದ್ಗೀತೆ ವಾಣಿ, ಭಗವಂತನೇ ನೋಡಿದಿರುವಂತದ್ದು, ಅದನ್ನ ನಾವು ಪ್ರಶ್ನಿಸ್ತೇವೆ, ಕ್ವೆಶ್ಚನ್ ಮಾಡ್ತೇವೆ, ತಿಳ್ಕೊಳ್ಳೋದೇ ಇಲ್ಲ. ಗೊತ್ತಿರ್ಲಿಲ್ಲ ಅಂದ್ರೆ ಕೇಳಿ ತಿಳ್ಕೋಬೇಕು. ತುಂಬಾ ತರಗತಿಗಳುಂಟು, ಆದ್ರೂ ಕೂಡ ಪ್ರಶ್ನೆ ಮಾಡ್ತೇವೆ. ಪ್ರಶ್ನೆ ಬೇಕು, ಕೇಳ್ಬೇಕು. ಆದ್ರೂ ಭಗವದ್ಗೀತೆಯನ್ನ ಕೇಳುವಷ್ಟು ಪುರುಸೊತ್ತು ನಮ್ಗೆ ಇಲ್ಲ. ಇಲ್ಲಿ ಎಷ್ಟ್ ಜನರು ಇದ್ದೀರಾ ನೀವು ಇಲ್ಲಿ ತರಗತಿಯಲ್ಲಿ ನೋಡಿದ್ರೆ? ಎಷ್ಟ್ ಜನರು ನೀವು ರಿಜಿಸ್ಟ್ರೇಷನ್ ಅನ್ನ ತಗೊಂಡಿದ್ರಿ? ಅದೇ ಭಗವಂತನ ಮೇಲೇನೆ ನಮ್ಗೆ ಪ್ರಶ್ನೆ, ತಾರತಮ್ಯ. ಆ ಭಗವಂತ, ಈ ಭಗವಂತ. ಹಾಗಾಗಿ ಕೆಲವೊಬ್ರು ಮಧ್ಯದಲ್ಲಿ ಬಿಟ್ಟು ಹೋಗೋದುಂಟು. ಪೂರ್ಣ ರೀತಿಯಾಗಿ ನೀವು 18 ದಿನಾನು ಕೂಡ ಕೇಳಿದಾಗ ಗೊತ್ತಾಗುತ್ತೆ ನಿಮ್ಗೆ ಪರಮ ಸತ್ಯ ಏನು ಅಂತ ಹೇಳಿ. ಹಾಗಾಗಿ ನಮ್ಗೆ ಪರಮ ಸತ್ಯವನ್ನ, ಜ್ಞಾನವನ್ನ ತಿಳ್ಕೊಳ್ಬೇಕು ಅಂದ್ರೆ ನಾವು ಈ ತರ ಆರೋಹಣ, ಅವರೋಹಣ ಮತ್ತೆ ನಂಬಿಕೆಯ ವಿಧಾನದಿಂದ ಮಾತ್ರ ನಾವು ಪರಮ ಸತ್ಯವನ್ನ ಅರ್ಥಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಭೌತಿಕವಾಗಿ ನಂಬುವಂಥದ್ದನ್ನ ನಾವು ಪರಮ ಸತ್ಯದ ಮೇಲೆ ನಂಬಿಕೆಯನ್ನ ಇಟ್ಟು ಕೇಳಿದಾಗ ನಮಗೆ ಪರಮ ಸತ್ಯದ ಒಂದು ಅರಿವು, ಗ್ರಹಿಕೆ ಆಗತ್ತೆ. ಮತ್ತೆ ಭಗವಂತ ಈಗ ಆ ಒಂದು ಜ್ಞಾನ ವಿಜ್ಞಾನವನ್ನ ತಿಳಿಸ್ತಾ ಇದ್ದಾನೆ. ಅದು ಹೇಗೆ ಇದೆ ಅನ್ನೋದನ್ನ ನೋಡೋಣ. ಜ್ಞಾನಂ ತೇಹಂ ಸ ವಿಜ್ಞಾನಂ ಇದಂ ವಕ್ಷ್ಯಾಮಿ ಅಶೇಷತಃ ಯಜ್ಞಾತ್ವಾ ನೇಹ ಭೂಯೋನ್ಯ ಜ್ಞಾತವ್ಯಂ ಅವಶಿಷ್ಯತೆ. ಈಗ ನಾನು ನಿನಗೆ ಇಂದ್ರಿಯ ಗೋಚರವಾದ ಜ್ಞಾನವನ್ನು, ಆಧ್ಯಾತ್ಮಿಕ ಜ್ಞಾನವನ್ನು ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ. ಇದನ್ನು ತಿಳಿದುಕೊಂಡ ಮೇಲೆ ನೀನು ತಿಳಿದುಕೊಳ್ಳಬೇಕಾದದ್ದು ಏನೂ ಇಲ್ಲ. ನೋಡಿ, ನಾನೀಗ ನಿನಗೆ ಇಂದ್ರಿಯಕ್ಕೆ ಗೋಚರವಾಗುವಂತ ಜ್ಞಾನವನ್ನ ಕೊಡ್ತೇನೆ. ನೋಡಿ, ಇಲ್ಲಿವರೆಗೂ ನಮ್ಗೆ ಇಂದ್ರಿಯ ಗೋಚರ ಆಗೋದಿಲ್ಲ, ಬ್ರಹ್ಮಾಂಡದಲ್ಲಿರುವಂತದ್ದು ಏನು ಗೋಚರ ಆಗೋದಿಲ್ಲ ಅಲ್ಲ, ಬ್ರಹ್ಮಾಂಡದಲ್ಲಿ ಏನೇನೆಲ್ಲ ಇದೆ ಅಂತ. ಆದ್ರೆ ನಿನ್ನ ಕಣ್ಮುಂದೆನೇ ಇದೆ, ನಿನ್ನ ಕಾಣಿಸ್ತಾ ಇದೆ, ಅಲ್ಲಿ ನಾನು ಇದ್ದೇನೆ ಅನ್ನೋದನ್ನ ನೀ ಹೇಗೆ ತಿಳ್ಕೋಬೇಕು ಅಲ್ಲ. ಭಗವಂತನನ್ನ ನಾವು ಕಂಡಿಲ್ಲ ಅಂತ ಹೇಳ್ತೇವೆ. ಭಗವಂತನನ್ನ ಒಂದು ರೂಪದಲ್ಲಿ ನಮ್ಗೆ ಕಾಣ್ಲಿಕ್ಕೆ ಆಗದೆ ಇದ್ರು ಭಗವಂತನ ಅಸ್ತಿತ್ವವನ್ನ ನಾವು ತಿಳ್ಕೊಬಹುದು. ಅದನ್ನ ಭಗವಂತ ಹೇಳ್ತಾ ಇದ್ದಾನೆ, ಎಲ್ಲೆಲ್ಲ ನೀನನ್ನ ತಿಳ್ಕೊಬಹುದು ಅಂತ ಹೇಳಿ. ಹೀಗೆ ಈ ಜ್ಞಾನ ವಿಜ್ಞಾನವನ್ನ ಒಂದು ವ್ಯತ್ಯಾಸ ಮಾಡಿ ತಿಳಿಸ್ತಾ ಇದ್ದಾನೆ. ಈಗ ಜ್ಞಾನ ಅನ್ನುವಂಥದ್ದೇನು? ಈ ಒಂದು ಶಾಸ್ತ್ರಗಳ ಅಧ್ಯಯನದಿಂದ ಪಡೆಯುವಂತ ಒಂದು ಮಾಹಿತಿ. ಇದು ನಮ್ಗೆ ಓದ್ಲಿಕ್ಕೆ, ಒಂದು ಭಗವಂತನನ್ನು ತಿಳ್ಕೊಳ್ಳಿಕ್ಕೆ ಮೆನ್ಯೂ ರೂಪದಲ್ಲಿ ಸಿಗುವಂಥದ್ದು ಈ ಜ್ಞಾನ. ಹಾಗಾದ್ರೆ ವಿಜ್ಞಾನ ಅನ್ನುವಂಥದ್ದೇನು?
ಈ ಒಂದು ವಿಜ್ಞಾನ ಅಂದ್ರೆ ವಿಶೇಷವಾದಂತಹ ಜ್ಞಾನ. ಅದು ನಮ್ಮ ಒಳಗಡೆ ಇರುವಂತ ಆಂತರಿಕ ಅನುಭವ ಅಂತ ಹೇಳ್ತೇವೆ, ಆಂತರಿಕ ಸಾಕ್ಷಾತ್ಕಾರ. ಹೊರಗಡೆ ಸಿಗುವಂತ ಜ್ಞಾನ ಬಳಸ್ಕೊಂಡು ಹೊರಗಡೆ ಅಂದ್ರೆ ಆಧ್ಯಾತ್ಮಿಕವಾದದ್ದು, ನಮ್ಮ ಒಳಗಡೆ ನಾವು ಪ್ರಯಾಣವನ್ನ ಬೆಳೆಸುವಂತಹ ಒಂದು ಜ್ಞಾನ ಆತ್ಮ ಸಾಕ್ಷಾತ್ಕಾರ ಆಗಿದೆ. ಸೊ ಈ ಒಂದು ವಿಶೇಷವಾದಂತ ಜ್ಞಾನ ಗುರಿಯನ್ನ ತಲುಪೋದ್ ಕಡೆಗೆ ಇರುತ್ತೆ. ಜ್ಞಾನದಲ್ಲಿ ಗುರಿ ಇರಲ್ಲ. ಜ್ಞಾನದಲ್ಲಿ ಕೇವಲ ನಾವು ಅಧ್ಯಯನವನ್ನ ಮಾಡ್ತೇವೆ. ಆ ಮೆನುವನ್ನ ನೋಡ್ತೇವೆ ಅಷ್ಟೇ. ಈಗ ಹೋಟೆಲ್ ನಲ್ಲಿ ಕೂತ್ಕೊಂಡು ಮೆನು ನೋಡ್ತಾ ಇದ್ದೇವೆ, ಅದು ಒಂದು ಜ್ಞಾನ. ಆರ್ಡರ್ ಮಾಡ್ತೀವಲ್ಲ, ಯಾವಾಗ ನಮ್ಗೆ ಸರ್ವರ್ ನಮ್ಗೆ ತಂದು ಕೊಡ್ತಾರೆ, ಅವಾಗ ಅದಿರುವಂತದ್ದು ಏನು ವಿಶೇಷವಾದಂತಹ ಜ್ಞಾನ, ಅದನ್ನ ಸವಿತೀವಲ್ಲ ಅವಾಗ. ಸೊ ಈ ನಕ್ಷೆಯ ಗುರಿಯನ್ನ ತಲುಪುವಂತೆ, ಸೊ ಇದೊಂಥರನಾಗಿ ಆಹಾರವನ್ನ ಸವಿಯುವಂತ ಇರುವಂತಹ ವಿಶೇಷವಾದ ಜ್ಞಾನ. ಕೃಷ್ಣನು ಅರ್ಜುನಿಗೆ ಕೇವಲ ಮಾಹಿತಿ ನೀಡ್ಲಿಲ್ಲ, ಏನ್ ನೀಡ್ತಾನೆ? ಅನುಭವ ನೀಡ್ತಾನೆ. ಈಗೂ ಕೂಡ ನೀವು ಇಲ್ಲಿರುವಂತವ್ರು ಕೆಲವೊಬ್ರು ಮಾಹಿತಿನ ತಗೊಳ್ತೀರಾ, ಇನ್ನು ಕೆಲವೊಬ್ರು ಅನುಭವವನ್ನ ತಗೊಳ್ತೀರಾ. ಮಾಹಿತಿನ ತಗೊಂಡವ್ರು ಮಧ್ಯದಲ್ಲಿ ಬಿಟ್ಟು ಹೋಗ್ತೀರಾ, ಅನುಭವವನ್ನ ತೆಗೆದುಕೊಂಡವ್ರು ಯಾವಾಗ್ಲೂ ಕೂಡ ನೀವಿರ್ತೀರಾ. ಸೊ ಹೀಗೆ ಜ್ಞಾನ ಅನ್ನುವಂಥದ್ದು ಭಗವಂತನ ಶಕ್ತಿಗಳ ಮತ್ತೆ ಆತನ ಒಂದು ಬೃಹತ್ತಾದ ಸೃಷ್ಟಿ ಏನೆಲ್ಲ ಇದೆಯೋ ಬಗೆ ಬಗೆಯಾಗಿರುವಂಥದ್ದು, ಅದನ್ನ ತಿಳ್ಕೊಳ್ಳುವಂಥದ್ದು. ಭಗವಂತನ ದೊಡ್ಡತನದ ಅರಿವನ್ನ ಕೊಡುವಂಥದ್ದೇ ಜ್ಞಾನ. ಎಷ್ಟು ದೊಡ್ಡತನ ಇದೆ ಭಗವಂತನ ಹತ್ರ ಅಂತ. ಅದೇ ವಿಶೇಷವಾದ ಜ್ಞಾನ ಏನು? ಆ ಕೃಷ್ಣನ ಒಂದು ಆಳವಾದ ಸಾಕ್ಷಾತ್ಕಾರ ಆಗಿದೆ. ಕೃಷ್ಣನ ಗುಣ, ನಾಮ, ರೂಪ, ಗುಣ, ಲೀಲೆ, ಅವನ ಮಾಧುರ್ಯತೆ ಆಳವಾಗಿದೆ ಅನ್ನುವಂಥದ್ದನ್ನ ನಾವು ಅನುಭವಿಸುವಂಥದ್ದು. ಕೇವಲ ಇದು ಮಾಹಿತಿ ಅಲ್ಲ, ಬದಲಾಗಿ ಅನುಭವದ ಸತ್ಯ ಆಗಿದೆ ಅನ್ನೋದನ್ನ ನಾವು ತಿಳ್ಕೋಬಹುದು. ಅನೇಕ ಜನರು ಕೃಷ್ಣ ಪ್ರಜ್ಞೆನ ತೆಗೆದುಕೊಳ್ಳೋದಿಲ್ಲ, ಸಾಧ್ಯವಾಗೋದಿಲ್ಲ. ಕಾರಣ ಏನು? ಅದಕ್ಕೆ ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿದ್ ಯತತಿ ಸಿದ್ಧಯೇ ಯತತಾಂ ಸಿದ್ಧನಾಂ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತಿ ತತ್ವತಃ. ಸಾವಿರಾರು ಜನರಲ್ಲಿ ಒಬ್ಬನು ಪರಿಪೂರ್ಣತೆಗಾಗಿ ಪ್ರಯತ್ನಿಸಬಹುದು. ಪರಿಪೂರ್ಣತೆಯನ್ನು ಸಾಧಿಸುವವರಲ್ಲಿ ಒಬ್ಬನು ನನ್ನನ್ನು ನಿಜವಾಗಿ ಅರ್ಥ ಮಾಡಿಕೊಂಡಿದ್ದಾನೆ ಎಂದು ಹೇಳುವುದು ಕಷ್ಟ. ನೋಡಿ, ಭಗವಂತನ ಎಷ್ಟು ಜನರು ಅರ್ಥ ಮಾಡ್ಕೊಂಡಿದ್ದಾರೆ? ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿದ್ ಯತತಿ ಸಿದ್ಧಯೇ. ಈಗ ಸಾವಿರಾರು ಮನುಷ್ಯರಿದ್ದಾರೆ ಭೌತಿಕ ಜೀವನದಲ್ಲಿ, ಮಗ್ನರಾಗಿದ್ದಾರೆ. ಸಾಮಾನ್ಯ ಜನರಿದ್ದಾರೆ. ಈಗ ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿಸುವಂತವ್ರು ತುಂಬಾ ಜನರಲ್ಲಿ ಕೂತಿದ್ದಾರೆ ಭೌತಿಕ ಜಗತ್ತಿನಲ್ಲಿ. ಕೆಲವು ಸಾಧಕರಿದ್ದಾರೆ, ಅವರು ಯಶಸ್ಸಿಗಾಗಿ ಅಥವಾ ಆಧ್ಯಾತ್ಮಿಕ ಸಿದ್ಧಿಗಾಗಿ ಪ್ರಯತ್ನ ಮಾಡ್ತಾರೆ. ನಾವು ನೀವು ಅಂತ ಹೇಳ್ಬೋದು, ಪ್ರಯತ್ನ ಮಾಡುವಂತವ್ರು. ಯಶಸ್ಸಿಗಾಗಿ ಆಧ್ಯಾತ್ಮಿಕ ಸಿದ್ಧಿಗಾಗಿ ಪ್ರಯತ್ನವನ್ನ ಮಾಡುವಂತವ್ರು ಕೆಲವು ಸಾಧಕರು. ನೋಡಿ, ನಾವು ಕೂಡ ಸ್ವಲ್ಪ ಜನ ಇದ್ದೀವಲ್ಲ. ಈಗ ಫಸ್ಟ್ ಡೇ ಎಷ್ಟಿದ್ವಿ, ಎಷ್ಟು ಜನ ಇದೆ ನೋಡಿ, ಈ ಕೆಲವು ಸಾಧಕರು. ಆದ್ಮೇಲೆ ಮುಂದೆ ವಿರಳದಲ್ಲಿ ವಿರಳ ಈ ಭಗವಂತನ ಮೂಲ ತತ್ವವನ್ನ ಯಥಾರ್ಥವಾಗಿ ತಿಳ್ಕೊಳ್ಳುವಂಥವ್ರು ತುಂಬಾ ವಿರಳವಾಗಿರುವಂಥವ್ರು. ಹಾಗಾಗಿ ಇಲ್ಲಿ ಈ ಒಂದು ಸಾವಿರಾರು ಜನರಲ್ಲಿ ಒಬ್ಬನು ಮಾತ್ರ ಪರಿಪೂರ್ಣತೆಗಾಗಿ ಪ್ರಯತ್ನವನ್ನ ಪಡ್ತಾನೆ ಅನ್ನೋದು ನಮ್ಗೆ ಗೊತ್ತಾಯ್ತು. ಪ್ರಯತ್ನಿಸುವವರಲ್ಲಿ ಕೆಲವರು ಮಾತ್ರ ಭಗವಂತನನ್ನ ಅರಿಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಹೀಗೆ ಭಗವಂತನ ಒಂದು ನೈಜತೆ ಮತ್ತು ಅವನ ಮಾಧುರ್ಯವನ್ನ ಸಂಪೂರ್ಣವಾಗಿ ಅರಿತವನು ತುಂಬಾ ತುಂಬಾ ಕಡಿಮೆ ಅಂತ ನಾವು ನೋಡ್ಬಹುದು. ಆ ಭಗವಂತನ ಅರಿಯೋದು ಯಾವ ತರ? ಈಗ ಹೇಳಿದ್ದು ಮೇಲೆ ಭೌತಿಕವಾಗಿ ನಿನ್ನ ದೃಷ್ಟಿಯಿಂದ ನೀನು ಹೇಗೆ ಭಗವಂತನನ್ನ ಅರಿಬಹುದು ಅನ್ನೋದನ್ನ ನಮ್ಗೆ ಇಲ್ಲಿ ಹೇಳ್ತಾರೆ. ಭೂಮಿರಾಪೋನ ಲೋವಾಯುರ್ ಖಮ್ಮನೋ ಬುದ್ಧಿರೇವಚ ಅಹಂಕಾರ ಇತಿ ಎಮ್ಮೆ ಭಿನ್ನ ಪ್ರಕೃತಿರಷ್ಟಧ. ಈ 8 ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ ಮತ್ತು ಅಹಂಕಾರ ನನ್ನ ಪ್ರತ್ಯೇಕಗೊಂಡ ಭೌತಿಕ ಶಕ್ತಿಗಳು. ನನ್ನ ಭಗವಂತನನ್ನ ನಾವು ಈ ಒಂದು ಶಕ್ತಿಗಳಲ್ಲಿ ನೋಡ್ಬಹುದು. ಎಲ್ಲಿದೆ ಭೌತಿಕ ಶಕ್ತಿಗಳಲ್ಲಿ ಭಗವಂತನ ಎಲ್ಲಿದ್ದಾನೆ ಅನ್ನೋದನ್ನ ಭಗವಂತ ಸ್ವತಃ ತಾನೇ ಹೇಳ್ತಾ ಇರುವಂತದ್ದು. ಎಲ್ಲಿ? ಈ ಒಂದು 8 ಅಂಶಗಳಿದೆ ಬ್ರಹ್ಮಾಂಡದಲ್ಲಿ ಯಾಂತ್ರಿಕವಾಗಿ. ಇದು ಜಡಮೂಲ ವಸ್ತುಗಳು ಅಂತ ಹೇಳಿ. ಸೊ ಇವುಗಳಿಗೆ ಸ್ವಂತ ಅರಿವಿಲ್ಲ. ಯಾವ್ಯಾವ್ದು ನೋಡಿ, ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ, ಇವು ಸೂಕ್ಷ್ಮತೆಗೆ ಒಳಪಟ್ಟಂತವು ಅಲ್ಲ. ಆಮೇಲೆ ಮನಸ್ಸು, ಬುದ್ಧಿ, ಅಹಂಕಾರ, ಈ ಒಂದು ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ ಇವೆಲ್ಲ ಸ್ಥೂಲ ಅಂಶಗಳು. ಮನಸ್ಸು, ಬುದ್ಧಿ, ಅಹಂಕಾರ ಇವು ಸೂಕ್ಷ್ಮ ಅಂಶಗಳು. ಅದರಲ್ಲಿ ಕೂಡ ಈ ಒಂದು ಮನಸ್ಸು ಅನ್ನುವಂಥದ್ದು ಅಂತರೇಂದ್ರಿಯ ಅಂತ ಹೇಳಿ ಕರೀತಾರೆ. ಒಳಗಡೆ ಇರುವಂತಹ ಇಂದ್ರಿಯ ಅಂತನೂ ಕೂಡ ಹೇಳ್ತಾರೆ. ಮನಸ್ಸು ಕೂಡ ಇಂದ್ರಿಯ. ಈ ಎಲ್ಲವೂ ಕೂಡ ಏನಿದೆ, ಇವುಗಳಿಗೆ ಸ್ವಂತ ಅರಿವಿಲ್ಲ, ಬರೋದಿಲ್ಲ ಅರಿವು. ಯಾವಾಗ ಬರುತ್ತೆ ಇವುಗಳಿಗೆ ಅರಿವು? ಯಾವಾಗ ಅದರಲ್ಲಿ ಜೀವಾತ್ಮ ಬರ್ತಾನೆ, ಆವಾಗ ಅದಕ್ಕೆ ಅರಿವು ಬರುತ್ತೆ. ಇಲ್ಲಾಂದ್ರೆ ಅವುಗಳಿಗೆ ಅರಿವಿಲ್ಲ. ಹಾಗಾಗಿ ನಾವು ಎಲ್ಲವುಗಳಲ್ಲಿ ಇದ್ದೇನೆ ಅಂತ ಹೇಳಿ ಭಗವಂತ ಹೇಳ್ತಾನೆ. ಸೊ ಹೀಗೆ 2 ಶಕ್ತಿಗಳನ್ನ ಇಲ್ಲಿ ತಿಳಿಸ್ತಾ ಇದ್ದಾನೆ. ಇವು ನನ್ನ ಭಿನ್ನ ಪ್ರಕೃತಿರಷ್ಟಧ ಅಂತ ಹೇಳ್ತಾನೆ. ಒಂದು ಸೂಕ್ಷ್ಮ ಶಕ್ತಿ, ಇನ್ನೊಂದು ಸ್ಥೂಲ ಶಕ್ತಿ. ಸ್ಥೂಲ 5 ಇದೆ, ಸೂಕ್ಷ್ಮ 3 ಇದೆ. ಮನಸ್ಸು, ಬುದ್ಧಿ, ಅಹಂಕಾರ. ಹೀಗೆ ಸಾಮಾನ್ಯ ಮನುಷ್ಯರ ಮೇಲೆ ನಂಬಿಕೆ
ಇಡುವಂತ ನಾವು ಈ ಬ್ರಹ್ಮಾಂಡವನ್ನ ಸೃಷ್ಟಿಸಿದಂತಹ ಮತ್ತೆ ಈ ಭಗವದ್ಗೀತೆಯನ್ನು ಕೊಟ್ಟಂತಹ ಭಗವಂತನನ್ನೇ ನಾವು ಪ್ರಯತ್ನಿಸ್ತೇವೆ. ಸೊ ಕೇವಲ ನಮ್ಮ ಇಂದ್ರಿಯಗಳ ಆಧಾರದ ಮೇಲೆ ನಾವು ಈ ಒಂದು ಪರಮ ಸತ್ಯವನ್ನ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ ಅನ್ನೋದನ್ನ ಮತ್ತೆ ಇಲ್ಲಿ ಭಗವಂತ ತಿಳಿಸ್ತಾರೆ. ಸೊ ಹಾಗಾದ್ರೆ ಮತ್ತೇನಿದೆ ಈ ಎಲ್ಲ ಶ್ರೇಷ್ಠತೆಗಳು, ಈ ಎಲ್ಲ ಏನು 8 ಶಕ್ತಿಗಳನ್ನ ಭಗವಂತ ಹೇಳಿದ್ನೋ, 8 ಅಂಶಗಳನ್ನ ಅಂಶಗಳಿಂದ ಆಗಿರುವಂತದ್ದು ಈ ಪ್ರಕೃತಿ ಅಂತ ತಿಳಿಸಿದಾನೋ, ಅದರ ಅವುಗಳಲ್ಲಿ ಕೆಲವೊಂದು ಶ್ರೇಷ್ಠತೆ, ಯಾವಾಗ ಶ್ರೇಷ್ಠತೆಗೆ ಒಳಪಡುತ್ತೆ ಅವುಗಳು, ಅದರಲ್ಲಿ ಶ್ರೇಷ್ಠವಾದದ್ದು ಯಾವ್ದು ಅನ್ನೋದನ್ನ ಹೇಳ್ತಾನೆ. ಅಪರೇಯಮಿತಸ್ತ್ವನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತ ಮಹಾಬಾಹೋ ಯೇದಂ ಧಾರ್ಯತೆ ಜಗತ್. ಮಹಾಬಾಹುವಾದ ಅರ್ಜುನನೇ, ಇವಲ್ಲದೆ ನನ್ನ ಇನ್ನೂ ಶ್ರೇಷ್ಠವಾದ ಮತ್ತೊಂದು ಶಕ್ತಿ ಇದೆ, ಅದು ಈ ಭೌತಿಕ ಮತ್ತು ಕೆಳಮಟ್ಟದ ಪ್ರಕೃತಿಯ ಸಂಪನ್ಮೂಲಗಳನ್ನ ಬಳಸಿಕೊಂಡು ಕೊಳ್ಳುತ್ತಿರುವ ಜೀವಿಗಳಿಂದ ಆದಂಥದ್ದು ಅಂತ ಹೇಳ್ತಾನೆ. ಸೊ ಇನ್ನೂ ಒಂದು ನನ್ನ ಶಕ್ತಿ ಇದೆ, ಶ್ರೇಷ್ಠವಾದ ಶಕ್ತಿ. ಇವೆಲ್ಲ ಶಕ್ತಿಗಳಿರುವಂತದ್ದು ಯಾವುದು? ಅಪರಾಶಕ್ತಿ ಅವೆಲ್ಲವೂ ಕೂಡ. ಆದ್ರೆ ಇನ್ನೊಂದು ಶಕ್ತಿ ಇರುವಂತದ್ದು ಶ್ರೇಷ್ಠವಾದ ಶಕ್ತಿ, ಅದೇ ಪರಾಶಕ್ತಿ. ಈ ಏನು ಎಲ್ಲಾ 8 ಅಂಶಗಳಿದೆಯೋ ಅವುಗಳನ್ನ ಬಳಸಿಕೊಳ್ಳುತ್ತಿರುವ ಜೀವಿಗಳಿಂದ ಆದದ್ದು ಅಂತ ಹೇಳಿ ಇಲ್ಲಿ ಹೇಳ್ತಾನೆ ಭಗವಂತ. ಅಂದ್ರೆ ಪ್ರಕೃತಿಯಲ್ಲಿ 2 ಇದೆ, ಯಾವ್ದು? ಅಪರಾ ಪ್ರಕೃತಿ, ಪರಾಪ್ರಕೃತಿ. ಪರಾಪ್ರಕೃತಿ ಅದರಿಂದ ಆಗಿರುವಂತ ಜಡ ಜಗತ್ತು, ಈಗ ಹೇಳಿದ್ನಲ್ಲ, ಭೂಮಿ, ಇವೆಲ್ಲ ಭೂಮಿ, ನೀರು, ಬೆಂಕಿ, ವಾಯು, ಆಕಾಶ. ಸೊ ಇವೆಲ್ಲ ಯಾವುದು? ಅಪರ ಪ್ರಕೃತಿ, ಜಗತ್ತಿನಿಂದ ಬಂದಿರುವಂತದ್ದು. ಪರಪ್ರಕೃತಿ ಅಂತಂದ್ರೆ ಯಾವುದು? ಇದೊಂದು ಚೇತನಾ ಶಕ್ತಿ. ಹೀಗೆ ಇಡೀ ಬ್ರಹ್ಮಾಂಡ ಈ ಒಂದು ಭಗವಂತನ 2 ಶಕ್ತಿಗಳ ಸಂಯೋಜನೆಯಿಂದಲೇ ನಿರ್ಮಾಣ ಆಗಿರುವಂತದ್ದು, ಬೇರೆ ಇಲ್ಲ. ಈ ಜಗತ್ತನ್ನ ಭಗವಂತನ ಸೃಷ್ಟಿ ಹೇಗಿದೆ? 2, ಒಂದು ಅಪರಾ ಪ್ರಕೃತಿ, ಇನ್ನೊಂದು ಪರಾಪ್ರಕೃತಿಯಿಂದ ಆಗಿರುವಂತದ್ದು. ಈ ಅಪರಾ ಪ್ರಕೃತಿ ಅನ್ನುವಂಥದ್ದು ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ, ಈ 5 ಸ್ಥೂಲ ವಸ್ತುಗಳಿಂದ ಆಗಿರುವಂತದ್ದು. ಬುದ್ಧಿ, ಮನಸ್ಸು, ಬುದ್ಧಿ, ಅಹಂಕಾರ 3 ಸೂಕ್ಷ್ಮ ಮೂಲ ವಸ್ತುಗಳಿಂದ ಆಗಿರುವಂತದ್ದು. ಇವೆಲ್ಲವೂ ಕೂಡ ಭಗವಂತನ ಕನಿಷ್ಠ ಶಕ್ತಿ ಅಂತ ಹೇಳಿ ಕರೀತೇವೆ. ಹಾಗಾದ್ರೆ ಇನ್ನೊಂದು ಶಕ್ತಿ ಇದೆ, ಶ್ರೇಷ್ಠ ಶಕ್ತಿ ಅಂತ ಹೇಳಿದ ಭಗವಂತ. ಅದ್ಯಾವುದು? ಆಧ್ಯಾತ್ಮಿಕ ಶಕ್ತಿ, ಅದಕ್ಕೆ ಪರಾಪ್ರಕೃತಿ ಅಂತ ಕರೀತಾರೆ. ಇಲ್ಲಿ ಈ ಒಂದು ಜೀವಾತ್ಮರು, ಸೊ ಇವು ಭಗವಂತನ ಉನ್ನತ ಶಕ್ತಿ. ಎಲ್ಲ ಜೀವಿಗಳೇನಿದ್ದಾವಲ್ಲ, ಭಗವಂತನ ಉನ್ನತ ಶಕ್ತಿ. ಸೊ ಈ ಏನೆಲ್ಲ ಭೌತಿಕ ಜಗತ್ತನ್ನ ಅನುಭವಿಸಲು ಮತ್ತೆ ಬಳಸ್ಲಿಕ್ಕೆ ಈ ಜೀವಿಗಳು ಪ್ರಕೃತಿಯನ್ನ ಆಶ್ರಯಿಸುತ್ತೆ. ಈ ಯಾವಾಗ ಕನಿಷ್ಠ ಶಕ್ತಿ ಅದಕ್ಕೆ ಒಂದು ಚೈತನ್ಯ ಇರೋದಿಲ್ಲ, ಯಾವಾಗ ಈ ಜೀವಿಗಳದನ್ನ ಬಳಸ್ತಾವೋ ಆವಾಗ ಅದಕ್ಕೆ ಚೈತನ್ಯ ಬರುತ್ತೆ. ನೋಡಿ, ನಮ್ಮ ಒಂದು ದೇಹ ಯಾವಾಗ ಸಾಯುತ್ತೆ, ಜೀವಾತ್ಮ ಇಲ್ಲದೆ ಇದ್ದಾಗ ಆ ಜಡ ಅನ್ನುವಂಥದ್ದು ಏನಿದೆಯಲ್ಲ, ನಮ್ಮ ಒಂದು ಪಂಚೇಂದ್ರಿಯಗಳು ಕೂಡ ಈ ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶದಿಂದ ಆಗಿರುವಂತದ್ದು ಅಲ್ಲ. ಭೂಮಿ, ನಮ್ಮ ಚರ್ಮ ಎಲ್ಲ ಭೂಮಿ ಅಂದ್ರೆ ಮಣ್ಣು, ನೋಡಿ ಸುಟ್ಟ ಮೇಲೆ ಬುದಿಯಾಗಿ ಹೋಗುತ್ತೆ. ನೀರು, ನಮ್ಮಲ್ಲಿ 75% ನೀರಿದೆ ಬಾಡಿಯಲ್ಲಿ. ಬೆಂಕಿ, ನಮ್ದು ಮೈ ಬಿಸಿ ಇದೆ ಅಂತ ಹೇಳಿ ನಾವು ಜೀವಂತವಾಗಿದ್ದೇವೆ. ಯಾವಾಗ ಒಂದು ದೇಹ ಸತ್ತಿರುತ್ತೋ ನೋಡ್ರಿ, ತಂಪಾಗೋಗಿರುತ್ತೆ ಅಲ್ಲ. ಸೊ ಬೆಂಕಿ ಇದೆ ಅಂತ ಹೇಳಿ ನಾವು ಜೀವಂತ ಆಗಿದ್ದೇವೆ. ನಮ್ಮಲ್ಲಿನೂ ಕೂಡ ಏನಿದೆ, ಸ್ವಲ್ಪ ಇದು ಇರುವಂತದ್ದು, ಟೆಂಪರೇಚರ್ ಇರುವಂತದ್ದು. ಆಕಾಶ ಅಂದ್ರೆ ಸ್ಪೇಸ್ ನಮ್ಮಲ್ಲಿ ಇದೆ ಅನ್ನೋದನ್ನ ಕಾಣ್ತೇವೆ. ಗಾಳಿ, ನಾವು ಉಸಿರಾಡ್ತಾ ಇದ್ದೇವೆ, ಪ್ರಾಣ ವಾಯುವಿನಿಂದ ಉಸಿರು ತಗೊಳ್ತಾ ಇದ್ದೇವೆ, ಬಿಡ್ತಾ ಇದ್ದೇವೆ. ಇದರ ಅರ್ಥ ಏನು? ನಾವು ಕೂಡ ನಮ್ಮಲ್ಲಿ ಗಾಳಿ ಚಾಲನೆಯಲ್ಲಿದೆ ಅನ್ನೋದನ್ನ ನಾವು ಕಾಣ್ತೇವೆ. ಯಾಕೆ ಚಾಲನೆಯಲ್ಲಿದೆ ಇವೆಲ್ಲಾನು ಕೂಡ? ಬಿಕಾಸ್ ಆಫ್ ಜೀವಾತ್ಮ, ಆತ್ಮ ನಮ್ಮಲ್ಲಿ ಇರೋದ್ರಿಂದ ಇವುಗಳಿಗೆ ಶಕ್ತಿ ಒದಗ್ತಾ ಇದೆ ಅನ್ನೋದನ್ನ ನಾವು ಕಾಣ್ತೇವೆ. ಸೊ ಹೀಗೆ ಪರಾಪ್ರಕೃತಿ ಅನ್ನೋದು ಚೇತನ ಶಕ್ತಿ. ಇದು ಜಡ ಪ್ರಕೃತಿಯನ್ನ ನಿಯಂತ್ರಿಸುವಂತಹ ಮತ್ತು ಜೀವ ತುಂಬುವಂತಹ ಶಕ್ತಿ ಆಗಿದೆ. ಸೊ ಜಡ ಪ್ರಕೃತಿ ಮೊದಲು ಜಡ ಇರುತ್ತೆ, ಅದು ಶಕ್ತಿ ಇದ್ರೂ ಕೂಡ ಅದು ಜಡವಾಗಿರುತ್ತೆ. ಅದು ಯಾವುದು ಚೇತನ ಎಲ್ದ್ರೆ ಇಲ್ಲಿರೋದಿಲ್ಲ. ಯಾವಾಗ ಅದರಲ್ಲಿ ಚೇತನ ಶಕ್ತಿ, ಈ ಒಂದು ಜೀವಶಕ್ತಿ ಬರುತ್ತೋ, ಜೀವಾತ್ಮ ಬರ್ತಾನೋ ಆವಾಗ ಮಾತ್ರ ಆ ಒಂದು ಪ್ರಕೃತಿ ಅನ್ನುವಂಥದ್ದು ಗೆ ಜೀವ ಬರುವಂಥದ್ದು. ಹೀಗೆ ಮಹಾಲಕ್ಷ್ಮಿಯ ನಿಯಂತ್ರಣದಲ್ಲಿರುವಂತಹ ಈ ಒಂದು ಭೌತಿಕ ಜಗತ್ತು ಕಾರ್ಯನಿರ್ವಹಿಸಲು ಸಾಧ್ಯ ಇಲ್ಲ. ಹೀಗೆ ಜಡ ಪ್ರಕೃತಿಯು ಒಂದು ಯಂತ್ರ ಇದ್ದಂತೆ, ಆದ್ರೆ ಪರಾಪ್ರಕೃತಿ ಅದನ್ನ ಚಲಾಯಿಸುವಂತ ಒಂದು ವಿದ್ಯುತ್ ಶಕ್ತಿ. ನೋಡಿ, ಜೀವಾತ್ಮ ಒಂದು ಪರಾಶಕ್ತಿ, ಇವೆಲ್ಲವೂ ಅಪರಾಶಕ್ತಿ. ಈಗ ಅಪರಾಶಕ್ತಿ ಆಕ್ಟಿವ್ ಆಗ್ಬೇಕು ಅಂದ್ರೆ ಪರಾಶಕ್ತಿ ಅದರಲ್ಲಿ ಸೇರ್ಕೋಬೇಕು, ಆವಾಗ ಮಾತ್ರ ಅದು ಆಕ್ಟಿವ್ ಆಗುತ್ತೆ. ಹೀಗೆ ಜಡ ಪ್ರಕೃತಿ ಅನ್ನುವಂಥದ್ದು ಒಂದು ಯಂತ್ರ, ಮಷೀನ್ ಅಂತ ಇಟ್ಕೊಳ್ಳಿ. ಆ ಮಷೀನ್ ಚಾಲನೆ ಆಗ್ಬೇಕು ಅಂದ್ರೆ ನಮ್ಗೆ ಏನ್ ಬೇಕು? ವಿದ್ಯುತ್ ಶಕ್ತಿ. ಹಾಗೆ ಈ ಜಡ ಪ್ರಕೃತಿ ಚಾಲನೆ ಆಗ್ಬೇಕು ಅಂತಂದ್ರೆ ಅಲ್ಲಿ ಬರ್ಬೇಕು ಜೀವಾತ್ಮ, ಅದೇ ಶ್ರೇಷ್ಠ ಶಕ್ತಿ ಬರಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಹೀಗೆ ಶ್ರೇಷ್ಠ ಶಕ್ತಿ ಜೀವಾತ್ಮ, ಈ ಭೌತಿಕ ಶಕ್ತಿಗಳ ಜಡ ಚೇತನದ ಪ್ರವೇಶವಿಲ್ಲದೆ ಈ ಜಡ ವಸ್ತುಗಳು ತನ್ನಿಂತಾನೆ ಕಾರ್ಯನಿರ್ವಹಿಸಲಿಕ್ಕೆ ಸಾಧ್ಯ ಇಲ್ಲ.
ಹೀಗೆ ಜಡಶಕ್ತಿಯು ಬಳಸಿಕೊಳ್ಳುತ್ತಿರುವ ಜೀವಿಗಳೇ ಭಗವಂತನ ಶ್ರೇಷ್ಠ ಶಕ್ತಿಗಳು. ಹಾಗಾಗಿ ನಾವೇನ್ ಬಳಸ್ಕೊಳ್ತಾ ಇದ್ದೀವಲ್ಲ ಇವುಗಳನ್ನೆಲ್ಲ, ಪಂಚಭೂತಗಳನ್ನ, ಈ ಭಗವಂತನ ಜಡ ಶಕ್ತಿಯನ್ನ, ಹಾಗಾಗಿ ಈ ಜೀವಿಗಳು ಭಗವಂತನ ಶ್ರೇಷ್ಠ ಶಕ್ತಿಯಾಗಿದೆ ಅಂತ ಹೇಳ್ತಾರೆ. ಸೊ ಸಾಮಾನ್ಯ ಮನುಷ್ಯರ ಮೇಲೆ ಮತ್ತೆ ಎಷ್ಟೊಂದು ನಾವು ನಂಬಿಕೆ ಇಡ್ತೇವೆ ಅಂತಂದ್ರೆ, ಈ ಭಗವಂತ ಮಾಡಿರುವಂತ ಈ ಶ್ರೇಷ್ಠ ಶಕ್ತಿಗಳ ಮೇಲೆ ನಮ್ಗೆ ಒಂದು ನಂಬಿಕೆಯಲ್ಲಿ ಕಾಣೋದಿಲ್ಲ ಅಂತ ಹೇಳಿ ನಾವು ಕಾಣ್ತೇವೆ. ಹೀಗೆ ನಾವು ಅಂತಿಮ ಸತ್ಯವನ್ನ ತಿಳ್ಕೊಳ್ಳಿಕ್ಕೆ ಮುಂದಾಗ್ಬೇಕು. ಏತದ್ಯೋನೀನಿ ಭೂತಾನಿ ಸರ್ವಾಣಿ ತಿಪಧಾರಯ ಅಹಂ ಕೃತ್ಸ್ನಸ್ಯ ಜಗತಃ ಪ್ರಭವ ಪ್ರಲಯಸ್ತಥಾ. ಸೃಷ್ಟಿಯಾದ ಎಲ್ಲ ಜೀವಿಗಳಿಗೂ ಈ ಎರಡೂ ಪ್ರಕೃತಿಗಳೇ ಮೂಲ. ಈ ಜಗತ್ತಿನಲ್ಲಿ ಭೌತಿಕವಾದ ಮತ್ತು ಆಧ್ಯಾತ್ಮಿಕವಾದ ಎಲ್ಲದರ ಮೂಲವು ಅಂತ್ಯವು ನಾನೇ ಎಂದು ತಿಳಿದುಕೋ. ಮತ್ತ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋಕ್ತಂ ಸೂತ್ರೇ ಮಣಿಗಣ ಇವ. ನನಗಿಂತ ಶ್ರೇಷ್ಠವಾದ ಸತ್ಯವಿಲ್ಲ. ಮಣಿಗಳನ್ನು ದಾರದಲ್ಲಿ ಪೋಣಿಸಿದ ಹಾಗೆ ಎಲ್ಲವೂ ನನ್ನಲ್ಲೇ ಅವಲಂಬಿಸಿದೆ. ಭಗವಂತ ದೃಢೀಕರಿಸ್ತಾ ಇದ್ದಾರೆ ಏನಂತ ಹೇಳಿ, ಸಮಸ್ತ ಸೃಷ್ಟಿಗೆ ನಾನೇ ಮೂಲ, ನಾನೇ ಅದನ್ನ ಸೃಷ್ಟಿ ಮಾಡುವಂತವನು, ನಾನೇ ಅದನ್ನ ನಿರ್ವಹಿಸುವಂಥದ್ದು, ಮತ್ ನಾನೇ ಅದನ್ನ ಲಯ ಮಾಡುವಂಥದ್ದು. ಸೃಷ್ಟಿ ಸ್ಥಿತಿ ಲಯ ಅಂತ ಹೇಳ್ತಾರೆ. ಎಲ್ಲದರ ಮೂಲ ಆತನೇ. ಈ ಪ್ರಪಂಚದಲ್ಲಿ ನಾವು ನೋಡುವ ಪ್ರತಿಯೊಂದು ಜೀವಿಯು ಅಂದ್ರೆ ಭೌತಿಕ ದೇಹ ಮತ್ತೆ ಆಧ್ಯಾತ್ಮಿಕವಾದಂತ ಆತ್ಮ ಶಕ್ತಿಗಳ ಸಮ್ಮಿಶ್ರಣ ಆಗಿದೆ. ನೋಡ್ತೀರಾ ನೀವು, ಅಂದ್ರೆ ಇದು ನನ್ನ ದೇಹ ಒಂದು ಜಡ, ಅದರಲ್ಲಿ ಆತ್ಮ ಬಂದಿದೆ, ಅವಾಗ ಅದು ಆಕ್ಟಿವ್ ಆಗತ್ತೆ ಅಲ್ಲ. ಮತ್ತೆ ಒಂದು ಬೀಜ ಮಣ್ಣಲ್ಲಿ ನಾವು ನೆಟ್ಟಾಗ ಅದು ಮೊಳಕೆ ಒಡೆದು ಮರ ಆಗತ್ತೆ ನೋಡಿ, ಚೇತನ ಅಲ್ಲ. ಮತ್ತೆ ಒಂದು ನೀರಿನ ಹರಿವಾಗಿರ್ಬಹುದು, ಅದು ಕೂಡ ಆಕ್ಟಿವೇಟ್ ಆಗತ್ತೆ, ಇಲ್ಲಾಂದ್ರೆ ಆ ನೀರನ್ನು ಕೂಡ ಹರಿಲಿಕ್ಕಾಗಲ್ಲ. ಗಾಳಿ ಕೂಡ ಫ್ಲೋ ಆಗ್ತಾ ಇದೆ. ಸೊ ಯಾಕೆ? ಈ ಒಂದು ಆತ್ಮಿಕ, ಈ ಒಂದು ಭೌತಿಕ ವಸ್ತು, ಆಧ್ಯಾತ್ಮಿಕ ಶಕ್ತಿ, ಇವೆರಡರ ಸಮ್ಮಿಶ್ರಣ ಈ ಒಂದು ಸಮಸ್ತ ಜಗತ್ತಾಗಿದೆ ಅನ್ನೋದನ್ನ ನೋಡ್ತೇವೆ. ಹೀಗೆ ಭಗವಂತ ಹೇಳ್ತಾ ಇರುವಂತದ್ದು ಸೂತ್ರೇ ಮಣಿಗಣ ಇವ. ಈ ಮಣಿಗಳ ಹಾರದ ಒಳಗಡೆ ದಾರ ಇದೆ. ಈ ಮಣಿಗಳ ಪೋಣಿಸಿದ ಹಾಗೆ, ಮಣಿಗಳಲ್ಲಿ ದಾರ ನಮ್ಗೆ ಕಾಣಿಸಲ್ಲ, ಮಣಿಗಳಷ್ಟೇ ಕಾಣಿಸುವಂಥದ್ದು. ಹೀಗೆ ಭಗವಂತ ಇಡೀ ಜಗತ್ತಿನೊಳಗೆ ನಾನಿದ್ದೇನೆ. ಹೇಗಿದ್ದೇನೆ ಅಂದ್ರೆ ಮಣಿಗಳ ಒಳಗೆ ಇರುವಂತ ದಾರದ ಹಾಗೆ ಇದ್ದೇನೆ ಅಂತ. ಹಾಗಾಗಿ ನಮ್ಗೆ ದಾರ ಕಾಣಿಸೋದೇ ಇಲ್ಲ, ಹಾಗೆ ಭಗವಂತನು ಕೂಡ ನಮ್ಗೆ ಕಾಣಿಸ್ತಾ ಇಲ್ಲ. ದಾರ ಕಣ್ಣಿಗೆ ಕಾಣಿಸದಿರಬಹುದು, ಆದ್ರೆ ಅದೇ ಹಾರದ ಅಸ್ತಿತ್ವಕ್ಕೆ ಆಧಾರ. ಈಗ ಹಾರದಲ್ಲಿ ದಾರ ಇದೆ ಅಂತ ಅದು ನಿಂತ್ಕೊಂಡಿದೆ. ಒಂದ್ ವೇಳೆ ಅದ್ರ ದಾರ ಇಲ್ಲ ನಿಂತ್ಕೊಳ್ತಿರ್ಲಿಲ್ಲ. ಸೊ ನಿಂತ್ಕೊಂಡಿದೆ ಅಂತಂದ್ರೆ ಅದು ಅದ್ರ ದಾರ ಇದೆ ಅಂತ ಹೇಳಿ ಅದ್ರ ಅಸ್ತಿತ್ವದ ಅರ್ಥ ಇದೆ ಅಂತ ಅರ್ಥ. ಹಾಗೆ ಈ ಒಂದು ಇಡೀ ಬ್ರಹ್ಮಾಂಡವು ಕೂಡ ಒಂದೇನೋ ನಿಂತ್ಕೊಂಡಿದೆ, ಬ್ರಹ್ಮಾಂಡ ಎಲ್ಲ ಕಡೆ ನಿಂತ್ಕೊಂಡಿದೆ ಅಂತಂದ್ರೆ ಭಗವಂತ ಅದರಲ್ಲಿ ಒಂದು ಹಾರದ ಹಾಗೆ ಇದ್ದಾನೆ ಒಳಗಡೆ. ಹಾಗಾಗಿ ನಮ್ಗೆ ಅವನು ಕಾಣಿಸ್ತಾ ಇಲ್ಲ, ನಮ್ಗೆ ಕಾಣಿಸ್ತಾ ಇರುವುದು ಕೇವಲ ಹೊರಗಡೆ ಇರುವಂತಹ, ನಮ್ಗೆ ಕಣ್ಣಿಗೆ ಕಾಣುವಂತಹ ಸತ್ಯವ ಮಾತ್ರ. ಹೀಗೆ ಮಣಿಗಳು ಹಿಡಿದಿರುವಂತಹ ಒಂದು ಅಗೋಚರ ದಾರದಂತೆ ಭಗವಂತನಿದ್ದಾನೆ. ಭಗವಂತ ಇಡೀ ಬ್ರಹ್ಮಾಂಡವನ್ನ ತನ್ನ ಶಕ್ತಿಯಿಂದ ಇಟ್ಕೊಂಡಿದ್ದಾನೆ. ಸೊ ಹೇಗೆ ಇಟ್ಕೊಂಡಿದ್ದಾನೆ ಅನ್ನೋದನ್ನ ನಾವು ಮುಂದೆ, ಮತ್ತೆ ಹೇಗೆ ಅವನ ಒಂದು ಅಸ್ತಿತ್ವ ಇದೆ ಅನ್ನೋದನ್ನ ನಾವು ಮುಂದೆ ನೋಡ್ತೇವೆ. ಆಧಾರವಿಲ್ಲದೆ ಪ್ರಪಂಚವು ಅಸ್ತಿತ್ವದಲ್ಲಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಆಧಾರ ಬೇಕಲ್ಲ. ಈಗ ನಾನು ಹುಟ್ಟಿದ್ದೇನೆ ಅಂದ್ರೆ ಆಧಾರ ಯಾರು? ನನ್ನ ತಂದೆ ತಾಯಿ. ನಾನು ಇಲ್ಲಿ ಬಂದಿದ್ದೇನೆ ಅಂತಂದ್ರೆ, ಇಲ್ಲಾಂದ್ರೆ ಆಧಾರನೇ ಇಲ್ಲ, ನಾನು ಹಾಗೆ ಬಂದ ಮೇಲಿಂದ ಬೀಳ್ಲಿಕ್ಕೆ ಸಾಧ್ಯ ಇದೆಯಾ? ಆಕಾಶದಿಂದ ಒಂದು ಆಧಾರ ಇದೆ ಅಲ್ಲ. ಹಾಗೆ ಈ ಪ್ರತಿಯೊಂದಕ್ಕೂ ಸೃಷ್ಟಿಗೆ ಒಬ್ಬ ಆಧಾರ, ಅದೇ ಭಗವಂತ. ಅವನು ಅದೃಶ್ಯವಾದಂತಹ ಆಧಾರ ಅಂತ ಕರಿತೇವೆ. ಸ್ವೈಗೆ ಮತ್ತಪರತರ ಕಿಂಚಿದಸ್ತಿ ಧನಂಜಯ. ಇಲ್ಲಿ ಈ ಬ್ರಹ್ಮಾಂಡದಲ್ಲಿ ಗೋಚರಿಸುವ ಎಲ್ಲದರ ಹಿಂದೆಯೂ ಕೂಡ ಒಂದು ಅದೃಶ್ಯ ಶಕ್ತಿ ಇದೆ ಅನ್ನೋದನ್ನ ನಾವು ತಿಳ್ಕೋಬೇಕು. ಹೀಗೆ ಇಲ್ಲಿ ಹೇಳಿದ್ದಾರೆ ಸೂತ್ರೇ ಮಣಿಗಣ ಇವ. ಮುತ್ತಿನ ಹಾರದಲ್ಲಿ ದಾರ ಕಣ್ಣಿಗೆ ಕಾಣಿಸ್ತಿದ್ರು ಕೂಡ ಅದೇ ಎಲ್ಲಾ ಮುತ್ತುಗಳನ್ನ ಹಿಡಿದಿಟ್ಟಿದೆ ಅಂದ ಹಾಗೆ. ಇದು ಒಂದು ಅದೃಶ್ಯದ ದಾರ. ಅದು ಕಣ್ಣಿಗೆ ನಮ್ಗೆ ಕಾಣಿಸೋದಿಲ್ವೋ ಅದೇ ಪರಮ ಸತ್ಯ. ಮತ್ತೆ ಈ ಒಂದು ಮುತ್ತು ಕಾಣ್ತಾ ಇದೆಯಲ್ಲ ನಮ್ಗೆ, ಹಾಗಾಗಿ ಆ ಮುತ್ತು ಅನ್ನುವಂಥದ್ದು ಸೃಷ್ಟಿ ನಮ್ಗೆ ಕಾಣಿಸುತ್ತೆ. ಆ ಸೃಷ್ಟಿಯು ಹಿಂದಿನ ಕಾರಣ ಕಾಣ್ತಾ ಇಲ್ಲ, ಆ ಕಾರಣನೇ ಪರಮ ಸತ್ಯ. ಸೊ ಇದೇ ಈ ವಾಸ್ತುಶಿಲ್ಪದ ನಡುವಿನ ಒಂದು ವ್ಯತ್ಯಾಸ. ದಾರ ಮತ್ತೆ ಮುತ್ತು ಅಂದ್ರೆ ಸೃಷ್ಟಿ, ದಾರ ಅಂದ್ರೆ ಪರಮ ಸತ್ಯ. ಪರಮ ಸತ್ಯದ ಈ ಮುತ್ತಿನ ಹಿಂದೆ ಇರುವಂತ ದಾರ ನಮ್ಗೆ ಕಾಣಿಸೋದಿಲ್ಲ. ಸೊ ಯಾಕೆ ಕಣ್ಣಿಗೆ ಕಾಣೋದಿಲ್ಲ ನಮ್ಗೆ ಸತ್ಯ? ನೋಡಿ, ಈಗ ಒಂದು ಗ್ಲಾಸ್ ನಲ್ಲಿ ಒಂದು ಪೆನ್ಸಿಲ್ ಹಾಕಿಡಿ, ನೀರ್ನಲ್ಲಿ ಒಂದು ಗ್ಲಾಸ್ ನೀರಲ್ಲಿ ಪೆನ್ಸಿಲ್ ಹಾಕಿಟ್ರೆ ಅದೇನ್ ಕಾಣಿಸುತ್ತೆ? ತುಂಡು ಆಗಿರೋ ಹಾಗೆ ಕಾಣಿಸುತ್ತಲ್ಲ ನಮ್ಗೆ. ಅದು ನಮ್ದು ಒಂದು ಭ್ರಮೆ. ಹಾಗಂತ ಹೇಳಿ ಆ ಪೆನ್ಸಿಲ್ ತುಂಡಾಗಿದೆಯಾ? ಇಲ್ಲ. ಈಗ ನೀವು ಇಲ್ಲಿ ಕಾಣ್ತಾ ಇರುವಂತ 2 ವೀಲ್ಗಳನ್ನ ನೋಡಿ, ನಿಶ್ಚಲವಾಗಿ ನೀವು ನೋಡಿ, ಚಕ್ರ ತಿರುಗ್ತಾ ಇರುವಂತ ಭಾಸ ಆಗತ್ತೆ. ಸೊ ಇದು ನಮ್ಮ ಒಂದು ಕಣ್ಣಿನ ಒಂದು ಮಿತಿ ಅಂತ ಹೇಳ್ಬೋದು. ಹೀಗೆ ಕೇವಲ ನಮ್ಮ ಇಂದ್ರಿಯಗಳ ಆಧಾರದ ಮೇಲೆ ನಾವು ಈ
ಬ್ರಹ್ಮಾಂಡದ ಒಂದು ಅಂತಿಮ ಸತ್ಯವನ್ನ ಅಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ಭಗವಂತನ ಶಕ್ತಿಗಳು ಎಲ್ಲೆಲ್ಲಿದೆ ನಾವು ಭೌತಿಕವಾಗಿ ನೋಡಬಹುದು, ತಿಳ್ಕೋಬಹುದು ಭಗವಂತನಿದ್ದಾನೆ, ಪರಮ ಸತ್ಯನಿದ್ದಾನೆ ಅಂತ ಹೇಳಿ. ಅದನ್ನ ಎಲ್ಲೆಲ್ಲಿದ್ದಾನೆ ಪರಮ ಸತ್ಯ, ನಮ್ಮ ಕಣ್ಣಿಗೆ ಗೋಚರವಾಗುವಂತ ಸತ್ಯಗಳು ಯಾವ್ಯಾವ್ದಂದ್ರೆ ರಸೋ ರೋಸೋಹಮಪ್ಸು ಕೌಂತೆಯ ಪ್ರಭಾಸ್ಮಿ ಶಶಿ ಸೂರ್ಯಯೋಹೋ ಪ್ರಣವ ಸರ್ವ ವೇದೇಶು ಶಬ್ದಕ್ಕೆ ಪೌರುಷಂ ಋಷೋ. ಹೇ ಅರ್ಜುನ, ನಾನು ನೀರಿನಲ್ಲಿ ರುಚಿಯು, ಸೂರ್ಯ ಚಂದ್ರರಲ್ಲಿ ಬೆಳಕು, ವೇದದ ಮಂತ್ರಗಳಲ್ಲಿ ಓಂಕಾರವೂ ಆಗಿದ್ದೇನೆ. ನಾನು ಆಕಾಶದಲ್ಲಿ ಶಬ್ದವು, ಪುರುಷರಲ್ಲಿ ಪೌರುಷವೂ ಆಗಿದ್ದೇನೆ. ನೋಡಿ ಎಲ್ಲೆಲ್ಲಿದ್ದಾನೆ ಭಗವಂತ. ನೀರು ನೀವು ಕುಡಿತೀರಾ, ನೀರಡ್ಸಿಗಾಗಿ ಕುಡಿತೀರಾ, ಅಲ್ಲಿ ರುಚಿ ಇರುತ್ತಲ್ಲ, ಆ ರುಚಿಯಲ್ಲಿ ಭಗವಂತನಿದ್ದಾನೆ ಅಂತ ರುಚಿ ಇದೆ, ಇಲ್ಲಾಂದ್ರೆ ಆ ರುಚಿ ನಿಮ್ಗೆ ಸಿಗ್ತಿರ್ಲಿಲ್ಲ. ಸೂರ್ಯ ಚಂದ್ರರಲ್ಲಿ ಬೆಳಕು, ಸೂರ್ಯರಿದ್ದಾರೆ ಚಂದ್ರರಿದ್ದಾರೆ, ಆದ್ರೆ ಬರ್ತಾ ಇರುವಂತ ಬೆಳಕು ಯಾರು? ಭಗವಂತ. ಅಂದ್ರೆ ಭಗವಂತನಿದ್ದಾನೆ ಅನ್ನೋ ಪರಮ ಸತ್ಯದ ಒಂದು ಗೋಚರ. ವೇದಗಳಲ್ಲಿ ಓಂಕಾರ, ಭೂಮಿಯಲ್ಲಿ ಸುಗಂಧ, ಮನುಷ್ಯರಲ್ಲಿ ಪೌರುಷ ಆಗಿದ್ದೇನೆ ಅಂತ ಇಲ್ಲಿ ಹೇಳ್ತಾನೆ. ಆಕಾಶದಲ್ಲಿ ಶಬ್ದ ಆಗಿದ್ದೇನೆ, ಮತ್ತೆ ಈ ಒಂದು ಬೆಂಕಿಯಲ್ಲಿ ನಾನು ಶಾಖ ಆಗಿದ್ದೇನೆ. ಒಂದ್ ವೇಳೆ ಅದು ಬೆಂಕಿಯಲ್ಲಿ ಶಾಖ ಬರ್ತಿರ್ಲಿಲ್ಲ ಅಂತಂದ್ರೆ, ಬೆಂಕಿನೇ ಹತ್ತಿರ್ಲಿಲ್ಲ ಅಂತಂದ್ರೆ ಏನದ್ರ ಅರ್ಥ ಅಲ್ಲ? ಅರ್ಥ ಇರ್ಲಿಕ್ಕಿಲ್ಲ. ಅಂದ್ರೆ ಒಂದೇನೋ ಅದರಿಂದ ಉತ್ಪಾದನೆ ಆಗತ್ತಲ್ಲ, ಬೆಂಕಿಯಿಂದ ಶಾಖ ಉತ್ಪಾದನೆ ಆಗತ್ತೆ, ಆಕಾಶದಲ್ಲಿ ಒಂದ್ ಶಬ್ದ ಉತ್ಪಾದನೆ ಆಗತ್ತೆ, ಸೂರ್ಯ ಚಂದ್ರದಲ್ಲಿ ಒಂದ್ ಪ್ರಭೆ ಬರುತ್ತೆ, ಏನೋ ಬರುತ್ತಲ್ಲ, ಒಂದಿಲ್ ಒಂದ್ ಏನಾದ್ರೂ ಇರುತ್ತೆ. ಈಗ ನಾನ್ ಮಾತಾಡಿದ್ರೆ ಏನೋ ಒಂದ್ ಬರ್ತಾ ಇದೆ, ಪ್ರತಿಯೊಂದಕ್ಕೂ ಪ್ರತಿಕ್ರಿಯೆ ಇದೆ ಅಲ್ಲ. ಸೊ ಹಾಗೆ ಪ್ರತಿಯೊಂದ್ರದ್ದು ಏನ್ ಪ್ರತಿಕ್ರಿಯೆ ಇರುತ್ತೋ ಅದೇ ಭಗವಂತ. ಸೊ ಇವೆಲ್ಲವುಗಳ ಹಿಂದಿರುವ ಮೂಲ ತತ್ವವೇ ಭಗವಂತ. ಸೊ ಇದನ್ನ ಅರಿತವನು ಎಲ್ಲೆಲ್ಲೂ ಕೂಡ ಭಗವಂತನನ್ನ ಕಾಣ್ತಾನೆ. ಮತ್ತೆ ಭಗವಂತನಿರುವಂತದ್ದು ಒಂದು ಕಾಮದಲ್ಲಿಯೂ ಕೂಡ ಭಗವಂತನಿದ್ದಾನೆ. ನಮ್ಗೆಲ್ಲ ಆಶ್ಚರ್ಯ ಆಗುತ್ತಲ್ಲ. ಧರ್ಮಕ್ಕೆ ವಿರುದ್ಧವಲ್ಲದ ಕಾಮ. ನಾವೆಲ್ಲರೂ ಏನ್ ಮಾಡ್ತಾರೆ ಸಾಮಾನ್ಯವಾಗಿ, ಕಾಮ ಅಂತಂದ್ರೆ ಕೇವಲ ತಮ್ಮ ಒಂದು ತೃಷೆಯನ್ನ ತೀರಿಸಿಕೊಳ್ಳುವಂತಹ ಒಂದು ವಸ್ತುವಾಗಿ ಅದನ್ನ ನೋಡ್ತಾರೆ, ಒಂದು ವಿಷಯವಾಗಿ, ವಸ್ತು ವಿಷಯವಾಗಿ ಅದನ್ನ ನೋಡ್ತಾರೆ. ಆದ್ರೆ ಧರ್ಮಕ್ಕೆ ವಿರುದ್ಧವಲ್ಲದ ಕಾಮ ನಾನಾಗಿದ್ದೇನೆ, ಅಧರ್ಮದ ಕಾಮ ಅಲ್ಲ, ಧರ್ಮಕ್ಕೆ ವಿರುದ್ಧವಲ್ಲದು. ಆ ಧರ್ಮಕ್ಕೆ ವಿರುದ್ಧವಲ್ಲದ ಕಾಮ ಹೇಗಿರುತ್ತೆ ಅಂದ್ರೆ ತನ್ನ ಇಂದ್ರಿಯ ತೃಪ್ತಿಗಳಿಗಾಗಿ ಅಲ್ಲ, ತನ್ನ ಸುಖಕ್ಕಾಗಿ ಅಲ್ಲ, ಜವಾಬ್ದಾರಿಯುತವಾಗಿ ಆ ಒಂದು ಭಕ್ತಿ ಮಾರ್ಗದಲ್ಲಿ ಮಕ್ಕಳನ್ನ ಹೆರ್ಲಿಕ್ಕೆ, ಆ ಮಕ್ಕಳು ಇದಕ್ಕೆ ಗರ್ಭ ಸಂಸ್ಕಾರ ಅಂತ ಕರೀತಾರೆ. ಮಕ್ಕಳು ಒಂದು ಸಂಸ್ಕಾರವನ್ನ ಪಡ್ಕೊಂಡು ಭಕ್ತಿ ಮಾರ್ಗದಲ್ಲಿ ಬರ್ಲಿ ಅನ್ನೋಕೋಸ್ಕರ ಮಾಡಿರುವಂತ ಒಂದು ಕಾಮಾಭಿಲಾಷೆ ಇಟ್ಕೊಂಡು ಮಾಡಿದಂತ ಒಂದು ಇದು ಮಕ್ಕಳನ್ನ ಹೆರುವಂತದ್ದು ಅಂತ. ಇದು ಒಂದು ಉತ್ತಮ ಸಂಸ್ಕಾರ ಆಗಿರುವಂತದ್ದು. ಹಾಗಾಗಿ ಭಕ್ತಿ ಭಾವವನ್ನ ಕಲಿಸುವಂತ ಒಂದು ಗೃಹಸ್ಥ ಧರ್ಮ ಇದು ಭಗವಂತನಿಗೆ ಪ್ರಿಯವಾದಂತ ಸೇವೆ. ಆ ಗೃಹಸ್ಥ ಒಂದು ಶುಚಿತ್ವವಾಗಿರುವಂತದ್ದು ಅಂತ. ಸೊ ಹೀಗೆ ಭಗವಂತ ಅನ್ನುವಂಥ ಕಾಮ ಅಂದ್ರೆ ಬಯಕೆ, ಕರ್ಮಗಳಲ್ಲೂ ಇದ್ದಾನೆ, ಆದ್ರೆ ಅದು ಧರ್ಮಕ್ಕೆ ಅನುಗುಣವಾಗಿರ್ಬೇಕು. ಎಲ್ರಲ್ಲೂ ಇದೆ ಈ ಕಾಮ. ಅಂದ್ರೆ ಭಗವಂತ ಇದನ್ ಮಾಡ್ಬೇಡ ಅಂತ ಹೇಳ್ತಾನೆ ಇಲ್ಲ, ಆದ್ರೆ ಅದನ್ನ ಹೇಳ್ತಾ ಇರುವಂತದ್ದು ಜವಾಬ್ದಾರಿಯುತವಾದ ಮಕ್ಕಳನ್ನ ಹೆರ್ಲಿಕ್ಕೆ ಮಾತ್ರ ನೀನ್ ಮಾಡ್ಬೇಕಾಗಿರುವಂತದ್ದು ಅಂತ. ಸೊ ನಿನ್ನ ಇಂದ್ರಿಯಗಳನ್ನ ತೃಪ್ತಿಪಡಿಸ್ಕೊಳ್ಳಿಕ್ಕೆ ಅಲ್ಲ. ಹೀಗೆ ಪ್ರತಿಯೊಂದು ದೈನಂದಿನ ಅನುಭವದಲ್ಲೂ ಭಗವಂತನ ಸ್ಮರಣೆ ಮಾಡಲು ಸಾಧ್ಯ ಇದೆ. ನೋಡಿ ಎಲ್ಲದರಲ್ಲಿನೂ ಇದೆ. ಈಗ ಪುರುಷರಲ್ಲಿ ಪೌರುಷ ಅಂತ ಹೇಳ್ತಾರೆ. ಎಲ್ರು ಪೌರುಷರಾಗಿರ್ತಾರೆ, ಆದ್ರೆ ಯಾಕೆ ಮಕ್ಕಳಾಗಲ್ಲ? ಅದು ಭಗವಂತನ ಅನುಗ್ರಹ ಬೇಕಲ್ಲ. ಹಾಗಾಗಿ ಆ ಪೌರುಷ ಒಂದು ಬರಬೇಕು ಅಂದ್ರೆ ಭಗವಂತನ ಬೀಜನೇ ಮುಖ್ಯ ಕಾರಣ, ಭಗವಂತನೇ ಅದಕ್ಕೆ ಕಾರಣ ಅಂತ ನಾವು ತಿಳ್ಕೊಳ್ತೇವೆ. ಸೊ ಹೀಗೆ ಈ ಒಂದು ಇವೆಲ್ಲ ಸೃಷ್ಟಿಯನ್ನ ನೋಡಿದಾಗ ನಾವು ಇದೊಂದು ಬೃಹತ್ ವಿನ್ಯಾಸವಾಗಿರುವಂತದ್ದು. ಈ ಒಂದು ಸೂರ್ಯೋದಯ ಆಗಿರ್ಬಹುದು, ಋತುಗಳಲ್ಲಿ ಬದಲಾವಣೆಗಳಾಗಿರ್ಬಹುದು, ಹೂವಿನಲ್ಲಿ ಪರಿಮಳ ಆಗಿರ್ಬಹುದು, ಇವೆಲ್ಲವೂ ಏನು ಯಂತ್ರವತ್ತಾಗಿ ನಡೆಯೋದಿಲ್ಲ, ಹಾಗೆ ನಡೀತಾ ಇಲ್ಲ, ಮೆಕ್ಯಾನಿಕಲ್ ಆಗಿ ಹಾಗೆ ನಡೀತಾ ಇಲ್ಲ. ಇದಕ್ಕೆ ಹಿಂದೆ ಒಂದು ಕಾರಣ ಇದೆ, ವಿದ್ಯುತ್ ಶಕ್ತಿ ಇದೆ. ಈಗ ನಾನು ಫ್ಯಾನ್ ಆನ್ ಮಾಡ್ತೇನೆ, ಅವಾಗ ನನ್ ಫ್ಯಾನ್ ಬಟನ್ ಆನ್ ಮಾಡಿದಾಗ ಫ್ಯಾನ್ ಆನ್ ಆಗುತ್ತೆ, ವಿದ್ಯುತ್ ಶಕ್ತಿ ಚಾಲನೆ ಆಗುತ್ತೆ, ಇಲ್ಲಂದ್ರೆ ಅಲ್ಲಿ ಚಾಲನೆ ಇಲ್ಲ. ಈ ಎಲ್ಲಕ್ಕೂ ಚಾಲನೆ ಸಿಗ್ತಾ ಇದೆ ಅಂದ್ರೆ ಆ ಭಗವಂತನೇ ವಿದ್ಯುತ್ ಶಕ್ತಿಯಾಗಿ ಬಟನ್ ಹಾಕ್ತಾನೆ, ಅವನಿಂದಾನೇ ಇವೆಲ್ಲ ನಡೀತಾ ಇದೆ. ಸೊ ಈಗ ನಾವು ಒಂದು ಸುಂದರ ಪೇಂಟಿಂಗ್ ನೋಡ್ತೇವೆ, ಆದ್ರೆ ಹಿಂದಿರುವಂತ ಕಲಾವಿದನನ್ನ ಹೊಗಳ್ತೇವೆ, ತುಂಬಾನೇ ಚೆನ್ನಾಗ್ ಮಾಡಿದಾನೆ ಅಂತ ಅಲ್ಲ. ಆದ್ರೆ ಈ ಒಂದು ಭೌತಿಕ ಪ್ರಕೃತಿಯನ್ನ ಈ ಸೃಷ್ಟಿ ಎಷ್ಟು ಚೆನ್ನಾಗಿ ಮಾಡಿದಾನೆ, ಸಮಯಕ್ಕೆ ಸರಿಯಾಗಿ ಋತುಮಾನಕ್ಕೆ ತಕ್ಕ ಹಾಗೆ ನಮ್ಗೆ ಹಣ್ಣುಗಳನ್ನ, ಹಂಪಲುಗಳನ್ನ, ಈ ಒಂದು ಸೀಸನ್ ಚೇಂಜ್ ಅನ್ನ ನಾವು ನೋಡ್ತೇವೆ. ಈ ಎಲ್ಲ ಎಷ್ಟು ಚೆನ್ನಾಗಿದೆ ಅಂದ್ರೆ ಕ್ರಿಯೇಷನ್, ನಾವು ಅದನ್ನ ಮರ್ತು ಬಿಡ್ತೇವೆ. ಆದ್ರೆ ಒಂದು ಸುಂದರವಾಗಿ ಮಾಡಿರೋದನ್ನ ನಾವು ಹೊಗಳ್ತೇವೆ. ಹಾಗೆ ಹೊಗಳ್ಬಾರ್ದು ಅಂತ ಇಲ್ಲ ಅವರನ್ನ, ಆದ್ರೆ ಭಗವಂತನನ್ನ ಎಲ್ಲೋ ನಾವು ಮರಿತಾ ಇದ್ದೇವೆ. ಸಮಯಕ್ಕೆ ಸರಿಯಾಗಿ ನಮಗೆ ಊಟ ನೀರು ಕೊಡ್ತಾ ಇದ್ದಾನೆ, ಅದಿಲ್ಲದೆ ಇದ್ರೆ ಏನಾಗ್ತಾ ಇತ್ತು? ಭೂಮಿ ತಾನು ಮಾಡೋ ಕೆಲಸವನ್ನ ಬಿಟ್ಬಿಟ್ಟಿದ್ರೆ ಎಲ್ಲಿಂದ ಬೀಜ
ಬಿತ್ತಬೇಕಾಗಿತ್ತು. ಬೆಂಕಿ ಉರಿಯೋದೇ ನಿಂತ್ ಬಿಟ್ರೆ ಹೇಗೆ ನಾವು ಅಡಿಗೆ ಮಾಡೋದು ಅಲ್ಲ? ನಾವು ಕಲ್ಲಿಂದಾದ್ರೂ ಮಾಡ್ಲಿ, ಹೇಗೆ ಆದ್ರೂ ನಾವು ಬೆಂಕಿ ಹೊತ್ತಿಸ್ಲೇ ಇಲ್ಲ ಅಂದ್ರೆ ಏನ್ ಕೆಲಸ ಆಗ್ತಿರ್ಲಿಲ್ಲ. ಎಷ್ಟೊಂದು ಚೆನ್ನಾಗಿರುವಂತ ಕ್ರಿಯೇಷನ್ ಇದೆ. ಆದ್ರೆ ಅದನ್ನ ನಾವು ಮರ್ತ್ ಬಿಟ್ಟಿದ್ದೇವೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹೀಗೆ ಜ್ಞಾನ ಅನ್ನುವಂಥದ್ದು ಭಗವಂತನ ಶ್ರೇಷ್ಠತೆ. ಅನೇಕ ಬ್ರಹ್ಮಾಂಡಗಳ ಒಡೆಯ ಅವನು. ಆದ್ರೆ ವಿಜ್ಞಾನ ಅನ್ನುವಂಥದ್ದು ಭಗವಂತನ ಮಾಧುರ್ಯತೆಯನ್ನ ತಿಳ್ಕೊಳ್ಳುವಂಥದ್ದು. ತನ್ನ ಭಕ್ತರ ಪ್ರೇಮಕ್ಕೆ ಅವನು ಒಲಿದು ಹೇಗೆ ಸರಳವಾಗಿ ಬರ್ತಾನೆ ಅನ್ನೋದನ್ನ ನಾವು ತಿಳ್ಕೋಬಹುದು. ಅದು ಮುಂದೆ ಉದಾಹರಣೆ ಮೂಲಕ ನಾವು ಕೊಡ್ತೇವೆ. ನೋಡಿ, ಹೀಗೆ ನೀವು ಭಗವದ್ಗೀತೆಯಲ್ಲಿ ಓದ್ಬಹುದು. ತುಂಬಾನೇ ಮೂಲ ಬೀಜ ನಾನೇ ಆಗಿದ್ದೇನೆ, ತಪಸ್ಸು ನಾನಾಗಿದ್ದೇನೆ, ಜೀವನ ಅದೆಲ್ಲವೂ ನಾನೇ ಆಗಿದ್ದೇನೆ ಅನ್ನೋದನ್ನ ಭಗವಂತ ಹೇಳ್ತಾರೆ. ಅದನ್ನ ನೀವು ನೋಡ್ಬಹುದು. ಮತ್ತೆ ಇದನ್ನು ತಿಳಿದುಕೋ, ಸಾತ್ವಿಕ ರಾಜಸ ತಾಮಸ ಸ್ಥಿತಿಗಳೆಲ್ಲ ನನ್ನ ಶಕ್ತಿಯಿಂದ ಪ್ರಕಟವಾದವು. ಒಂದು ಅರ್ಥದಲ್ಲಿ ಪ್ರತಿಯೊಂದು ವಸ್ತು ನಾನೇ, ಆದ್ರೆ ನಾನು ಸ್ವತಂತ್ರನು. ನಾನು ಐಹಿಕ ಪ್ರಕೃತಿಯ ಗುಣಗಳಿಗೆ ಒಳಪಟ್ಟಿಲ್ಲ. ಬದಲಿಗೆ ಅವು ನನ್ನಲ್ಲಿರುವವು. ಸಾತ್ವಿಕ ರಾಜಸ ತಾಮಸವನ್ನು 3 ಗುಣಗಳಿಂದ ಮೋಹಿತನಾಗಿ ಈ ಸಮಸ್ತ ಜಗತ್ತು ನನ್ನನ್ನು ಅರಿಯದೇ ಇದೆ. ನಾನು ಈ ಗುಣಗಳನ್ನು ಮೀರಿದವನು ಮತ್ತು ಅವ್ಯಯನು ಅಂತ ಹೇಳ್ತಾನೆ. ಇಲ್ಲಿ ಏನ್ ಹೇಳ್ತಾ ಇರುವಂತದ್ದು ಭಗವಂತ 3 ಗುಣಗಳ ಕುರಿತಾಗಿ ಹೇಳ್ತಾರೆ. ಸೊ ಮಾಯೆಯ ಗುಣಗಳು, ಈ ಒಂದು ಸತ್ವ ರಜಸ್ಸು ತಮಸ್ಸು ಸ್ಥಿತಿಗಳಲ್ಲಿ ನನ್ನ ಶಕ್ತಿ ಪ್ರಕಟವಾಗುವುದು ಅಂತ. ಈ 3ಕ್ಕೆ ಏನ್ ನಾನು ಈ ಭೌತಿಕ ಪರಾಶಕ್ತಿ ಅಪರಾಶಕ್ತಿ ಕೊಟ್ನಲ್ಲ, ಈ ಭೌತಿಕ ಪ್ರಕೃತಿಯಲ್ಲಿ 3 ಗುಣಗಳ ಒಂದು ಮಾಯೆಯ ಎಳೆ ಇದೆ. ಆ 3 ಗುಣಗಳೇ ಸಾತ್ವಿಕ ರಾಜ ತಾಮಸ. ಮುಂದೆ ಮತ್ತೆ ಡೀಟೇಲ್ ಆಗಿ ಕಲಿತೇವೆ ಇದರ ಕುರಿತಾಗಿ ನಾವು ಮುಂದಿನ ಅಧ್ಯಾಯಗಳಲ್ಲಿ. ಈ ಒಂದು ಜಗತ್ತು ಜಗತ್ತಿನಲ್ಲಿರುವಂತ ಪ್ರತಿಯೊಂದು ವಸ್ತು, ಗಿಡ ತಗೊಳ್ಳಿ, ಮರ ತಗೊಳ್ಳಿ, ಹಣ್ಣು ತಗೊಳ್ಳಿ, ಹೂ ತಗೊಳ್ಳಿ, ಆಲೋಚನೆಗಳನ್ನ ತಗೊಳ್ಳಿ, ಈ 3 ಗುಣಗಳು ಕೂಡ ಈ 3 ಗುಣಗಳ ಮಿಶ್ರಣದಿಂದಲೇ ಈ ಜಗತ್ತು ಆಗಿರುವಂತದ್ದು. ಭಗವಂತ ಇವುಗಳನ್ನ ಸೃಷ್ಟಿಸಿದ್ದಾನೆ. ಈ 3 ಗುಣಗಳನ್ನು ಕೂಡ ಭಗವಂತನೇ ಸೃಷ್ಟಿಸಿರೋದು. ಆದ್ರೂ ಕೂಡ ಭಗವಂತ ಇವುಗಳ ಅಧೀನ ಇಲ್ಲ. ಈಗ ಒಬ್ಬ ರಾಜ ನಿಯಮಗಳನ್ನ ಮಾಡ್ತಾನೆ, ನಿಯಮಗಳನ್ನ ಪ್ರಜೆಗಳು ಪಾಲಿಸ್ತಾರೆ. ಹಾಗಂತ ಹೇಳಿ ರಾಜನೇ ಅದನ್ನ ನಿಯಮಗಳನ್ನ ಪಾಲಿಸೋದಿಲ್ಲ ಅಂತ ಇಲ್ಲ. ಹಾಗಾದ್ರೆ ಅದಕ್ಕೆ ಅವನು ಬಂಧಿತನಲ್ಲ ಅಂತ. ಈಗ ಪ್ರಜೆ ಏನಾದ್ರೂ ಯಾರನ್ನು ಕೊಂದ್ರೆ ತಪ್ಪಾಗತ್ತೆ. ಅದೇ ರಾಜ ಅವ್ರನ್ನೇನಾದ್ರೂ ಕೊಂದ್ರೆ ಅವನಿಗೆ ಆ ಒಂದು ಶಿಕ್ಷೆ ನಾವಿಲ್ಲಿ ಕಾಣಲ್ಲ. ಹಾಗೆ 3 ಈ ಗುಣಗಳು ಭಗವಂತನ ಸೃಷ್ಟಿ ಆಗಿದ್ರು ಕೂಡ, ಭಗವಂತನೇ ಇವುಗಳನ್ನ ಆಕ್ಟಿವೇಟ್ ಮಾಡಿದ್ರು ಕೂಡ, ಸಕ್ರಿಯ ಮಾಡಿದ್ರು ಕೂಡ ಭಗವಂತನಿಗೆ ಅವುಗಳ ಒಂದು ಅಧೀನತೆ, ಅದ್ರ ಪ್ರಭಾವ ಇಲ್ಲ. ಹೀಗೆ ತ್ರೈಗುಣ್ಯಮಯಿ ಮಾಯೆ ದಾಟಲಾಗದ ಒಂದು ಕಂದಕ ಅಂತ ಹೇಳ್ತೇವೆ ನಾವು ಇದನ್ನ. ಭಗವಂತ ಈ ದೈವಿ ಮಾಯೆಯ ಈ ದೈವಿ ಮಾಯೆಯನ್ನ ಸತ್ವ ರಜಸ್ ಮತ್ತೆ ತಮಸ್ಸು ಅನ್ನುವಂತಹ 3 ಗುಣಗಳಿಂದ ಅವನು ಮಾಡಿದ್ದಾನೆ. ಓಕೆ, ಹಾಗಾಗಿ ನಾವು ಈ 3 ಗುಣಗಳಿಂದ ಸ್ವಂತವಾಗಿ ನಾವು ದಾಟ್ಕೊಂಡ್ ಬರ್ಬೇಕು. ಸೊ ಎಲ್ಲ ಶಕ್ತಿ ಇದೆ. ಈ ಒಂದು ಜೀವಿ ಈ ಒಂದು ಪಂಚತತ್ವದಲ್ಲಿ ಬಂದಾಗ ಅದು ಆಕ್ಟಿವೇಟ್ ಆಗುತ್ತೆ. ಆಕ್ಟಿವೇಟ್ ಆದ್ಮೇಲೆ ಅದನ್ನ ಬಂಧಿಸ್ತಾನೆ ಭಗವಂತ. ನಿಯಮ ಕೊಟ್ಟಿದ್ದಾನೆ. ಯಾವ ನಿಯಮ? ಸತ್ವ ರಜಸ್ಸು ತಮಸ್ಸು. ಸೊ ಈ 3ಗಳಿದೆ, ಈ 3ಗಳಿಂದ ನೀನು ಬಿಡಿಸ್ಕೊಂಡ್ ಬಾ. ಹಾಗಾಗಿ ಗುಣ ಅಂದ್ರೆ ಅದು ಹಗ್ಗ ಅಂತ ಅರ್ಥ. ಈ 3 ಗುಣಗಳಿಂದ ನಾವು ಬಂಧಿತರಾಗಿದ್ದೇವೆ, ಹಗ್ಗ ಕಟ್ಟಲಾಗಿದೆ. ಇದನ್ನ ಯಾವಾಗ ನೀ ಬಿಡಿಸ್ಕೊಂಡ್ ಬರ್ತೀಯೋ ಆವಾಗ ನೀ ನನ್ನನ್ನ ಅರಿತೀಯ ಸ್ವಂತ ಬಲದಿಂದ. ಆದ್ರೆ ಸ್ವಂತ ಬಲದಿಂದ ದಾಟುವುದು ಅಸಾಧ್ಯ. ನಿನ್ನ ಸ್ವಂತ ಬಲ ಇಲ್ಲ ಇದ್ರಲ್ಲಿ. ಹೇಗೆ, ಈಗ ಒಂದು ಬಾವಿಯೊಳಗೆ ಒಬ್ಬ ವ್ಯಕ್ತಿ ಬಿದ್ದಿದ್ದಾನೆ. ಈಗ ತನ್ನನ್ನ ಅವನು ಮೇಲೆ ಕೆತ್ಕೊಳ್ಬೇಕಂದ್ರೆ ಯಾರಾದ್ರೂ ಅವನ ಬಾವಿಯ ಹೊರಗಿರೋರು ಎತ್ತಬೇಕು ಅಲ್ಲ? ಹಾಗೆ ನಮ್ಮನ್ನ ಈ 3 ಗುಣಗಳಿಂದ ಹೊರಗೆ ತೆಗಬೇಕು ಅಂದ್ರೆ ಯಾರು 3 ಗುಣಗಳು ಹೊಂದಿಲ್ವೋ, 3 ಗುಣಗಳಿಂದ ಬಂಧಿತರಾಗಿಲ್ವೋ ಅವ್ರು ಮಾತ್ರ ನಮ್ಮನ್ನ ಹೊರಗೆ ತೆಗಿಲಿಕ್ಕೆ ಸಾಧ್ಯ. ಹಾಗಾದ್ರೆ ಯಾರು ಬಂಧಿತ ಆಗಿಲ್ಲ ಈ 3 ಗುಣಗಳಿಂದ? ಮಾಯಿಂದ ಅತೀತನಾದಂತವನು ಭಗವಂತ. 3 ಗುಣಗಳಿಂದ ಅತೀತನಾದಂತವನು ಭಗವಂತ. ಹಾಗಾಗಿ ಆ ಹಗ್ಗವನ್ನ ಅಂದ್ರೆ ನಾವು ಶರಣಾಗ್ಬೇಕು ಅಲ್ಲ? ಭಗವಂತ ನಮ್ಗೆ ಹಗ್ಗ ಕೊಡ್ಬೇಕಲ್ಲ, ಅಂದ್ರೆ ನಾವು ಶರಣಾದಾಗ ಆ ಹಗ್ಗ ಕೊಡ್ತಾನೆ ಅಂತ ಅರ್ಥ. ಸೊ ಇಲ್ಲಿ ಹಗ್ಗವನ್ನು ಶರಣಾಗತಿ ಅಂತ ಎಸೆದಾಗ ಮಾತ್ರ ಪಾರಾಗ್ಲಿಕ್ಕೆ ಸಾಧ್ಯ. ಅವಾಗ ಆ ಹಗ್ಗ ಬರುವಂತದ್ದು ಕೃಪೆಯ ರೂಪದಲ್ಲಿ. ಸೊ ನಾವು ಈ ಶರಣಾಗತಿ ಅನ್ನುವಂತ ಹಗ್ಗವನ್ನ ಎತ್ತಿ ಈ ಒಂದು ಹೊರಗೆ ಬರ್ಲಿಕ್ಕೆ ಸಾಧ್ಯ ಆಗತ್ತೆ. ಈ ಒಬ್ಬ ವ್ಯಕ್ತಿ ಈ ಮಾಯೆಯನ್ನ ಹಿಡಿತವನ್ನ ಜಯಿಸ್ಲಿಕ್ಕೆ ಹೇಗೆ ಸಾಧ್ಯ? ಈ ಮಾಯೆಯನ್ನ ಜಯಿಸ್ಬೇಕು ಅಂದ್ರೆ ಐಹಿಕ ಪ್ರಕೃತಿ ತ್ರಿಗುಣಗಳಿಂದ ಆದ ಈ ನನ್ನ ದೈವಿ ಶಕ್ತಿಯನ್ನು ಮೀರುವುದು ಬಹಳ ಕಷ್ಟ. ಆದ್ರೆ ನನಗೆ ಶರಣಾಗತರಾದವರು ಸುಲಭವಾಗಿ ದಾಟಿ ಬರಬಲ್ಲರು ಭಗವಂತ ಹೇಳ್ತಾನೆ. ಯಾರು ಈ ಮಾಯ ಸಾಗರವನ್ನ ಈಚೆ ದಾಟ್ಲಿಕ್ಕೆ ಸಾಧ್ಯ ಇದೆ. ಮಧ್ಯಸಾಗರದಲ್ಲಿ ಮುಳುಗುತ್ತಿರುವವನು ತನ್ನ ಸ್ವಂತ ಬಲದಿಂದ ಈಜಿ ಹೊರಗೆ ಬರ್ಲಿಕ್ಕಾಗಲ್ಲ. ಆದ್ರೆ ಭಗವಂತನಿಗೆ ಶರಣಾಗತನಾದಾಗ
ಕರುಣೆ ಅನ್ನುವಂತಹ ನಿಯಮ ಕಾರ್ಯನಿರ್ವಹಿಸುತ್ತೆ. ಶರಣಾಗತನಾದಾಗ ಕರುಣೆ ಅನ್ನುವಂಥದ್ದು ನಿರ್ವಹಿಸುತ್ತೆ. ಹಾಗಾಗಿ ಅವನು ಭಗವಂತ ಹೆಲಿಕಾಪ್ಟರ್ ನಿಂದ ರಕ್ಷಣಾ ಹಗ್ಗವನ್ನ ಹೆಲಿಕಾಪ್ಟರ್ ನಿಂದ ಬಿಟ್ಟಂತೆ ರಕ್ಷಣೆಯನ್ನ ಅವನಿಗೆ ಮಾಡ್ತಾನೆ. ಸೊ ಸುಲಭವಾಗಿ ಮೇಲೆತ್ತಿ ಬಿಡ್ತಾನೆ ನೋಡಿ. ಹಾಗೆ ನಮ್ದು ಇದು ಭವಸಾಗರ. ನಮ್ಮನ್ನ ಮೇಲಕ್ಕೆ ಎತ್ತಬೇಕು ಅಂತಂದ್ರೆ ಆ ಭಗವಂತನೇ ಸ್ವತಃ ಬರಬೇಕು. ಉದಾಹರಣೆಗೆ ಈ ಒಂದು ಶರಣಾಗತಿ ಅಂದ್ರೆ ಭಗವಂತನ ಕೃಪೆ ನಮ್ಗೆ ಬೇಕು. ಈ ಮಾಯೆ ಅನ್ನುವಂಥದ್ದು ಕಠಿಣ ಪರೀಕ್ಷೆ ನೀಡುತ್ತೆ ನಮ್ಗೆ. ಇದೊಂದು ಶಿಕ್ಷೆ ಇದ್ದ ಹಾಗೆ. ಈಗ ಹೇಗೆ ನಾವು ಪರೀಕ್ಷೆಯಲ್ಲಿ ಎಕ್ಸಾಮ್ ಕೊಡ್ತೇವೆ ಹಾಗೆ ಮಾಯೆ ಒಂದು ಕಠಿಣ ಪರೀಕ್ಷೆ ನೀಡುವಂತ ಶಿಕ್ಷಕ ಇದ್ದಂತೆ. ಹೀಗೆ ಭಗವಂತ ಆ ಅದರ ಒಂದು ಪ್ರೀತಿಯ ತಂದೆಯಂತೆ. ಅಂದ್ರೆ ಅವಳು ಶಿಕ್ಷಿಸ್ತಾಳೆ, ನಮ್ಮ ತಂದೆ ನಮ್ಮನ್ನ ಸಲಹುತ್ತಾನೆ ಅಂತ ಹೇಳಿ ಇಲ್ಲಿ. ಈಗ ಒಂದು ಕಥೆಯನ್ನ ತಿಳ್ಕೊಳ್ಳೋದಾದ್ರೆ, ಒಂದು ಹಕ್ಕಿ, ಒಂದು ಗುಬ್ಬಚ್ಚಿ ಒಂದು ಸಮುದ್ರದ ಪಕ್ಕದಲ್ಲಿ ಅದು ಒಂದು ತನ್ನ ಗುಡಿಸಲು ಹಾಕೊಂಡು ತನ್ನ ಒಂದು ಮಕ್ಕಳನ್ನ ಹೆರ್ಲಿಕ್ಕೆ ಅದು ಎಲ್ಲ ಒಂದು ಸಜ್ಜನ ಮಾಡ್ಕೊಂಡಿರುತ್ತೆ. ಆವಾಗ ಆ ಸಮುದ್ರ ಅದನ್ನ ನೋಡಿ ಆ ಒಂದು ಗುಬ್ಬಚ್ಚಿಯ ಎಲ್ಲ ಒಂದು ಮೊಟ್ಟೆಗಳನ್ನ ಒಳಗೆ ಜಕ್ಕೊಂಡ್ ಬಿಡುತ್ತೆ. ನಾನು ಸಂಕ್ಷಿಪ್ತವಾಗಿ ಹೇಳ್ತೇನೆ ಸ್ಟೋರಿನ. ಆಮೇಲೆ ಅದಕ್ಕೆ ಗುಬ್ಬಚ್ಚಿಗೆ ಸಿಟ್ಟು ಬರುತ್ತೆ, ನನ್ ಮಕ್ಕಳನ್ನೆಲ್ಲ ನೀನ್ ನುಂಗ್ಬಿಟ್ಟಿದ್ಯಾ ಅಂತ ಹೇಳಿ. ಅದಕ್ಕೆ ನಾನು ನಿನ್ನ ಒಂದು ಸಮುದ್ರವನ್ನೆಲ್ಲ ಬರಿದು ಮಾಡ್ಬಿಡ್ತೇನೆ ಅಂತ ಹೇಳಿ ತನ್ನ ಒಂದು ಎಲ್ಲ ಬಳಗವನ್ನ ಕರೆಯುತ್ತೆ, ಗುಬ್ಬಚ್ಚಿ ಬಳಗವನ್ನ. ಅವಾಗ ಎಲ್ಲ ಗುಬ್ಬಚ್ಚಿ ಬೆಳಗ್ ಬಂದು, ನೀನ್ ಯಾವ್ದು ವ್ಯರ್ಥ ಪ್ರಯತ್ನ ಮಾಡ್ತಾ ಇದ್ದೀಯಾ, ಇದು ನಿನ್ನಿಂದ ಸಾಧ್ಯ ಇಲ್ಲ, ಸಮುದ್ರವನ್ನ ನೀನ್ ಹೇಗೆ ಬರಿದು ಮಾಡ್ಲಿಕ್ಕೆ ಸಾಧ್ಯ ಇದೆ, ಆಗಲ್ಲ ಅಂತ ಹೇಳಿದಾಗ ಸಮುದ್ರ ಕೂಡ ನೋಡಿ ನಗುತ್ತೆ. ಅವಾಗ ಅದು ತನ್ನ ಒಂದು ಚಿಕ್ಕದಾದ ಕೊಕ್ಕಿನಿಂದ ನೀರನ್ನ ಎತ್ತಿ ಎತ್ತಿ ದಡಕ್ಕೆ ಹಾಕ್ತಾ ಇರುತ್ತೆ ಬರಿದ್ ಮಾಡ್ಲಿಕ್ಕೆ. ಅವಾಗ ಅದನ್ನ ನೋಡ್ತಾ ಇರುವಂತ ಒಂದು ಗರುಡ ಸಹಾಯಕ್ಕೆ ಬರುತ್ತೆ ಅಲ್ಲ. ಅಂದ್ರೆ ಇಲ್ಲಿ ಇದರ ಅರ್ಥ ಏನು? ಮಾಯೆಗೆ ಬಿದ್ದಿದೆ ಆ ಗುಬ್ಬಚ್ಚಿ, ಗೊತ್ತಿಲ್ಲ ಅದಕ್ಕೆ ನಾನು ಇದನ್ನ ಸಾಧ್ಯ ಇಲ್ಲ ಅಂತ. ಬಟ್ ಆದ್ರೂ ಕೂಡ ದೃಢ ಸಂಕಲ್ಪದಿಂದ ಮಾಡ್ತಾ ಇದೆ, ನಂಬಿಕೆಯಿಂದ ಮಾಡ್ತಾ ಇದೆ. ನನ್ ನಂಬಿಕೆ ಇದೆ, ನಾನು ಇದನ್ನ ತೆಗಿಬಲ್ಲೆ ಅಂತ. ಸೊ ನಂಬಿಕೆ ಇದೆ. ಅವಾಗ ಯಾರು ಬಂದು ರಕ್ಷಿಸ್ತಾರೆ. ಸೊ ಹೀಗೆ ಮಾಯೆನ ದಾಟ್ಲಿಕ್ಕೆ ಈ ಒಂದು ಗರುಡ ಅದಕ್ಕೆ ಸಹಾಯ ಮಾಡುತ್ತೆ. ಯಾಕೆಂದ್ರೆ ಆ ಗುಬ್ಬಚ್ಚಿ ಪ್ರಾಮಾಣಿಕ ಪ್ರಯತ್ನ ಕಾರಣದಿಂದ. ಹೀಗೆ ಭಗವಂತನ ಕೃಪೆಯನ್ನು ಕೂಡ ಆಕರ್ಷಿಸುತ್ತೆ. ನಮ್ದು ಪ್ರಾಮಾಣಿಕ ಪ್ರಯತ್ನ ಭಗವಂತನ ಕೃಪೆಯನ್ನು ಕೂಡ ಆಕರ್ಷಿಸುತ್ತೆ. ಹೇಗೆ ಕನಕದಾಸ ಕನಕನ ಕಿಂಡಿಯಿಂದ ಭಗವಂತನ ಮೂರ್ತಿಯನ್ನೇ ತಿರುಗೋ ಹಾಗೆ ಮಾಡ್ತು ಪ್ರಾಮಾಣಿಕ ಪ್ರಯತ್ನ. ಬೇರೆ ಏನು ಅವರು ಶಕ್ತಿಯುತವಾದ ಪ್ರದರ್ಶನ ಅಲ್ಲಿ ಇಲ್ಲ, ನಾವು ಕಾಣಲ್ಲ. ಪುಂಡಲೀಕನ ನೋಡ್ತೇವೆ. ಹೇಗೆ ಭಗವಂತ ಅವನಿಗಾಗಿ ಕಾಯ್ಕೊಂತ ನಿಂತ. ಏನ ಅವರು ಎಲ್ಲವನ್ನ ತ್ಯಾಗ ಮಾಡಿ ಹೋಗಿದ್ರ? ಈ ತಂದೆ ತಾಯಿಗಳ ಸೇವೆಯನ್ನ ಮಾಡ್ತಾ ಇದ್ದ ಪುಂಡಲೀಕ. ಅಂತ ಸೇವೆಯನ್ನ ಮಾಡುವಂತ ಪುಂಡಲೀಕನಿಂದ ಪ್ರಸನ್ನನಾದ. ನನ್ನ ಸೇವೆ ಬಿಡಿ, ತಂದೆ ತಾಯಿಗಳ ಸೇವೆಯನ್ನ ನೋಡಿ ಅವನು ಪ್ರಸನ್ನನಾದ ಭಗವಂತ. ನೋಡಿ ಎಷ್ಟು ಕರುಣಾಳು, ಎಷ್ಟು ಕೃಪೆ ಅವನಿಗೆ. ಹೀಗೆ ಮಾನವನ ಆಯ್ಕೆಗಳು ಕೂಡ ಶರಣಾಗಲಿಕ್ಕೆ 2 ಬಗೆಯ ಒಂದು ಆಯ್ಕೆಯನ್ನ ಅವ್ರು ಮಾಡ್ಕೊಳ್ತಾರೆ. ಒಂದು ಶರಣಾಗತಿ ಆಗ್ಬೇಕಾ ಅಥವಾ ಭ್ರಮೆಗೊಳಗಾಗ್ಬೇಕಾ ಅಂತ ಹೇಳಿ. ಸೊ ಭಗವಂತ ಶಕ್ತಿ ಮತ್ತೆ ಮಾಯೆಯ ಒಂದು ಭಗವಂತನ ಈ ಒಂದು ಶಕ್ತಿ ಮತ್ತೆ ಮಾಯೆಯ ಅರಿವಾದ್ಮೇಲೆ ಮನುಷ್ಯ ಈ 2 ಪ್ರಮುಖ ಮಾರ್ಗಗಳನ್ನ ಆರಿಸ್ಕೊಳ್ತಾನೆ. ಭಗವಂತನನ್ನ ನಿರಾಕರಿಸುವಂತ 4 ಬಗೆಯ ದುಷ್ಟರು, ಮತ್ತೆ ಆತನನ್ನ ಮೊರೆ ಹೋಗುವಂತ 4 ಜನರು ದುಷ್ಟರು. ಹೀಗೆ ಶರಣಾಗತಿಯಲ್ಲೂ ಕೂಡ ಲಕ್ಷಣಗಳಿದೆ. ಎಲ್ಲರೂ ಕೂಡ ಶರಣಾಗೋದಿಲ್ಲ, ಬೇರೆ ಬೇರೆ ರೀತಿಯಾಗಿ ಶರಣಾಗ್ತಾರೆ. ನಮಾಂ ದುಷ್ಕೃತಿ ನೋ ಮೂಢ ಪ್ರಪದ್ಯಂತೆ ನರಾಧಮಾಃ ಮಾಯಾ ಪರತಜ್ಞಾನ ಆಸುರಂ ಭಾವಮಾಶ್ರಿತಾಃ. ಅತ್ಯಂತ ಮೂರ್ಖರು, ನರಾಧಮರು, ಮಾಯೆಯಿಂದ ಜ್ಞಾನ ನಷ್ಟವಾದವರು, ಆಸುರಿಸುವವರು, ಈ ಬಗೆಯ ದುಷ್ಟರು ನನಗೆ ಶರಣಾಗೋದಿಲ್ಲ. ಯಾರ್ಯಾರು ಶರಣಾಗೋದಿಲ್ಲ? ದುಷ್ಕೃತಿನರು, ಮೂಢ, ಕತ್ತೆ ಅಂತೆ ಹುಲ್ಲಿಗಾಗಿ ದುಡ್ತಿರೋರು, ಕೇವಲ ಭೌತಿಕ ಸುಖಕ್ಕಾಗಿ ಹಗಲು ರಾತ್ರಿ ಶ್ರಮಿಸುವಂಥವ್ರು, ಮತ್ತೆ ಕತ್ತೆ ಅಂತೆ ಅಜ್ಞಾನದಲ್ಲಿ ಕಠಿಣ ಪರಿಶ್ರಮ ಮಾಡುವಂಥವ್ರು, ಆಧ್ಯಾತ್ಮಿಕದಲ್ಲಿ ಸಮಯ ಇಲ್ಲ ಅಂತ ಹೇಳುವಂಥವ್ರು, ಭಗವದ್ಗೀತೆ ಕೇಳಲಿಕ್ಕೆ ಸಮಯ ಇಲ್ಲ ಅಂತ ಹೇಳುವಂಥವ್ರು, ಆಧ್ಯಾತ್ಮದ ಅರಿವೇ ಇಲ್ಲದವರು, ಪ್ರಾಣಿಗಳಂತೆ ಭೌತಿಕ ಸುಖದಲ್ಲಿ ಮಗ್ನರಾಗಿರುವಂಥವ್ರು, ಇವರೆಲ್ಲರೂ ಕೂಡ ಮೂಢರು. ಇನ್ನ ನರಾಧಮರು ಯಾರು? ಈ ಒಂದು ಭಕ್ತಿಯ ರುಚಿ ನೋಡಿದ್ರೂ ಕೂಡ ಆ ಮಾರ್ಗದಲ್ಲಿ ಅರ್ಧದಲ್ಲೇ ಕೈ ಬಿಟ್ಟು ಹೋಗುವಂತವ್ರು. ನೋಡಿ ಭಗವದ್ಗೀತೆಯಲ್ಲಿ ಈಗ ಬಂದು ಕ್ಲಾಸಿಗೆ ಅರ್ಧದಲ್ಲಿ ಕೈ ಬಿಟ್ಟು ಹೋಗುವಂತವ್ರು ನರದಲ್ಲಿ ಅಧಮರು ಅಂತ ಹೇಳಿ ಕರೀತಾರೆ. ಅರ್ಧದಲ್ಲೇ ಕೈ ಬಿಟ್ಟು ಹೋಗುವಂತವ್ರು, ಇವ್ರು ಪತನವನ್ನು ಹೊಂದ್ತಾರೆ ಅಂತ. ಸೊ ಹೀಗೆ ಮಾನವ ಜನ್ಮದ ಶ್ರೇಷ್ಠ ಅವಕಾಶವನ್ನ ಪಡೆದ್ರು ಕೂಡ ಪ್ರಾಣಿಗಳಂತೆ ಕೇವಲ ಆಹಾರ, ನಿದ್ರೆ, ಮೈಥುನಕ್ಕಾಗಿ ಅವರು ಕಾಲವನ್ನ ಕಳೆಯುವಂತ ಇರುವಂತವ್ರು. ಮತ್ತೆ ಯಾವುದು ಸರಿ ಎಂದು ತಿಳಿದಿದ್ರು ಕೂಡ ಸೋಮಾರಿತನ, ಅದನ್ನ ಆಚರಿಸೋದಿಲ್ಲ. ಒಳ್ಳೇದು ಇದನ್ನ ಮಾಡಿದ್ರೆ, ಭಕ್ತಿ ಮಾಡಿದ್ರೆ ಅಂತ ಗೊತ್ತು ಎಲ್ರಿಗೂ, ಆದ್ರೂ ಮಾಡಲ್ಲ, ಸೋಮಾರಿತನ. ಅವರು ನರಾಧಮರು. ಇನ್ನ ಮಾಯಾಪೃತ ಜ್ಞಾನ, ಮಾಯಾಪಹೃತ ಜ್ಞಾನ ಅಂದ್ರೆ ಶಾಸ್ತ್ರಗಳನ್ನ ಓದಿದ್ರು ಭಗವಂತನನ್ನ ಸಾಮಾನ್ಯ ಮನುಷ್ಯನೆಂದು ತಪ್ಪಾಗಿ ಭಾವಿಸುವಂತ ಬುದ್ಧಿಜೀವಿಗಳಿಗೆ
ಮಾಯಾ ಅಪಹೃತ ಜ್ಞಾನ, ಮಾಯೆ ಅಪಹರಿಸಿರುವಂತಹ ಜ್ಞಾನ ಅಂತ ಹೇಳಿ ಕರೀತಾರೆ. ಶಾಸ್ತ್ರ ಎಲ್ಲ ಓದಿದ್ದಾರೆ ಅವರು. ಆದ್ರೂ ಕೂಡ ಅವರಿಗೆ ಈ ಒಂದು ಭೌತಿಕ ವಿಜ್ಞಾನ, ಲೌಕಿಕ ವಿದ್ಯೆ ಗಳಲ್ಲಿ ಪರಿಣಿತರಾಗಿದ್ರು ಕೂಡ ದೈವಿಕ ಸತ್ಯವನ್ನ ನಿರಾಕರಿಸ್ತಾರೆ. ಕೇವಲ ಭೌತಿಕ ಜ್ಞಾನದಲ್ಲಿ ಮಾತ್ರ ಅವರು ಜ್ಞಾನವನ್ನ ಹೊಂದಿರುವಂತವ್ರು. ಮತ್ತೆ ಈ ಆಸುರಂ ಭಾವಂ, ಇಲ್ಲಿ ಭಗವಂತನ ಅಸ್ತಿತ್ವವನ್ನೇ ದ್ವೇಷಿಸುವಂತವ್ರು ನಾಸ್ತಿಕರು, ಆಸುರಿ ಪ್ರವೃತ್ತಿ ಉಳ್ಳವರು ಬರ್ತಾರೆ. ಈ ಅಹಂಕಾರಿಗಳಾಗಿರ್ತಾರೆ ಅವರು. ಭಗವಂತನ ಅಸ್ತಿತ್ವವನ್ನೇ ದ್ವೇಷಿಸ್ತಾರೆ, ಮತ್ತೆ ವಿನಾಶಕಾರಿ ಗುಣವನ್ನ ಇವರು ಹೊಂದಿರ್ತಾರೆ. ಸೊ ಇವರೆಲ್ಲರೂ ಕೂಡ 4 ಬಗೆಯ ಜನರು ಶರಣಾಗೋದಿಲ್ಲ ಅಂತ ಭಗವಂತ ಹೇಳ್ತಾನೆ. ಸೊ ಇದ್ರಲ್ಲಿ ನಾವು ಯಾವ ಒಂದು ಕ್ಯಾಟಗರಿಯಲ್ಲಿ ಬರ್ತೇವೆ ಅನ್ನೋದನ್ನ ನಾವು ತಿಳ್ಕೋಬಹುದು. ಮುಂದೆ ಇನ್ನು ಕೆಲವರು ಇದ್ದಾರೆ ಯಾರು ಕೃಷ್ಣನಿಗೆ ಶರಣಾಗ್ತಾರೆ. ಚತುರ್ವಿಧ ಭಜಂತೆ ಮಾಂ ಜನ ಸುಕೃತಿನೋರ್ಜುನ ಅರ್ಥೋ ಜಿಜ್ಞಾಸುರ ಅರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ. 4 ವಿಧಗಳ ಪುಣ್ಯವಂತರು ನನಗೆ ಭಕ್ತಿ ಸೇವೆಯನ್ನು ಮಾಡಲು ಪ್ರಾರಂಭಿಸುತ್ತಾರೆ. ದುಃಖಿಗಳು, ಜಿಜ್ಞಾಸುಗಳು, ಐಶ್ವರ್ಯವನ್ನು ಬಯಸುವವರು ಮತ್ತು ಪರಾತ್ಪರದ ಜ್ಞಾನವನ್ನ ಅನ್ವೇಷಣೆ ಮಾಡುವವರು. ಇವರೇ ಈ 4 ಬಗೆಯ ಜನರು. ಯಾರ್ಯಾರು? ಆರ್ಥರು, ಭಗವಂತನನ್ನ ಅರಿಸಿ ಬರುವಂತಹ ಜನರು, ಅವರಿಗೆ ಸುಕೃತಿನರು ಅಥವಾ ಪುಣ್ಯವಂತರು ಅಂತ ಹೇಳಿ ಕರೀತಾರೆ. ಸೊ ಪುಣ್ಯ ಕರ್ಮಗಳನ್ನ ಮಾಡಿದಂತ 4 ವಿಧದ ಜನರು ಭಗವಂತನ ಸೇವೆಗೆ ಬರ್ತಾರೆ. ಆರ್ಥರು ಅಂತಂದ್ರೆ ಸಂಕಷ್ಟ ಕಷ್ಟದಲ್ಲಿರುವಂತವ್ರು ಅಲ್ಲ. ನಾವು ಕೂಡ ದುಃಖ ಇದ್ದಾಗ ಮಾತ್ರ ಭಗವಂತನ ಸನ್ನಿಧಾನಕ್ಕೆ ಹೋಗ್ತೇವೆ, ದುಃಖ ಕಡಿಮೆ ಮಾಡು ಅಂತ ಹೇಳಿ. ನಾವು ಕೂಡ ಅರ್ಥರಲ್ಲಿ ಬರ್ತೇವೆ. ಅಂದ್ರೆ ಶರಣಾಗೋದ್ರಲ್ಲಿ ಇವರು ಒಬ್ರು ಇದ್ದಾರೆ, ಯಾವ್ದಕ್ಕೂ ಕಾರಣಕ್ಕೆ ಬರ್ತಾರಲ್ಲ ಭಗವಂತನ ಕಡೆಗೆ ಅಲ್ಲ. ಉದಾಹರಣೆಗೆ ಗಜೇಂದ್ರನನ್ನ ನೋಡ್ತೇವೆ. ದ್ರೌಪದಿ ವಸ್ತ್ರಾಪರಣ ವೇಳೆಯಲ್ಲಿ ಅವಳು ಕೈ ಮೇಲೆ ಮಾಡಿ ಭಗವಂತನಿಗೆ ಹೇ ಕೃಷ್ಣ, ಹೇ ಯಾದವ ಅಂತ ಹೇಳಿ ಕರೀತಾಳೆ. ನನ್ನಿಂದ ಈಗ ಆಗೋದಿಲ್ಲ ಅಂತ ಹೇಳಿದಾಗ ಅವಾಗ ಕೈ ಮೇಲೆ ಮಾಡ್ತಾಳೆ. ಅವಾಗ ಭಗವಂತ ಅವನಿಗೆ ಅಕ್ಷಯ ವಸ್ತ್ರವನ್ನ ಒದಗಿಸುವಂತದನ್ನ ನಾವು ಕಾಣ್ತೇವೆ. ಗಜೇಂದ್ರ ಮೋಕ್ಷ ಹೇಗೆ ಗಜೇಂದ್ರ ಅನ್ನುವಂತಹ ಒಂದು ಆಣೆ ನದಿಯಲ್ಲಿ ಸ್ನಾನ ಮಾಡುವಾಗ ಮೊಸಳೆ ಬಾಯಲ್ಲಿ ಅದ್ರ ಕಾಲನ್ನ ಹಿಡಿಯುತ್ತೆ ಒಂದು ಸಿಟ್ಟಿಗೆದ್ದು. ಯಾಕಂತಂದ್ರೆ ಆ ಗಜೇಂದ್ರ ಅನ್ನುವಂಥದ್ದು ತುಂಬಾ ಅಲ್ಲಿ ನೀರನ್ನ ಎಲ್ಲ ಒಂದು ಶಾಂತವಾಗಿರುವಂತಹ ನದಿಯನ್ನ ಅದು ಚಿಲಪಿಲಿ ಮಾಡಿರ್ತದೆ. ಸಿಟ್ಟಿಗೆದ್ದು ಆ ಮೊಸಳೆ ಕಾಲನ್ನ ಹಿಡಿಯುತ್ತೆ. ಅವಾಗ ಸುಮಾರು ವರ್ಷಗಳವರೆಗೂ ಕಾಯ್ದು ಆ ನೋವನ್ನ ನೋಡ್ಲಾಗ್ದೆ ತನ್ನ ಹಿಂದಿನ ಜನ್ಮದ ಒಂದು ಸ್ಮೃತಿಯನ್ನ ನೆನಪಿಸಿ ಭಗವಂತನಿಗೆ ಕಮಲದ ಹೂವನ್ನ ಅದು ಅರ್ಪಿಸುತ್ತೆ. ಅಂದ್ರೆ ಸಂಕಷ್ಟ ಇದ್ದಾಗ ಅದು ನೆನಪಿಸುತ್ತೆ. ಅವಾಗ್ಲೂ ಕೂಡ ಭಗವಂತ ಬಂದ ಅವರನ್ನ ರಕ್ಷಿಸ್ಲಿಕ್ಕೆ. ಅರ್ಥಾರ್ಥಿಗಳು ಎರಡನೆಯವರು, ಐಶ್ವರ್ಯವನ್ನ ಸಂಪತ್ತವನ್ನ ಬಯಸಿ ಹೋಗುವಂತವ್ರು. ಉದಾಹರಣೆಗೆ ನೀವು ಧ್ರುವ ಮಹಾರಾಜನನ್ನ ನೋಡ್ಬಹುದು. ಧ್ರುವ ಮಹಾರಾಜು ಕೂಡ ಹೇಗೆ ಕಥೆಯೆಲ್ಲ ನಿಮ್ಗೆ ಗೊತ್ತಿರ್ಬೋದು. ಅವರ ಒಂದು ತಾಯಿಯ, ನಾನು ಸಂಕ್ಷಿಪ್ತವಾಗಿ ಹೇಳ್ತೇನೆ. ಒಂದು ತಾಯಿಯ ಅವಳ ತಾಯಿಯ ಒಂದು ಮಾರ್ಗದರ್ಶನದ ಮೇರೆಗೆ ಭಗವಂತ ನನಗೆ ಎಲ್ಲಿ ಸಿಗ್ತಾನೆ ಅಂತ ಹೇಳಿ. ಯಾಕೆಂತಂದ್ರೆ ಉತ್ತಮ ಅವರ ಒಂದು ಅಣ್ಣ ಸುರುಚಿ ಸುನೀತಿ ಅಂತ ಹೇಳಿ 2 ತಾಯಿಯರು ಅಂದ್ರೆ ರಾಣಿಯರು. ಈ ಒಂದು ಸುರುಚಿಗೆ ಹುಟ್ಟಿದವನು ಧ್ರುವ, ಸುನೀತಿಗೆ ಹುಟ್ಟಿದವನು ಉತ್ತಮ ಅಂತ ಹೇಳಿ. ಸೊ ತಂದೆಯ ಒಂದು ತೊಡೆಯ ಮೇಲೆ ಈ ಒಂದು ಉತ್ತಮ ಕೂತಾಗ ಧ್ರುವನು ಕೂಡ ಕೂಡ್ಲಿಕ್ಕೆ ಹೋಗ್ತಾನೆ. ಅವಾಗ ಅವಳ ಸುನೀತಿ ಹೇಳ್ತಾಳೆ, ಎರಡನೇ ತಾಯಿ, ನೀನು ಇಲ್ಲಿ ಕೂತ್ಕೋಬೇಕಂದ್ರೆ ಅರ್ಹತೆ ಪಡ್ಕೋಬೇಕು ಅಂತ. ಸೊ ನನ್ನ ತಂದೆಯ ತೊಡೆ ಮೇಲೆ ನಾತ್ ಕೂತ್ಕೊಳ್ಳಿಕ್ಕೆ ಏನ್ ಅರ್ಹತೆ ಪಡ್ಕೋಬೇಕು ಅಂತ ಹೇಳಿ ತಾಯಿಗೆ ಕೇಳಿದಾಗ ಸುರುಚಿ ಕೇಳಿದಾಗ ನೀನು ಇನ್ನೊಮ್ಮೆ ಹುಟ್ಟಿ ಬರಬೇಕು ಅಂತ ಹೇಳಿದ ಹಾಗೆ ಅಂತ ಹೇಳಿದಾಗ, ನಾನು ಈಗ ನನ್ನ ತಂದೆ ನನಗೂ ಕೂಡ ಇಂಥ ಒಂದು ಸಂಪತ್ತಿನ ಅಭಿಲಾಷೆ ಇದೆ, ನಾನು ಕೂಡ ತಂದೆಯ ತೊಡೆ ಮೇಲೆ ಕೂತ್ಕೋಬೇಕು, ನಾನು ಹೇಗೆ ಮಾಡ್ಲಿ ಇದನ್ನ ಅಂತ ಹೇಳಿದಾಗ ಅವಳು ಮಾರ್ಗದರ್ಶನವನ್ನ ಕೊಡ್ತಾಳೆ. ಅವಾಗ ಅವನು ತಪಸ್ಸಿಗೆ ಹೋಗ್ತಾನೆ. ತಪಸ್ಸಿಗೆ ಹೋಗಿ ಮಧ್ಯದಲ್ಲಿ ನಾರದ್ರು ಭೇಟಿ ಆಗ್ತಾರೆ. ನಾರದ್ರು ಭೇಟಿಯಾಗಿ ಅವನಿಗೆ ತನ್ನ ಮನಸ್ಸನ್ನ ಬದಲಾಯಿಸುವ ಹಾಗೆ ಹೇಳ್ತಾರೆ, ನೀನ್ ಚಿಕ್ಕವನಿದ್ಯಾ, ನಿಮ್ ಮನೆಗೆ ಹೋಗು ಅಂತ ಹೇಳಿ. ಅವಾಗ ಅವನು ಇಲ್ಲ, ನನಗೆ ಮಾರ್ಗದರ್ಶನ ಕೊಡೋರಿದ್ರೆ ಕೊಡಿ, ಇಲ್ಲಾಂದ್ರೆ ನಾನು ನನ್ನ ಒಂದು ದೃಢ ಸಂಕಲ್ಪದ ದಾರಿಯನ್ನು ಹಿಡಿತೇನೆ ಅಂತ ಹೇಳ್ತಾನೆ. ಅವಾಗ ಅದಕ್ಕೆ ಸಂತೋಷರಾದಂತಹ ನಾರದರು ಅವನಿಗೆ ಮಾರ್ಗದರ್ಶನ ಕೊಡ್ತಾರೆ. ಸೊ ಹೀಗೆ ಧ್ರುವ ಮಹಾರಾಜರು ಕೇವಲ 1 ತಿಂಗಳ ಕಾಲ ಈ ಒಂದು ಕಪ್ಪಿತ ಹಣ್ಣುಗಳನ್ನ ಸೇವನೆ ಮಾಡ್ತಾರೆ. ಆಮೇಲೆ 2 ತಿಂಗಳ ಕಾಲ ಒಣಗಿದ ಎಲೆಗಳನ್ನ ಸೇವನೆ ಮಾಡ್ತಾರೆ. ಇನ್ನು 4 ತಿಂಗಳ ಕಾಲ ಕೆಲವು ನೀರಿನ ಸೇವನೆ ಮಾಡ್ತಾರೆ. 8 ತಿಂಗಳ ಕಾಲ ವಿತೌಟ್ ಗಾಳಿ ಇರ್ತಾರೆ. ಮತ್ತೆ ಈ 6 ತಿಂಗಳ ಕಾಲ ವಿತೌಟ್ ಗಾಳಿ, ಕೇವಲ ಗಾಳಿಯ ಸೇವನೆಯನ್ನ ಮಾಡ್ತಿರ್ತಾರೆ. ಸಾರಿ. ಆಮೇಲೆ 8 ತಿಂಗಳ ಕಾಲ ಉಸಿರಾಟವನ್ನ ನಿಲ್ಲಿಸಿ ಹೃದಯದಲ್ಲಿ ಪರಮಾತ್ಮನ ದರ್ಶನವನ್ನ ಮಾಡ್ಕೊಳ್ತಾರೆ. ಅಷ್ಟು ಚಿಕ್ಕ ಬಾಲಕ, 6 ವರ್ಷದ ಬಾಲಕ. ಸೊ ಹೀಗೆ ಇಷ್ಟೊಂದು ಎಲ್ಲ ಅವರು ಅಷ್ಟಾಂಗ ಯೋಗದ ಒಂದು ವಿಧಾನವನ್ನ ಮಾಡಿದ ಮೇಲೆ ಭಗವಂತ
ಆ ಅವನ್ ಮುಂದೆ ಬರ್ತಾರೆ, ಪ್ರತ್ಯಕ್ಷರಾಗ್ತಾರೆ. ಆದಾಗ ಭಗವಂತನನ್ನ ನೋಡಿ ಅವನಿಗೆ ಏನ್ ಕೇಳ್ಬೇಕೋ ಗೊತ್ತಾಗಲ್ಲ. ಅವಾಗ ಭಗವಂತ ಹೇಳ್ತಾನೆ, ಯಾದಕ್ಕೆ ನೀನು ಬಂದೆ ಅಂತ. ಸೊ ಈ ರೀತಿಯಾಗಿ ನಾನು ಬಂದಿದ್ದೆ, ಆದ್ರೆ ನಿನ್ನನ್ನ ನೋಡಿ ನಾ ಗಾಜಿನ ಚೂರನ ಹುಡುಕ್ತಾ ಇದ್ದೆ, ಆದ್ರೆ ನನಗೆ ವಜ್ರ ಸಿಕ್ಕಿತ್ತು. ನನಗೀಗ ಭೌತಿಕ ಯಾವುದೇ ಬಯಕೆ ಇಲ್ಲ, ನನಗೇನು ಬೇಡ ಅಂತ ಹೇಳ್ತಾನೆ. ಆದ್ರೂ ಕೂಡ ಭಗವಂತ ಅವನಿಗೆ ಗೊತ್ತಿರುತ್ತೆ ಎಲ್ಲಾನು. ಹಾಗಾಗಿ ಅವನು ಧ್ರುವ ಲೋಕವನ್ನ ಶಾಶ್ವತ ಲೋಕವನ್ನ ಅವನಿಗೆ ಕಲ್ಪಿಸ್ತಾನೆ. ಮತ್ತೆ ಹೀಗೆ ಮರಳಿ ಅವನ ತಂದೆಯ ರಾಜ್ಯವನ್ನು ಕೂಡ ಕೊಡ್ತಾನೆ. ಸೊ ಹೀಗೆ ಅವನು ಅರ್ಥಾರ್ಥಿ, ಭೌತಿಕ ಅಭಿಲಾಷೆ ಇಟ್ಕೊಂಡು ಬಂದಂತವನು. ಆದ್ರೂ ಕೂಡ ಬಂದನಲ್ಲ, ಅಷ್ಟು ಭಕ್ತಿ ಮಾಡಿದ್ದಕ್ಕೆ ಅವನು ಭಗವಂತನ ಶರಣಾಗತಿಯನ್ನ ತೋರಿಸುತ್ತೆ. ಜಿಜ್ಞಾಸುಗಳು, ಪರಮ ಸತ್ಯದ ಈ ಕುತೂಹಲವನ್ನ ಹೊಂದಿರುವಂತವ್ರು, ಶೌನಕಾದಿ ಋಷಿಗಳು, ನೈಮಿಷಾರಣ್ಯ ಋಷಿಗಳು, ನೀವೆಲ್ಲರೂ ಕೂಡ ಈಗ ಕೇಳಲಿಕ್ಕೆ ಬಂದಂತವ್ರು, ತಿಳ್ಕೊಳ್ಳಿಕ್ಕೆ ಬಂದಂತವ್ರು ಭಗವದ್ಗೀತೆ ಕುತೂಹಲಕಾರಿಗಳಾಗಿದ್ದೀರಾ, ಅದು ತೋರಿಸುತ್ತೆ. ಜ್ಞಾನಿ, ಪೂರ್ಣ ಜ್ಞಾನವನ್ನ ಅರಸುವಂತವನು ಅಂತ ಹೇಳಿ. ಸೊ ಇಲ್ಲಿ ಶುಕಮುನಿಗಳ ಉದಾಹರಣೆಯನ್ನ ನಾವು ತಗೋಬಹುದು. ಯಾವುದೇ ಅಪೇಕ್ಷೆ ಇಲ್ಲದೆ ಕೇವಲ ಶುದ್ಧ ಪ್ರೀತಿಯಿಂದ ಆರಾಧಿಸುವಂತವ್ರು ಈ ಜ್ಞಾನಿಗಳಲ್ಲಿ ಬರ್ತಾರೆ. ಪ್ರಹ್ಲಾದ, ಶುಕಮುನಿಗಳು, ಇವರೆಲ್ಲ. ಈಗ ಈ ನಾಲ್ಕು ಒಂದು ಈ ಸುಕೃತಿನರಲ್ಲಿ ಭಗವಂತ ಇಷ್ಟಪಡೋದು ಯಾರನ್ನ? ತೇಷಾಂ ಜ್ಞಾನಿ ನಿತ್ಯಯುಕ್ತ ಏಕ ಭಕ್ತಿರ್ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿ ನ್ಯೋತ್ಯರ್ಥಂ ಅಹಂ ಚ ಮಮ ಪ್ರಿಯ. ಇವರಲ್ಲಿ ಪೂರ್ಣ ಜ್ಞಾನವಿರುವವನು ಮತ್ತು ಸದಾ ಶುದ್ಧ ಭಕ್ತಿ ಸೇವೆಯಲ್ಲಿ ನಿರತನಾಗಿರುವವರು ಶ್ರೇಷ್ಠರು. ಅವನಿಗೆ ನಾನು ಬಹಳ ಪ್ರಿಯನಾದವನು, ನನಗೆ ಅವನು ಪ್ರಿಯನಾದವನು ಅಂತ ಹೇಳಿ ಭಗವಂತ ಇಲ್ಲಿ ಹೇಳ್ತಾನೆ. ಸೊ ಜ್ಞಾನಿಯಲ್ಲಿ ಅತ್ಯಂತ ಶ್ರೇಷ್ಠನಾದವಂತವನು ಯಾರು? ನಿತ್ಯಯುಕ್ತ, ನಿರಂತರವಾಗಿ ಭಗವಂತನೊಂದಿಗೆ ಸಂಪರ್ಕದಲ್ಲಿರುವಂತವನು. ಅಂದ್ರೆ ಅನ್ಯ ದೇವತೆಗಳಿಗೆ ಮೊರೆ ಹೋಗದೆ ಇರುವಂತವನು, ಏಕಾಗ್ರತೆ ಚಿತ್ತದಿಂದ ಭಗವಂತನನ್ನೇ ಆಶ್ರಯಿಸುವವನಿಗೆ ಜ್ಞಾನಿ ಅಂತ ಹೇಳ್ತಾರೆ. ಸೊ ಜ್ಞಾನಿ ಭಗವಂತನಿಂದ ಏನನ್ನೂ ಬೇಡೋದಿಲ್ಲ, ಅವನಿಗೆ ಭಗವಂತನೇ ಬೇಕು. ಜ್ಞಾನಿಗೆ ನಾನು ಅತ್ಯಂತ ಪ್ರಿಯ, ಮತ್ತೆ ಅವನು ನನಗೆ ಪ್ರಿಯ ಅಂತ ಹೇಳಿ ಭಗವಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಅಂದ್ರೆ 4 ಜನರಲ್ಲಿ, ಜಿಜ್ಞಾಸು, ಅರ್ಥಾರ್ಥಿ, ಜಿಜ್ಞಾಸು, ಜ್ಞಾನಿಗಳಲ್ಲಿ ಯಾರ ಮೇಲೆ? ಜ್ಞಾನಿಗಳ ಮೇಲೆ ಅಂತ ಹೇಳಿ. ಸೊ ನೀವು ಎಲ್ಲಿಂದ ಪ್ರಾರಂಭಿಸ್ತೀರಿ ಅನ್ನೋದು ಮುಖ್ಯ ಇಲ್ಲ. ನಾವೆಲ್ಲರೂ ಕೂಡ ಕಷ್ಟವಿದ್ದಾಗ ಭಗವಂತನನ್ನ ಕೇಳ್ತೇವೆ, ಹಾಗಂತೇಳಿ ಕೇಳ್ಬಾರ್ದು ಅಂತ ಇಲ್ಲ. ನಾವ್ ಎಲ್ಲಿಂದಾನೇ ಪ್ರಾರಂಭಿಸ್ಲಿ ಎಂಬುದು ಮುಖ್ಯ ಅಲ್ಲ. ಆದ್ರೆ ಭಗವಂತನೊಂದಿಗೆ ಸಂಪರ್ಕ ಬೆಳೆಸಿದಾಗ ಈ ಭೌತಿಕ ಆಸೆಗಳು ಆಧ್ಯಾತ್ಮಿಕ ಮುಕ್ತಿಗೆ ದಾರಿಯಾಗುತ್ತೆ ಅನ್ನೋದನ್ನ ಹೇಳ್ತಾರೆ. ನೋಡಿ ಹೇಗೆ ಧ್ರುವ ಮಹಾರಾಜ ಭೌತಿಕ ಆಸೆ ಇಟ್ಕೊಂಡು ಹೋದ, ಆದ್ರೆ ಭಗವಂತನನ್ನ ನೋಡಿ ಅವನೇನ್ ಮಾಡ್ದ? ತನ್ನ ಒಂದು ಆಸೆಯನ್ನ ಬದಲಾಯಿಸಿ ಬಿಟ್ಟ. ಹಾಗೆ ನಾವು ಶರಣಾಗ್ತೇವೆ, ಯಾವುದೇ ಕಾರಣಕ್ಕೆ ಶರಣಾಗ್ಲಿ, ಆದ್ರೆ ಕೊನೆಗಿರುವಂತ ಪರಮ ಸತ್ಯವನ್ನ ನಾವು ತಿಳ್ಕೋಬೇಕು ಅನ್ನೋದನ್ನ ಇದು ಹೇಳುತ್ತೆ. ಬಹುನಾಂ ಜನ್ಮ ನಾಮಂತೆ ಜ್ಞಾನವಾನ್ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ಅನೇಕ ಬಾರಿ ಹುಟ್ಟಿ ಸತ್ತ ನಂತರ ವಾಸ್ತವವಾಗಿ ಜ್ಞಾನದಲ್ಲಿರುವವನಿಗೆ ನಾನು ಎಲ್ಲ ಕಾರಣಗಳ ಕಾರಣ, ಅಸ್ತಿತ್ವದಲ್ಲಿರುವ ಎಲ್ಲ ಕಾರಣ ಎನ್ನುವುದು ತಿಳಿಯುತ್ತದೆ. ಆದ್ದರಿಂದ ಅವನು ನನಗೆ ಶರಣಾಗುತ್ತಾನೆ ಅಂತ ಮಹಾತ್ಮ ಸುದುರ್ಲಭ. ಬಹುನಾಂ ಜನ್ಮನಾಮಂತೆ, ಅನೇಕ ಜನ್ಮಗಳು, ಅಂದ್ರೆ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ಸಾವಿರಾರು ಮನುಷ್ಯರಲ್ಲಿ ಒಬ್ಬರು ಪರಿಪೂರ್ಣತೆಗೆ ಪ್ರಯತ್ನಿಸ್ತಾನೆ. ಹೀಗೆ ಪರಿಪೂರ್ಣತೆ ಸಾಧಿಸಿದ ಸಾವಿರಾರು ಜನರಲ್ಲಿ ಒಬ್ಬ ಮಾತ್ರ ಪರಮ ಸತ್ಯವನ್ನ ತಿಳ್ಕೊಳ್ತಾನೆ, ಕೃಷ್ಣನನ್ನ ವಾಸ್ತವವಾಗಿ ಅರ್ಥ ಮಾಡ್ಕೊಳ್ತಾನೆ. ಹೀಗೆ ಭಾರತದಂತಹ ಈ ಪುಣ್ಯ ಭೂಮಿಯಲ್ಲಿ ಹುಟ್ಟಿದ ನಾವೆಲ್ಲರೂ ಕೂಡ ತುಂಬಾನೇ ಪುಣ್ಯವಂತರು ಅಂತ ನಾವು ಅನ್ಕೋಬಹುದು. ಯಾಕಂದ್ರೆ ಜ್ಞಾನ ಪಡೆಯುವುದು ಅಂತ ಒಂದು ಸುಲಭ ಅಲ್ಲ, ದುರ್ಲಭ. ಆದ್ರೂ ಕೂಡ ಅದರ ಅವಕಾಶದಿಂದ ನಾವು ವಂಚಿತರಾಗ್ತಾ ಇದ್ದೇವೆ. ಹೀಗೆ ನಾವು ನೋಡಿದಾಗ ಬ್ರಹ್ಮಾಂಡದ ಒಂದು ನೀಲನಕ್ಷ ವಾಸುದೇವ ಸರ್ವಮಿತಿ, ಭಗವಂತನೇ ಎಲ್ಲದರ ಮೂಲ, ಅವನೇ ಪ್ರಯಾಣ ಮತ್ತೆ ಅವನೇ ಅಂತಿಮ ಗುರಿ, ಹೇಗೇನೋ ತಿಳಿಯುತ್ತೆ. ಜೀವ, ಅಪರ ಪ್ರಕೃತಿ, ತ್ರಿಗುಣಗಳ ಮಾಯೆ. ಜೀವ ಇದೆ, ಆತ್ಮ ಇದೆ, ಅಪರ ಪ್ರಕೃತಿ ಇದರ ಸುತ್ತಲೂ ತ್ರಿಗುಣಗಳ ಮಾಯೆಯಿಂದ ಬಂಧಿತ ಆಗಿದೆ. ಸೊ ಅದನ್ನ ದಾಟ್ಕೊಂಡು ಹೋಗ್ಬೇಕು ಅಂದ್ರೆ ನಮ್ಗೆ ಅವಶ್ಯಕತೆ ಇರುವಂತದ್ದು ಜ್ಞಾನದಿಂದ ಮಾತ್ರ ನಾವು ದಾಟ್ಕೊಂಡು ಹೋಗ್ಬೋದು. ಹಾಗಾಗಿ ಜ್ಞಾನಿ ಪ್ರಿಯನಾದಂಥವನು, ಮತ್ತೆ ಜ್ಞಾನ ಮತ್ತೆ ಭಕ್ತಿಯಿಂದ ಇದು ಸಾಧ್ಯ ಆಗುತ್ತೆ. ಐಹಿಕ ಬಯಕೆಗಳು ಯಾರ ಬುದ್ಧಿಶಕ್ತಿಯನ್ನು ಕದ್ದಿವೆಯೋ ಅಂತವರು ದೇವತೆಗಳಿಗೆ ಶರಣಾಗುತ್ತಾರೆ ಮತ್ತು ತಮ್ಮ ಸ್ವಭಾವಗಳಿಗೆ ಅನುಗುಣವಾಗಿ ಅವರು ಪೂಜೆಯನ್ನ ಮಾಡ್ತಾರೆ, ನಿಯಮ ನಿಬಂಧನೆಗಳನ್ನ ಅನುಸರಿಸ್ತಾರೆ. ನಾನು ಪರಮಾತ್ಮನಾಗಿ ಪ್ರತಿಯೊಬ್ಬರ ಹೃದಯದಲ್ಲಿದ್ದೇನೆ. ಯಾವುದಾದ್ರೂ ದೇವತೆಗಳನ್ನು ಪೂಜಿಸಲು ಇಚ್ಛಿಸಿದರೆ ಆತನು ಆ ದೇವತೆಗೆ ಮುಡಿಪಾಗುವಂತೆ ನಾನು ಶ್ರದ್ಧೆಯನ್ನು ಸ್ಥಿರಗೊಳಿಸುತ್ತೇನೆ. ಈ ಭಗವಂತ ಹೇಳ್ತಾ ಇರುವಂತದ್ದು. ಈ ಯಾರ್ಯಾರು ಯಾವ್ಯಾವ ಒಂದು ಆಸೆಗಳಿದೆಯೋ ಅದರ ಪ್ರಕಾರ ಅವರು ದೇವತೆಗಳ ಆರಾಧನೆ ಮಾಡ್ತಾರೆ. ಈಗ ದೇವತೆಗಳ ಆರಾಧನೆ ಹಿಂದಿನ ಒಂದು ವಿಜ್ಞಾನ ಏನು? ನೀವೆಲ್ಲರೂ ಕೂಡ ಇಲ್ಲಿದ್ದೀರಾ, ದೇವತೆಗಳ ಆರಾಧನೆ ಮಾಡ್ತೀರಾ. ಭೌತಿಕ ಆಸೆಗಳು, ಕಾಮಗಳಿದೆ. ಮನುಷ್ಯ ತ್ವರಿತ ಲೌಕಿಕ ಲಾಭಗಳನ್ನ ಬಯಸ್ತಾನೆ.
ಮಕ್ಕಳಾಗ್ಬೇಕು, ಮದ್ವೆ ಆಗ್ಬೇಕು, ಮನೆ ಆಗ್ಬೇಕು, ದುಡ್ಡು ಬರ್ಬೇಕು. ಹೀಗೆ ಯಾರ್ಯಾರಿಗೆ ಏನೇನ್ ಬೇಕು, ವಿದ್ಯೆ ಬೇಕು ಅಂದ್ರೆ ಸರಸ್ವತಿಗೆ, ಗಣಪತಿಗೆ, ದುಡ್ಡು ಬೇಕು ಅಂದ್ರೆ ಲಕ್ಷ್ಮಿಗೆ, ಮದುವೆ ಆಗ್ಬೇಕು ಅಂದ್ರೆ ಪಾರ್ವತಿಗೆ, ಹೀಗೆ ಆರಾಧನೆ ಮಾಡ್ತಾ ಹೋಗ್ತೇವೆ. ಅನ್ಯ ಆರಾಧನೆ ಮಾಡುವಂಥದ್ದು ಅಂತ ಹೇಳ್ತೇವೆ. ಸೊ ಹೀಗೆ ಆಸೆಗಳ ಈಡೇರಿಕೆಗೆ ನಿರ್ದಿಷ್ಟ ದೇವತೆಗಳನ್ನ ನಾವು ಆಚರಿಸ್ತೇವೆ. ಆಮೇಲೆ ಆಶ್ರಯಿಸಿದಾಗ ನಾವು ನಂಬ್ತೀವಲ್ಲ ಆ ದೇವತೆಗೆ, ಆ ನಂಬಿಕೆಯನ್ನ ಸ್ಥಿರಗೊಳಿಸ್ತಾನೆ ಭಗವಂತ. ನಂಬಿಕೆ ಕೊಡೋದಿಲ್ಲ ಅಂತಲ್ಲ, ಆ ನಂಬಿಕೆ ಸ್ಥಿರಗೊಳಿಸುವವನೇ ಭಗವಂತ. ಪರಮಾತ್ಮನೇ ಆ ವ್ಯಕ್ತಿಯ ಶ್ರದ್ಧೆಯನ್ನ ಆ ದೇವರಲ್ಲಿ ಸ್ಥಿರಗೊಳಿಸ್ತಾನೆ. ಆ ದೇವತೆ ಗೊಳಿಸೋದಿಲ್ಲ, ಭಗವಂತನೇ ಸ್ಥಿರಗೊಳಿಸ್ತಾನೆ. ನಾವು ಅವ್ರನ್ನ ನಂಬುತ್ತೇವೆ. ಹಾಗಾಗಿ ನಮ್ಗೆ ಗೊತ್ತಿರುತ್ತೆ, ನನ್ನ ಒಂದು ದುಃಖ ಇತ್ತು, ನಾನು ಆ ದೇವರಿಗೆ ಮೊರೆ ಹೋಗಿದ್ದೆ, ನನಗೆ ಕಾಪಾಡಿದ್ರು, ನನ್ನನ್ನ ಕಷ್ಟದಿಂದ ಎಬ್ಬಿಸಿದ್ರು. ಯಾರು ಎಬ್ಸಿದ್ದು? ಭಗವಂತನೇ ಅವ್ರಿಗೆ ಕೊಟ್ಟಿರುವಂತದ್ದು ಆ ಸ್ಥಿರ ಬುದ್ಧಿ. ಹೀಗೆ ಫಲಪ್ರಾಪ್ತಿ ಆಗುತ್ತೆ. ದೇವತೆಗಳ ಮೂಲಕ ಆಸೆ ಈಡೇರುತ್ತೆ. ಆದ್ರೆ ಆ ಫಲವನ್ನ ನೀಡುವ ಅಂತಿಮ ಶಕ್ತಿ ಯಾರು ಗೊತ್ತಾ? ಆ ಭಗವಂತನೇ ಅಂತಿಮ ಶಕ್ತಿನ ನೀಡುವಂತದ್ದು ಅಂತ. ಇಂಥ ಶ್ರದ್ಧೆಯನ್ನು ಪಡೆದ ಆತನು ಒಬ್ಬ ನಿರ್ದಿಷ್ಟ ದೇವತೆಯನ್ನು ಪೂಜಿಸಿ ತನ್ನ ಅಭಿಷ್ಟಗಳನ್ನು ಪಡೆಯಲು ಪ್ರಯತ್ನಿಸುತ್ತಾನೆ. ಆದ್ರೆ ವಾಸ್ತವವಾಗಿ ಆ ಅನುಗ್ರಹವನ್ನ ನೀಡುವವನು ನಾನೊಬ್ಬನೇ ಅಂತ ಇಲ್ಲಿ ಹೇಳ್ತಾರೆ. ನೋಡಿ, ದೇವತೆಗಳ ಆರಾಧನೆ ಹೇಗೆ ಇದೆ ಅಂತ ಹೇಳಿ. ಅಂದ್ರೆ ಪರ್ಮಿಷನ್ ಕೊಡೋನು ನಾನೇ. ಅವರು ತಮ್ಮ ಸ್ವಂತ ಪರ್ಮಿಷನ್ ಕೊಡ್ಲಿಕ್ಕಿಲ್ಲ, ನಾನೇ ಅನುಮತಿಯನ್ನ ಕೊಡ್ಬೇಕು ಅಂತ. ಸೊ ಹೇಗೆ ರಾಜ ಮಂತ್ರಿಯ ಒಂದು ಸಾಮ್ಯತೆಯನ್ನ ನೋಡಿದಾಗ, ದೇವತೆಗಳು ಭಗವಂತನಿಂದ ನಿಯೋಜಿಸಲ್ಪಟ್ಟಂತ ಮಂತ್ರಿಗಳಿದ್ದಂತೆ. ಮನುಷ್ಯ ದೇವತೆಗಳನ್ನ ಪೂಜಿಸಿದಾಗ ಭಗವಂತನೇ ಆ ಶ್ರದ್ಧೆಯನ್ನ ಸ್ಥಿರಗೊಳಿಸ್ತಾನೆ. ಆದ್ರೆ ದೇವತೆಗಳು ನೀಡುವ ಯಾವುದೇ ವರ ಅಂತಿಮವಾಗಿ ಪರಮಪುರುಷನ ಒಂದು ಅನುಮತಿಯಿಂದಲೇ ಬರುತ್ತೆ ಅನ್ನೋದು ನಮ್ಗೆ ಗೊತ್ತಾಗತ್ತೆ. ಈಗ ರಾಜ ಅನುಮತಿ ಕೊಡ್ತಾನೆ, ಮಂತ್ರಿಗಳು ವರ ಪ್ರಾರ್ಥನೆ ಕೊಡ್ತಾರೆ. ಅಂದ್ರೆ ಪ್ರಜೆಗಳಿಗೆ ಏನಾದ್ರು ಬೇಕಾಗಿದ್ರೆ ಮಂತ್ರಿ ತಗೋ ಅಂತ ಹೇಳ್ತಾನೆ. ಮಂತ್ರಿ ಕೊಡ್ತಾನೆ ಅಂದ್ರೆ ಪ್ರಜೆಗಳಿಗೆ ಯಾರ ಅನುಮತಿ ಮೇರೆಗೆ ಕೊಡ್ತಾನೆ? ರಾಜನ ಅನುಮತಿ ಮೇರೆಗೆ ತಾನೆ ಅವನು ಕೊಡುವಂಥದ್ದು. ತನ್ನ ಒಂದು ಅನುಮತಿಯಲ್ಲಿ ಏನು ನಡೆಯಲ್ಲ. ಹಾಗೆ ದೇವತೆಗಳು ಕೊಡ್ತಾರೆ ಅಂತಂದ್ರೆ ಭಗವಂತನ ಅನುಮತಿ ಮೇರೆಗೆ. ಹಾಗಾಗಿ ಇಲ್ಲಿ ಮಂತ್ರಿಗಳಿದ್ದಂತೆ, ಪ್ರತಿನಿಧಿಗಳಿದ್ದಂತೆ ಅವರೆಲ್ಲರೂ ಅನ್ನೋದು ಗೊತ್ತಾಗತ್ತೆ. ಹೀಗೆ ಅಲ್ಪ ಬುದ್ಧಿಯವರು ದೇವತೆಗಳನ್ನು ಪೂಜಿಸ್ತಾರೆ. ಅವರು ಪಡೆಯುವ ಫಲವು ಮಿತವಾದದ್ದು ಮತ್ತು ಅಲ್ಪವಾದದ್ದು. ದೇವತೆಗಳನ್ನು ಪೂಜಿಸುವವರು ದೇವತೆಗಳ ಲೋಕಕ್ಕೆ ಹೋಗ್ತಾರೆ, ಆದ್ರೆ ನನ್ನ ಭಕ್ತರು ನನ್ನ ಕಡೆಗೆ ಬರ್ತಾರೆ. ಮತ್ತೆ ಯಾರು ದೇವತೆಗಳನ್ನು ಪೂಜಿಸ್ತಾರೋ ಅವ್ರು ದೇವತೆಗಳ ಲೋಕಕ್ಕೆ ಹೋಗ್ತಾರೆ. ಅಂತ ಇಲ್ಲಿ ಹೇಳ್ತಾರೆ. ಲೈಕ್ ಹುಟ್ಟು ಸಾವು ಮತ್ತೆ ಇರುವಂತದ್ದು. ಆ ಲೋಕಕ್ಕೆ ಹೋಗಿ ಮತ್ತೆ ವಾಪಸ್ ಅವರು ಇಲ್ಲಿ ಬರ್ತಾರೆ. ಹೀಗೆ ದೇವತೆಗಳ ಆರಾಧನೆ ಅನ್ನುವಂಥದ್ದು ಲೌಕಿಕ ಆಸೆಗಳಿಂದ ಪ್ರೇರಿತವಾಗಿದೆ. ಮತ್ತೆ ಅಂತವಂತೂ ಅಂದ್ರೆ ಕೇವಲ ತಾತ್ಕಾಲಿಕ, ಇದು ಸೀಮಿತ ಫಲಗಳಿಗೆ ಇದಾಗಿರುವಂತದ್ದು ಆ ದೇವತೆಗಳ ಆರಾಧನೆ. ಹಿರಣ್ಯಕಶಿಪುವನ್ನ ನೋಡ್ಬಹುದು. ನನಗೆ ಅಮರನಾಗ್ಬೇಕು ಅಂತ ಅವನು ವರ ಪಡ್ಕೊಂಡ, ಆದ್ರೆ ಆ ಅಮರತ್ವ ಅವನಿಗೆ ಸಿಗ್ಲಿಲ್ಲ. ಆಮೇಲೆ ರಾವಣನನ್ನ ನೋಡ್ತೀರ. ಸೊ ಎಲ್ಲಾ ಅಸುರರ ಒಂದು ಉದಾಹರಣೆ ತಗೊಂಡು ಕೂಡ ಎಲ್ಲ ದೇವತೆಗಳನ್ನ ಆರಾಧನೆ ಮಾಡಿದ್ರು ಅವರು. ಆದ್ರೂ ಆ ಆರಾಧನೆಯ ಫಲ ಸೀಮಿತವಾಗಿತ್ತು, ಕೊನೆವರೆಗೂ ಇರ್ಲಿಲ್ಲ. ಮತ್ತೆ ಯಾರು ಗಮ್ಯಸ್ಥಾನ ಏನು? ದೇವತೆಗಳ ಲೋಕಕ್ಕೆ ಹೋಗ್ತಾರೆ. ಹೀಗೆ ಅವರು ಮತ್ತೆ ಹುಟ್ಟು ಸಾವುಗಳ ಮಧ್ಯೆ ಸಿಲ್ಕಾಕೊಳ್ತಾರೆ. ಆದ್ರೆ ಭಗವಂತನ ಆರಾಧನೆ ಮಾಡುವಂತವ್ರು ಶುದ್ಧ ಪ್ರೀತಿ ಇರುತ್ತೆ, ಶರಣಾಗತ ಆಗ್ತಾರೆ. ಯಾವಾಗ್ಲೂ ಶಾಶ್ವತವಾಗಿರುತ್ತೆ ಅವರ ಒಂದು ಫಲಿತಾಂಶ. ಭಗವಂತನ ಪರಧಾಮಕ್ಕೆ ಅವರು ಮೋಕ್ಷವನ್ನ ಪಡಿತಾರೆ. ಸೊ ಬುದ್ಧಿವಂತರು ತಾತ್ಕಾಲಿಕವಾದಂತ ಪ್ರತಿನಿಧಿಗಳು, ಏಜೆಂಟರುಗಳು ಅಂತ ನಾವಿಲ್ಲಿ ಹೇಳ್ಬೋದು. ಬಿಟ್ಟು ಶಾಶ್ವತ ಮೂಲವನ್ನೇ ಆಶ್ರಯಿಸುತ್ತಾರೆ. ನನ್ನನ್ನು ಪರಿಪೂರ್ಣವಾಗಿ ಅರಿಯದ ಬುದ್ಧಿಹೀನರು ದೇವೋತ್ತಮ ಪರಮ ಪುರುಷನಾದ ನಾನು ಕೃಷ್ಣನು ಮೊದಲು ನಿರಾಕಾರನಾಗಿದ್ದು ಅನಂತರ ಈ ವ್ಯಕ್ತಿತ್ವವನ್ನು ಪಡೆದುಕೊಂಡೇ ಎಂದು ಭಾವಿಸುತ್ತಾರೆ. ಅವರ ಅಲ್ಪ ತಿಳುವಳಿಕೆಯ ಕಾರಣದಿಂದಾಗಿ ಅವರಿಗೆ ನಾಶವಿಲ್ಲದ್ದು ಪರಮೋಚ್ಚವೂ ಆದ ನನ್ನ ಉನ್ನತ ಸ್ವರೂಪವು ಅರ್ಥ ಆಗೋದಿಲ್ಲ. ಸೊ ಯಾರಿಗೆ ಭಗವಂತನ ಅರಿವು ಆಗೋದಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ದೇವರ್ತ ಆರಾಧನೆ ಮಾಡುವಂತವರಿಗೆ ಭೌತಿಕ ಆಸೆ ಇಟ್ಕೊಂಡು ವರ ಅಪೇಕ್ಷೆ ಇಟ್ಕೊಂಡು ಬರ್ತಾರೆ. ತಾತ್ಕಾಲಿಕ ಹಾಗೂ ಸೀಮಿತ ಆಗಿದೆ. ದೇವತೆಗಳಿಗೆ ವರ ನೀಡುವ ಶಕ್ತಿಯನ್ನ ಕೊಡುವವನು ಪರಮಾತ್ಮ ಅಂತ ಅವ್ರಿಗೆ ಗೊತ್ತಿಲ್ಲ. ನಿರಾಕಾರ ಆರಾಧನೆ ಮಾಡುವಂತವ್ರು ಏನಿರ್ತಾರೆ? ಭಗವಂತನಿಗೆ ರೂಪವಿಲ್ಲ ಅಂತ ಹೇಳಿ ನಂಬ್ತಾರೆ. ಫಲಿತಾಂಶ ಏನಾಗಿರುತ್ತೆ? ಈ ಒಂದು ಅಪೂರ್ಣವಾದಂತ ತಿಳುವಳಿಕೆ. ಪರಮ ಸತ್ಯ ಏನು ಅಂದ್ರೆ ಯೋಗ ಮಾಯೆಯಿಂದ ಮುಚ್ಚಲ್ಪಟ್ಟ ಒಂದು ಅಜ್ಞಾನಿಗಳು ಅಂತಹ ಒಂದು ವ್ಯಕ್ತಿತ್ವವನ್ನ ಅರಿಯಲಿಕ್ಕೆ ಸಾಧ್ಯ ಇಲ್ಲ, ನಿರಾಕಾರ ಅಂತ ಹೇಳ್ತಾರೆ. ಪರಮಾತ್ಮನ ಆರಾಧನೆ ಮಾಡುವಂತವ್ರು ಪ್ರೀತಿ ಮತ್ತು ಸಂಪೂರ್ಣ ಶರಣಾಗತರಾಗ್ತಾರೆ. ಶಾಶ್ವತವಾದ ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ತಾರೆ. ಎಲ್ಲ ಕಾರಣಗಳಿಗೂ ಮೂಲ ಕಾರಣ ಅಂತ ಭಗವಂತನನ್ನ ಅರಿಯಲಿಕ್ಕೆ ಸಾಧ್ಯ ಆಗುತ್ತೆ. ನಿರಾಕಾರದಿಂದ ಸಾಕಾರದೆಡೆಗೆ ನೋಡಿ ತಪ್ಪು ಗ್ರಹಿಕೆ. ಬುದ್ಧಿಹೀನರು ಪರಮ ಸತ್ಯವನ್ನ ಮೊದಲು ನಿರಾಕಾರ ಅಂತ ಹೇಳ್ತಾರೆ. ವ್ಯಕ್ತಿತ್ವ ಪಡೆದುಕೊಂಡಿತು ಅಂತ ಭಾವಿಸ್ತಾರೆ. ತರ್ಕ ಇದ್ದವರು ಒಂದು ದೇಶದಲ್ಲಿ ಸರ್ಕಾರವು ನಿರಾಕಾರ, ಅಮೂರ್ತ ಕಲ್ಪನೆ, ಆದ್ರೆ ಆ ಸರ್ಕಾರವನ್ನು ರಚಿಸಿದ ವ್ಯಕ್ತಿಗಳು ಸಾಕಾರ ಮೂರ್ತ ರೂಪರು ಅಂತ ಹೇಳ್ತಾರೆ. ರಚಿಸಿದವರು ಸಾಕಾರರು, ರಚಿಸದೇ ಇದ್ದವರು ಸಾಕಾರರಲ್ಲ ಅಂತ ಹೇಳ್ತಾರೆ. ಭಗವಂತನೇ ಎಲ್ಲ ಕೊಟ್ಟವನು, ಭಗವಂತನೇ ಎಲ್ಲ ಕೊಟ್ಟಿದ್ದಾನೆ, ಅವನ್ಗ ನಿರಾಕಾರ ಅಂತ ಹೇಳ್ತಾರೆ. ಈಗ ಒಂದು ಕಲ್ಲಿಗೆ ಶೇಪ್ ಇದೆ, ಮಣ್ಣಿಗೆ ಶೇಪ್ ಇದೆ ಅಂತ ಹೇಳಿ ಭಗವಂತನಿಗೆ ಶೇಪ್ ಇಲ್ಲ ಅಲ್ಲ. ನಮ್ಗೆಲ್ಲ ಒಂದು ರೂಪ ಇದೆ ಅಂದ್ರೆ ಭಗವಂತನಿಗೆ ಇಲ್ಲ ಅಂತಂದ್ರೆ ಭಗವಂತನ ಒಂದು ಶಕ್ತಿ ಕಡಿಮೆ ಆದ ಹಾಗೆ ಅಲ್ಲ.
ಸತ್ಯ ಏನು ಅಂದ್ರೆ ನಿರಾಕಾರ ಜ್ಯೋತಿಯು ಬ್ರಹ್ಮ ಜ್ಯೋತಿಯು ದೇವೋತ್ತಮ ಪರಮಪುರುಷನ ದಿವ್ಯ ಶರೀರದಿಂದ ಹೊರಹೊಮ್ಮುತ್ತದೆ. ಅದೇ ನಾವು ಹೇಳಿದ್ವಲ್ಲ, ಬ್ರಹ್ಮನ್ ಪರಮಾತ್ಮ ಭಗವಾನ್. ಬ್ರಹ್ಮನ್ ಅದು ನಿರಾಕಾರ, ಪರಮಾತ್ಮ ಅನ್ನುವಂಥದ್ದು ಪರಮಸತ್ಯ, ಮತ್ತೆ ಮೇಲಿರುವಂಥದ್ದು ಭಗವಾನ್ ಸಾಕಾರ ರೂಪ. ಇವೆಲ್ಲವೂ ಕೂಡ ಭಗವಂತನಲ್ಲೇ ಬಂದಿದ್ವು ಅಂತ ಹೇಳಿ ನಮ್ಗೆ ಗೊತ್ತಾಗುತ್ತೆ. ಹೀಗೆ ಮೂಢರಿಗೆ ಬುದ್ಧಿಹೀನರಿಗೆ ನಾನು ಎಂದಿಗೂ ಕಾಣಿಸ್ಕೊಳ್ಳೋದಿಲ್ಲ. ಸೊ ಅವರ ಮಟ್ಟಿಗೆ ನಾನು ಅಂತರಂಗ ಶಕ್ತಿಯಿಂದ ಆವೃತನಾಗಿರುತ್ತೇನೆ. ಅದರಿಂದ ನನಗೆ ಹುಟ್ಟು ಇಲ್ಲ, ನಾನು ಅವ್ಯನು ಎಂದು ಅವರು ತಿಳಿಯರು. ಹೀಗೆ ಭಗವಂತ ಯೋಗ ಮಾಯೆಯ ಮುಸುಕನ್ನ ಹಾಕೊಂಡಿದ್ದಾನೆ. ಅಂತವ್ರಿಗೆ ಕಾಣಿಸ್ಕೊಳ್ಳೋದಿಲ್ಲ ಭಗವಂತ, ಎಲ್ರಿಗೂ ಗೋಚರಿಸೋದಿಲ್ಲ. ಹಾಗಾಗಿ ನಮ್ಗೆ ಕಾಣಿಸ್ಕೊಳ್ಳೋದಿಲ್ಲ. ಭಗವಂತನಿಗೆ ಯಾಕೆ ಕಾಣಿಸ್ಕೊಳ್ಳೋದಿಲ್ಲ? ಇದಕ್ಕಾಗಿ ಕಾಣಿಸ್ಕೊಳ್ಳೋದಿಲ್ಲ. ಅಹಂಕಾರ ಮತ್ತು ಅಜ್ಞಾನದಿಂದ ಕೂಡಿದವರಿಗೆ ಆತನು ತನ್ನ ಯೋಗ ಮಾಯೆಯಿಂದ ಮರೆ ಮಾಡ್ತಾನೆ. ಅಹಂಕಾರದಿಂದ ದೇವರನ್ನ ಪ್ರಶ್ನಿಸುವವರಿಗಿಂತ ವಿನಯದಿಂದ ಸೇವೆ ಮಾಡುವಂತಹ ಭಕ್ತನಿಗೆ ಮಾತ್ರ ಆತ ತನ್ನನ್ನ ತಾನು ಪ್ರಕಟಗೊಳಿಸ್ಕೊಳ್ತಾನೆ. ಹೀಗೆ ನಾವು ಭ್ರಮೆಯಲ್ಲಿದ್ದೇವೆ. ನಮ್ಮ ಭ್ರಮೆಯ ಮುಖ್ಯ ಮೂಲ ಏನು? ಇಚ್ಛೆ ಮತ್ತು ದ್ವೇಷ. ಭೌತಿಕ ಜಗತ್ತಿನಲ್ಲಿ ಜೀವಿಯ ಭ್ರಮೆಗೆ ಒಳಗಾಗ್ಲಿಕ್ಕೆ ಮುಖ್ಯ ಕಾರಣಗಳು ದ್ವಂದ್ವಗಳು. ಆ ದ್ವಂದ್ವಗಳು ಯಾವುದು? ಇಚ್ಛೆಗಳು ಮತ್ತೆ ದ್ವೇಷ. ಇಚ್ಛೆ ಏನಿರುತ್ತೆ? ಭೌತಿಕ ಆಕರ್ಷಣೆ. ದ್ವೇಷ ಒಂದು ಅಸಮಾಧಾನ, ನಿರಾಸೆಯನ್ನ ಕೊಡುವಂಥದ್ದು ಅಂತ. ಸೊ ಹೀಗೆ ಈ ದ್ವಂದ್ವಗಳಿಂದ ಮನುಷ್ಯ ಒಂದು ನಿಜವಾದ ಪರಮಸತ್ಯದ ಅರಿವನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಜನನ ಮರಣದ ಚಕ್ರಗಳಲ್ಲಿ ಅವನು ಸಿಲುಕಾಕೊಳ್ತಾ ಇದ್ದಾನೆ. ಹಾಗಾದ್ರೆ ಈ ದ್ವಂದ್ವದಿಂದ ಮುಕ್ತಗೊಳ್ಳೋದು ಹೇಗೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ವೇದಾಂಸಮತೀತಾನಿ ವರ್ತಮಾನಾನಿ ಚಾರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂತು ವೇದನ ಕಶ್ಚನ. ಹೀಗೆ ಅರ್ಜುನ, ದೇವೋತ್ತಮ ಪರಮಪುರುಷನಾಗಿ ನಾನು ಹಿಂದೆ ಆದದ್ದನ್ನು, ಈಗ ಆಗುತ್ತಿರುವುದನ್ನು, ಇನ್ನು ಮುಂದೆ ಬರುವುದನ್ನು ಬಲ್ಲೆ. ನಾನು ಎಲ್ಲ ಜೀವಿಗಳನ್ನು ಬಲ್ಲೆ, ಆದ್ರೆ ನನ್ನನ್ನು ಬಲ್ಲವರು ಯಾರೂ ಇಲ್ಲ ಅಂತ ಇಲ್ಲಿ ಹೇಳ್ತಾನೆ. ಸೊ ದ್ವಂದ್ವ ಮೋಹವನ್ನ ಒಂದು ಬಂಧನದ ಮೂಲ ಅಂತ ಹೇಳ್ತಾರೆ. ಸೊ ಇಚ್ಛೆ ಮತ್ತೆ ದ್ವೇಷ. ಸೊ ನನಗೆ ಇದು ಬೇಕು ಅದು ಬೇಕು ಅಂತ ಹೇಳಿ ಅದು ಬೇಡ, ಇದು ಬೇಕು ಅದು ಬೇಡ ಅಂತ ಹೇಳ್ತಾರಂತ. ಬೇಕು ಅಂತ ಹೇಳ್ತಾ ಇರುವಂತದ್ದು ಇಚ್ಛೆ, ಬೇಡ ಅಂತ ಹೇಳ್ತಾ ಇರುವಂತದ್ದು ದ್ವೇಷ ಅಲ್ಲ. ಸೊ ಈ ದ್ವಂದ್ವದಲ್ಲೇ ನಾವು ಇದ್ದೇವೆ. ಮನುಷ್ಯನ ಗೊಂದಲಕ್ಕೆ ಕಾರಣನೇ ಇವೆರಡು. ಸೊ ಈ ದ್ವಂದ್ವಗಳನ್ನ ಮೀರಿ ಸಮಚಿತ್ತದಿಂದಿದ್ದಾಗ ಭಗವಂತನನ್ನ ಆರಾಧಿಸ್ಲಿಕ್ಕೆ ಸಾಧ್ಯ ಆಗತ್ತೆ. ನನಗೆ ಒಳ್ಳೆ ಗಂಡ ಬೇಕಿತ್ತು, ನನಗೆ ಒಳ್ಳೆ ಹೆಂಡತಿ ಬೇಕಿತ್ತು, ಬೇಕು ಬೇಕು ಬೇಕು. ಬೇಕುದಿಂದನೇ ದ್ವಂದ್ವ ಪ್ರಾರಂಭ ಆಗುವಂಥದ್ದು. ಸುಮಾರು ಭೌತಿಕ ವಿಷಯಗಳಿದೆ. ಸೊ ಭಗವಂತನನ್ನ ಆರಾಧಿಸುವವನು ಮಾತ್ರ ಪಾಪ ಪುಣ್ಯಗಳ ಚಕ್ರದಿಂದ ಅವನು ಬಿಡುಗಡೆ ಹೊಂದ್ತಾನೆ. ಸೊ ಹೀಗೆ ಭಕ್ತಿಯ ಒಂದು ರಸವಿದ್ಯೆಯನ್ನ ತಿಳ್ಕೋಬೇಕು. ಸೊ ನೀವು ಎಲ್ಲಿಂದ ಪ್ರಾರಂಭಿಸಿದ್ರು ಕೂಡ ಈ ಒಂದು ದುಃಖ, ಕುತೂಹಲ, ಆಸೆ, ಸೊ ಒಮ್ಮೆ ನಿಮ್ಮ ಉದ್ದೇಶ ಧರ್ಮ ಮತ್ತೆ ಶರಣಾಗತಿಯತ್ತ ತಿರುಗಿದರೆ ಭೌತಿಕ ಒಂದು ಕ್ರಿಯೆ ಆಧ್ಯಾತ್ಮಿಕ ಸಾಕ್ಷಾತ್ಕಾರವಾಗಿ ರೂಪಾಂತರಗೊಳ್ಳುತ್ತೆ. ಹೀಗೆ ಮಾಯೆಯನ್ನು ಕೂಡ ದ್ವೇಷಿಸಬೇಡಿ, ಯಾಕಂದ್ರೆ ಅದು ಕೂಡ ಭಗವಂತನ ಒಂದು ಶಕ್ತಿ. ಅವಳು ಏನ್ ಮಾಡ್ತಾ ಇದ್ದಾಳೆ? ಕೇವಲ ಪರೀಕ್ಷೆ ಮಾಡ್ತಾ ಇದ್ದಾಳೆ. ಹೀಗೆ ಇಚ್ಛೆ ದ್ವೇಷಗಳಿಂದ ಮುಕ್ತರಾಗಿ ಪಾಪರಹಿತ ಕರ್ಮವನ್ನ ಮಾಡ್ತಾ ಸಂಪೂರ್ಣವಾಗಿ ನಾವು ದೃಢ ನಿಶ್ಚಯದಿಂದ ಕೃಷ್ಣನಿಗೆ ಶರಣಾದಾಗ ಭವಸಾಗರವನ್ನ ದಾಟ್ಲಿಕ್ಕೆ ಸಾಧ್ಯ ಆಗತ್ತೆ. ಅದೇ ಏಕೈಕವಾಗಿರುವಂತಹ ಒಂದು ಸೇತುವೆ. ಅದೇ ಒಂದು ಏಕೈಕ ಮಾರ್ಗ. ಹೀಗೆ ಯಾರು ತಮ್ಮ ಹಿಂದಿನ ಜನ್ಮಗಳಲ್ಲಿ ಮತ್ತು ಈ ಜನ್ಮದಲ್ಲಿ ಪುಣ್ಯ ಕರ್ಮಗಳನ್ನು ಮಾಡಿದ್ದಾರೆಯೋ ಮತ್ತು ಯಾರು ಪಾಪ ಕರ್ಮಗಳು ಸಂಪೂರ್ಣವಾಗಿ ನಿರ್ಮೂಲವಾಗಿವೆಯೋ ಅವರು ಭ್ರಾಂತಿಯ ದ್ವಂದ್ವಗಳಿಂದ ಮುಕ್ತರಾಗುತ್ತಾರೆ. ಅವರು ದೃಢ ಮನಸ್ಸಿನಿಂದ ನನ್ನ ಸೇವೆಯಲ್ಲಿ ನಿರತರಾಗಿರುತ್ತಾರೆ. ಮುಪ್ಪು ಅವುಗಳಿಂದ ಬಿಡುಗಡೆ ಹೊಂದುವುದಕ್ಕಾಗಿ ಶ್ರಮಿಸುತ್ತಿರುವ ಬುದ್ಧಿವಂತರು ಭಕ್ತಿ ಸೇವೆಯನ್ನ ಮಾಡುತ್ತಾ ನನ್ನಲ್ಲಿ ಆಶ್ರಯವನ್ನು ಪಡೆಯುವರು. ನಿಜವಾಗಿ ಅವರು ಬ್ರಹ್ಮನ್, ಏಕೆಂದ್ರೆ ಅವರು ದಿವ್ಯ ಕರ್ಮಗಳ ವಿಷಯದಲ್ಲಿ ಪ್ರತಿಯೊಂದು ಸಂಗತಿಯನ್ನು ಸಮಗ್ರವಾಗಿ ಬಲ್ಲವರು. ನನ್ನ ಸಂಪೂರ್ಣ ಪ್ರಜ್ಞೆ ಇರುವವರು ಪರಮಪ್ರಭುವಾದ ನಾನೇ ಎಲ್ಲ ಐಹಿಕ ಅಭಿವ್ಯಕ್ತಿಯ ದೇವತೆಗಳ ಯಜ್ಞ ರೀತಿಗಳ ನಿಯಂತ್ರಕ ತತ್ವ ಎಂದು ಬಲ್ಲವರು. ದೇವೋತ್ತಮ ಪರಮಪುರುಷನಾದ ನನ್ನನ್ನು ಮರಣ ಕಾಲದಲ್ಲಿಯೂ ಅರ್ಥ ಮಾಡಿಕೊಳ್ಳಬಲ್ಲರು ಮತ್ತು ಅರಿಯಬಲ್ಲರು. ನೋಡಿ, ಸೊ ಯಾತರ ಈ ಪ್ರಾಕ್ಟೀಸ್ ಮಾಡ್ತಾರೋ ಈ ಒಂದು ಅಂತಿಮ ಗುರಿ ಏನು? ಈ ತರ ಪರಮ ಸತ್ಯವನ್ನು ತಿಳ್ಕೊಳ್ಳೋದ್ರಿಂದ ಅಂತಿಮ ಕಾಲದಲ್ಲಿ ಪ್ರಯಾಣ ಕಾಲದ ಸ್ಮರಣೆ ಅಂತ ಕರೀತಾರೆ. ಈ ಜ್ಞಾನ ಏನು ವಿಜ್ಞಾನ ಇದೆಯೋ ಅಂತಿಮ ಪರೀಕ್ಷೆ ಇರುವಂತದ್ದು ಸಾವಿನ ಕ್ಷಣದಲ್ಲಿ. ಇದು ಒಂದು ನಮ್ಗೆ ಅಭ್ಯಾಸ. ಭಗವಂತನ ನಾಮ ಸಾಯೋ ಸಮಯದಲ್ಲಿ ಬರ್ಬೇಕು ಅಂದ್ರೆ ಈ ಅಭ್ಯಾಸ ಮಾಡಿದಾಗ್ಲೇ ಬರುವಂತದ್ದು. ತನ್ನ ಇಡೀ ಜೀವನವನ್ನ ಭಗವಂತನ ಶರಣಾಗತಿಯಲ್ಲಿ ಕಳೆದ ಸಾಧಕನು ತನ್ನ ಕೊನೆಯ ಉಸಿರಿನಲ್ಲೂ ಕೂಡ ಭಗವಂತನನ್ನೇ ಸ್ಮರಿಸ್ತಾನೆ ಮತ್ತು ಶಾಶ್ವತ ಮುಕ್ತಿಯನ್ನ ಪಡಿತಾನೆ. ಹೀಗೆ ಅಶಾಶ್ವತದಿಂದ ಶಾಶ್ವತದತ್ತ ಅಂತ ಹೇಳಿ ನಾವು ಹೇಳ್ಬಹುದು. ಯಾಕಂದ್ರೆ ಇದು ಒಂದು ಭೌತಿಕ ಶಾಶ್ವತದತ್ತ ಹೋಗುವಂಥದ್ದು. ಸಮಸ್ತ ಸೃಷ್ಟಿಯ ನಿಯಂತ್ರಕ ತತ್ವವನ್ನ ಸಂಪೂರ್ಣ ಪ್ರಜ್ಞೆಯಿಂದ ಅರಿತವನು ಮರಣ ಕಾಲದಲ್ಲಿ ಭಗವಂತನನ್ನ ಸ್ಮರಿಸಬಲ್ಲ. ಭಗವಂತನ ಶ್ರೇಷ್ಠತೆ ಜ್ಞಾನ, ಮಾಧುರ್ಯತೆ ಅನ್ನುವಂಥದ್ದು ವಿಜ್ಞಾನ ಅರಿತವನಿಗೆ ಮೃತ್ಯು ಭಯ ಇರುವುದಿಲ್ಲ ಅಂತ. ಸೊ ಹೀಗೆ ಪರಮಸತ್ಯದ ವಾಸ್ತುವನ್ನ ನಾವು ಅರಿಯುವುದೇ ಜೀವನದ ಪರಮ ಗುರಿ ಆಗಿರ್ಬೇಕು ಅನ್ನೋದನ್ನ ನಾವು ತಿಳ್ಕೊಳ್ತೇವೆ. ಸೊ ಹೀಗೆ ಈ ಒಂದು ಭಗವದ್ಗೀತೆಯ
7ನೇ ಅಧ್ಯಾಯದ ಸಾರಾಂಶವನ್ನ ನೋಡಿದ್ವಿ. ಪ್ರಕೃತಿ ಇಲ್ಲಿ ಒಂದು ಭಗವಂತನ ಒಂದು ಅಸ್ತಿತ್ವ ಏನಿದೆ, ಭಗವಂತನ ಗೆ ಮೊರೆ ಹೋಗುವಂತವ್ರು ಯಾರ್ಯಾರು, 4 ಜನರು. ದುಷ್ಕೃತಿನರು ಭಗವಂತನಿಗೆ ಮೊರೆ ಹೋಗೋದಿಲ್ಲ. ಸುಕೃತಿನರು ಭಗವಂತನಿಗೆ ಮೊರೆ ಹೋಗ್ತಾರೆ. 4 ಸುಕೃತಿನಲ್ಲಿ ಭಗವಂತನಿಗೆ ಇಷ್ಟ ಆದವನಿ ಅಂತವನು ಯಾರು, ಶ್ರೇಷ್ಠವಾದಂತವನು ಯಾರು, ಜ್ಞಾನಿ. ಸೊ ಆ ಜ್ಞಾನಿ ಮಾತ್ರ ಭಗವಂತನನ್ನ ಅರ್ಥಕೊಂಡು ತನ್ನ ಮುಂದಿನ ಪಯಣವನ್ನ ಬೆಳೆಸ್ತಾನೆ. ಮತ್ತೆ ಹರೇ ಕೃಷ್ಣ ಮಹಾಮಂತ್ರವನ್ನ ಜಪ ಮಾಡ್ತಾ ಶಾಶ್ವತ ಲೋಕವನ್ನ ಪ್ರಾಪ್ತಿ ಮಾಡ್ಕೊಳ್ತಾನೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಸೊ ಹೀಗೆ ಇವತ್ತು ನಾವು ಭಗವಂತನ ಜ್ಞಾನದ ವೈಭವಗಳನ್ನ ತಿಳಿದುಕೊಂಡ್ವಿ. ಶ್ರೀಕೃಷ್ಣನ ಶಕ್ತಿಗಳ ಯಾವ್ಯಾವುದು, ಶರಣಾಗತಿಗೆ ಕಾರಣಗಳೇನೇನು, ದೇವತೆ ಆರಾಧನೆಯ ಒಂದು ಫಲ ಏನು, ಮತ್ತೆ ಭ್ರಮೆಯಿಂದ ಹೇಗೆ ನಾವು ಹೊರಬರ್ಬೇಕು, ಅದಕ್ಕೆ ಏಕೈಕ ಒಂದು ಮಾರ್ಗ ಶರಣಾಗತಿ ಅನ್ನೋದನ್ನ ತಿಳಿದುಕೊಂಡ್ವಿ. ಸೊ ಹೀಗೆ ನಾಳಿನ ತರಗತಿಯಲ್ಲಿ ನಾವು ಮುಂದಿನ ಒಂದು ಭಕ್ತಿಯ ಯೋಗದ ಭಾಗವನ್ನ ನಾವು ನೋಡೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. वाञ्छाकल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमो नमः। अनंत कोटि वैष्णव वृंद की जय। श्रील प्रभुपाद की जय। श्रील गुरुदेव की जय।